ಮೂರನೆಯ ಶುಕ್ರವಾರದ ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾಭಿಮಾನಿ ಬಂಧುಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮಹಾಗಣಪತಿ ದೇವರನ್ನು ಹಾಗೂ ಕ್ಷೇತ್ರ ಸಾನ್ನಿಧ್ಯದಲ್ಲಿರುವ ದುರ್ಗಾಪರಮೇಶ್ವರಿ ದೇವರಿಗೆ, ಶಿವದೇವರಿಗೆ, ವೀರಭದ್ರ ದೇವರಿಗೆ, ಎಲ್ಲ ಶಕ್ತಿಗಳಿಗೆ ತಲೆಬಾಗಿ ವಂದಿಸಿ ಇವತ್ತಿನ ಈ ಕಾರ್ಯಕ್ರಮ ಇದೀಗ ವಿದ್ಯುಕ್ತವಾಗಿ ಆರಂಭಿಸುವುದಕ್ಕೆ ದೀಪವನ್ನು ಪ್ರಜ್ವಲಿಸುವುದರ ಮೂಲಕವಾಗಿ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಡ್ತಾ ಇದ್ದೇವೆ. ವೇದಿಕೆಗೆ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರಾದಂತಹ ಶ್ರೀಯುತ ಕೃಷ್ಣ ಶೆಟ್ಟರು ಇವರನ್ನು, ವಿಶ್ವನಾಥ್ ಶೆಟ್ಟರನ್ನು ನಾನು ಬರಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಶ್ರೀಯುತ ಶ್ರೀನಿವಾಸ ನಂದಿತಾಯರು ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ನಮ್ಮ ದಯಾನಂದನ ದಯಮಾಡಿ ವೇದಿಕೆಗೆ ಬನ್ನಿ. ಹಾಗೆ ನಮ್ಮ ಗೀತಕ್ಕ ದಯಮಾಡಿ ಬನ್ನಿ. ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ದೀಪವನ್ನು ಪ್ರಜ್ವಲಿಸಬೇಕು. ಅದೇ ರೀತಿಯಲ್ಲಿ ಇವತ್ತಿನ ವಾಚನ ಮತ್ತು ಪ್ರವಚನ ಈ ಕಾರ್ಯಕ್ರಮವನ್ನು ನಿರ್ವಹಿಸುವುದಕ್ಕೆ ನಮಗೆ ಇಬ್ಬರು ಬಹಳ ಸಂಪನ್ಮೂಲ ವ್ಯಕ್ತಿಗಳಲ್ಲಿ ಬಹಳ ಯೋಗ್ಯತೆ ಇರುವಂತಹ, ಮಾತ್ರ ಅಲ್ಲ ಎಲ್ಲ ಅರ್ಹತೆಯಿಂದಲೂ ಕೂಡ ಪ್ರಬುದ್ಧತೆಯನ್ನು ಹೊಂದಿರುವಂತಹ ಪವನ್ ಕಿರಣಕೆರೆಯವರು ಬಹಳ ದೂರದ ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ಅವರ ನಿಜವಾದಂತಹ ನೆಲೆಯಲ್ಲಿ, ಆದರೆ ಈಗ ಉಡುಪಿಯಲ್ಲಿ ಅವರು ಉಪನ್ಯಾಸ ವೃತ್ತಿಯಲ್ಲಿದ್ದಾರೆ. ಸಂಪನ್ಮೂಲ ವ್ಯಕ್ತಿಯಾಗಿ ಎಲ್ಲ ಬಗೆಯಿಂದಲೂ ಪ್ರಬುದ್ಧತೆಯನ್ನು ಹೊಂದಿದಂತಹ ಪವನಣ್ಣ ಇವತ್ತು ನಮಗೆ ಕಾರ್ಯಕ್ರಮದಲ್ಲಿ ಪ್ರವಚನವನ್ನು ಮಾಡಲಿಕ್ಕಿದ್ದಾರೆ. ನಮ್ಮ ಆತ್ಮೀಯರಾದಂತಹ ಸುರೇಶ್ ರಾವ್ ಅತ್ತೂರ್ ಇವರು ಶಾರದಾ ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿದ್ದಾರೆ. ಅವರು ವಾಚನವನ್ನು ಮಾಡಲಿಕ್ಕಿದ್ದಾರೆ. ಅವರ ಬಗ್ಗೆ ಸಂಪೂರ್ಣವಾದ ವಿವರವನ್ನು ಕಾರ್ಯಕ್ರಮದ ಕೊನೆಯಲ್ಲಿ ನಾವು ನೀಡಲಿಕ್ಕಿದ್ದೇವೆ. ಇದೀಗ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಎಲ್ಲ ವೇದಿಕೆಯಲ್ಲಿರುವಂತಹ ನಮ್ಮ ಅತಿಥಿ ಬಂಧುಗಳು ಹಾಗೂ ಇವತ್ತಿನ ವಾಚನ ಪ್ರವಚನಕಾರರು ನಡೆಸಿಕೊಳ್ಳಲಿಕ್ಕಿದ್ದಾರೆ. शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। सरस्वती नमस्तुभ्यं वरदे सरस्वती नमस्तुभ्यं वरदे कामरूपिणी। कथारम्भं करिष्यामि सिद्धिर्भवतु मे सदा। सर्वमङ्गलमाङ्गल्ये शिवे शरण्ये त्र्यम्बके देवी नारायणी नमोस्तुते। नारायणी नमोस्तुते। रामाय रामभद्राय रामचन्द्राय वेदसे रघुनाथाय नाथाय सीताय पतये नमः। श्रीरमणिवृत्कमलसूर्यनु उदार गुणगण किरणन् अगत महारि सुज्ञान
ಜ್ಞಾನಬೋಧಿಯು ಅಪಾರ ಮಹಿಮಾ ರಾಮ ಸೀತಾರಾಮ ರಕ್ಷಿಪುದು ನಗುವ ಚಂದ್ರನ ಗರ್ವ ಮುರಿಯುತ್ತಲಿ ಒಗುಮಿಗೆಯ ಪ್ರೇಮದಲ್ಲಿ ಲೋಕವ ನಿಗಮನುತ ಕೈಗಾಯ್ವೆ ಪರಿಹರಿಸುತ್ತಲಿ ವಿಘ್ನಗಳ ಸಗುಣ ನಿರ್ಗುಣ ರೂಪ ಗಜಮುಖ ನಗೆಗೆಡೆಯ ಮಾಡದಿರು ಕರುಣದಿ ಸ್ವಕದೊಡೀವರ ಕಾವ್ಯ ನುಡಿಯಲು ನೀಡು ಸನ್ಮತಿಯ. ದುರ್ಗೆ ಸ್ಮೃತ ಹರಸಿ ಭೀತಿಮಶೇಷ ಜಂತು ಸ್ವಸ್ಥೈ ಸ್ಮೃತ ಮತಿಮತೀವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವದನ್ಯ ಸರ್ವೋಪಕಾರಕರಣಾಯ ಸದಾರ್ದ್ರ ಚಿತ್ತ. ತಾಯಿ ದುರ್ಗಾ ಪರಮೇಶ್ವರಿಯ ಪಾದಗಳಿಗೆ ಪುಟಪಡುತ್ತಾ ಶ್ರೀರಾಮನನ್ನು ನಿರ್ವಿಘ್ನದಾಯಕನಾದ ಗಣಪತಿಯನ್ನು ಮನದಲ್ಲಿ ಸ್ಮರಿಸ್ತಾ ಸ್ತುತಿ ಪದ್ಯವನ್ನು ನಾಂದಿ ಪದ್ಯದೊಂದಿಗೆ ನಾವು ಕಥಾರಂಭಕ್ಕೆ ಸಜ್ಜನರಲ್ಲಿ ಅಪ್ಪಣೆ ವೀಕ್ಷೆಯನ್ನು ಯಾಚಿಸ್ತಾ ಇದ್ದೇವೆ. ರಮತೆ ತೇನ ಇತಿ ರಾಮ, ರಾಮನ ವ್ಯಾಖ್ಯಾನವನ್ನು ಕೊಡುವಾಗ ಆ ರಮತೆ ರಮಣೀಯತೆ ಎನ್ನುವುದು ರಾಮನ ಇಡೀ ಬದುಕಿನ ಸೂತ್ರವಾಗಿ ವಸಿಷ್ಠಾದಿಗಳು ಕಲ್ಪಿಸಿದ್ದು. ದಶರಥ ರಾಮನಿಗೆ ನಾಮವನ್ನೇರಿಸುವ ಹೊತ್ತಿನಲ್ಲಿ ವಸಿಷ್ಠರಲ್ಲಿ ಮಂತ್ರಾಲೋಚನೆಯನ್ನು ಮಾಡುವ ಮುಖೇನವಾಗಿ ರಾಮ ಎಂಬ ಹೆಸರು ಇರಿಸಿದ್ದಲ್ಲ. ತನ್ನ ಮನಸ್ಸಿಗೆ ಆನಂದವನ್ನು ಕೊಟ್ಟವನು ರಮಣೀಯತೆ ರಮತೆ ಎಂಬ ನೆಲೆಯಿಂದಲೇ ರಮತೆ ಪಿತುರಿತಿ ರಾಮ ಎಂಬ ನೆಲೆಯಿಂದ, ತಂದೆಯನ್ನು ಅತ್ಯಂತ ಸಂತುಷ್ಟಿಗೊಳಿಸಿದ ಮಗು ಎಂಬ ನೆಲೆಯಿಂದ ರಾಮ ಅಂತ ಹೆಸರನ್ನಿರಿಸಿದ. ಆದರೆ ಅದಕ್ಕೆ ವಸಿಷ್ಠರಂತಹ ಕ್ರಾಂತದರ್ಶಿಗಳು ರಾಮ ಶಬ್ದಕ್ಕೆ ವ್ಯಾಖ್ಯಾನ ಏನು ಅಂತ ಕೊಡುವ ಹೊತ್ತಿನಲ್ಲಿ ಸುಸ್ಪಷ್ಟವಾಗಿ ಕೊಟ್ಟರು. ರಮಂತೆ ಯೋಗಿನೋನಂತೆ ನಿತ್ಯಾನಂದ ಚಿತಾತ್ಮನಿ ಇತಿ ರಾಮಪದೇನ ಸೌ ಪರಬ್ರಹ್ಮ ವಿಧೀಯತೆ. ಸದಾಕಾಲವೂ ಮುನಿಮಾನಸ ಹಂಸನಾಗಿ ಯೋಗಿಗಳ ಮನಸ್ಸಿನಲ್ಲಿ ರಮಿಸ್ತಾ ಯೋಗಿಗಳ ಮನಸ್ಸನ್ನು ಸದಾ ಆನಂದದಲ್ಲಿರಿಸಬಹುದಾದ ಸಚ್ಚಿದಾನಂದ ಸ್ವರೂಪ ಪರಬ್ರಹ್ಮ ವಸ್ತುವಿಗೆ ರಾಮ ಅಂತ ಹೆಸರು. ಅದಕ್ಕೆ ನಿಷ್ಪತ್ತಿಗಳನ್ನು ಕೊಡುವಾಗ ಕೂಡ ಅದನ್ನೇ ಕೊಟ್ಟರು. ರಾ ಶಬ್ದ ಎನ್ನುವುದು ವಾಚಕವಾದರೆ ಮಾ ಶಬ್ದ ತನ್ನಿಯಾಮಕ, ಅದನ್ನು ಆಡಳಿತ ಮಾಡುವವನಿಗೆ ಜಗತ್ತನ್ನು ನಿಯಂತ್ರಣ ಮಾಡುವ ಜಗತ್ತನ್ನು ನಿಯಾಮಕ ಶಕ್ತಿಯಾಗಿರಿಸಿದ ಜಗಶಕ್ತಿ, ಜಗದೀಶ, ಜಗತ್ಪಿತ, ಜಗತ್ಪತಿ ಎಂಬ ನೆಲೆಯಿಂದ ರಾಮ ಎಂಬ ಶಬ್ದಕ್ಕೆ ವ್ಯಾಖ್ಯಾನಗಳನ್ನು ಕ್ರಾಂತದರ್ಶಿಗಳು ಕೊಟ್ಟರು. ಅತ್ಯಂತ ಉಚಿತವಾದ ಶೀರ್ಷಿಕೆಯನ್ನಿರಿಸಿ ರಾಮಾಯಣದ ಕಥನ ಶ್ರವಣ ರಮತೆ ತೇನ ರಾಮ ಎಂಬ ನೆಲೆಯಿಂದ ಕಿಷ್ಕಿಂಧಾಕಾಂಡದವರೆಗೆ ಈ ಪೂರ್ವದಲ್ಲಿ ಕಥಾಸರಣಿ ಹರಿದು ಬಂದಿದೆ. ಅಲ್ಲಿಂದ ಮುಂದೆ ನಾವು ಪ್ರವಹಿಸ್ತಾ ಇದ್ದೇವೆ ಕಥಾಶ್ರವಣವನ್ನು. ಕಿಷ್ಕಿಂಧೆಯಲ್ಲಿ ವಾಲಿ ನಿಗ್ರಹವನ್ನು ಮಾಡಿದ ಬಳಿಕ ಪ್ರಾರಂಭವಾದದ್ದು ವರ್ಷ ಋತು, ಈಗಿನ ಹಾಗೆ ಮಳೆಗಾಲ. ಆ ವರ್ಷ ಋತುವಿನಲ್ಲಿ ರಾಮ ಲಕ್ಷ್ಮಣರು ಕಾಲದಲ್ಲಿ ಸೀತಾನ್ವೇಷಣೆಗಾಗಿ ಹೊರಡಬೇಕಾದಂತಹ ಸುಗ್ರೀವಾದಿಗಳು ಅದರ ಬಗ್ಗೆ ವಿಶೇಷ ಆಸಕ್ತಿಯನ್ನು ತೋರಿಸದೇ ಇದ್ದಾಗ ರಾಮನಿಗೊಂದು ಸಣ್ಣ ಅಸಮಾಧಾನವಾಗುತ್ತದೆ. ರಾಮನ ಈ ಅಸಮಾಧಾನವನ್ನು ಗುರುತಿಸಿದ ಲಕ್ಷ್ಮಣ ಸುಗ್ರೀವನಲ್ಲಿ ಹೋಗಿ ಕೋಪವನ್ನು ಪ್ರಕಟಿಸ್ತಾನೆ. ನಿನ್ನ ಸೇವೆಗಾಗಿ ನನ್ನ ಸಕಲ ವಾನರ ಸೇನೆಯನ್ನು ನಿಯುಕ್ತಿಗೊಳಿಸ್ತೇನೆ ಅಂತ ಪ್ರಮಾಣಬದ್ಧನಾಗಿ ವಾಲಿಯ ವಧೆಗೆ ಕಾರಣನಾದ ನೀನು ಇನ್ನೂ ಸೀತಾನ್ವೇಷಣೆಗಾಗಿ ಹೊರಡದೇ ಇರುವುದು ವಿಪರ್ಯಾಸ ಅಂತ ಕೋಪವನ್ನು ಪ್ರಕಟಿಸ್ತಾನೆ. ಲಕ್ಷ್ಮಣನ ಕ್ರೋಧವನ್ನು ಕಂಡಂಚಿದಂತಹ ಸುಗ್ರೀವ ಸೀತಾನ್ವೇಷಣೆಗಿದು ಸರಿಯಾದ ಕಾಲ ಅಂತ ಎಲ್ಲ ದಿಕ್ಕಿನಲ್ಲಿದ್ದ ವಾನರರನ್ನು ಬರಹೇಳಿ ಬೇರೆ ಬೇರೆ ಜಾತಿಯ ವಾನರ ಸೇನೆಯನ್ನು ಸೇರಿಸಿ 1 ತಿಂಗಳ ಅವಕಾಶವನ್ನು ಗಡುವನ್ನು ಕೊಡುತ್ತಾನೆ. ತಿಂಗಳೊಂದರೊಳಗಾಗಿ ಮಾಸದೊಳಗಾಗಿ ಸೀತೆಯ ಕುರುವನ್ನು ತಂದು ಹುಟ್ಟಿಸಬೇಕು ಎಂಬ ನೆಲೆಯಿಂದ ನಿಯುಕ್ತಿಯನ್ನು ಗೊಳಿಸ್ತಾನೆ. ಹಾಗೆ ಹೊರಟಂತಹ ವಾನರರು 28 ದಿನಗಳ ಕಾಲ ಶ್ರಮಿಸಿದ್ರೂ ಯಾವುದೇ ಸುಳಿವು ಸಿಕ್ಕುವುದಿಲ್ಲ. ಸೀತೆಯನ್ನು ಹುಡುಕುವಲ್ಲಿ ವಿಫಲರಾದ ವಾನರರು ಕಣ್ಣೀರನ್ನು ಇಳಿಸ್ತಾ ಮುಂದೇನು ಅಂತ ಯೋಚಿಸುವಾಗ ಪೂರ್ವ ಸಂಕಲ್ಪದಂತೆಯೋ ರಾಮ ಸಂಕಲ್ಪದಂತೆಯೋ ಜಟಾಯುವಿನ ಸೋದರನಾದಂಥ ಸಂಪಾತಿಯ ದರ್ಶನವಾಗುತ್ತದೆ. ರೆಕ್ಕೆಗಳನ್ನು ಸುಟ್ಟುಕೊಂಡ ಸಂಪಾತಿ, ಹಾರಲಾರದ ಸಂಪಾತಿ
ಗೃದ್ರ ದೃಷ್ಟಿಯಿಂದ ತುಂಬ ದೂರದವರೆಗೆ ಕಾಣಬಲ್ಲ ತನ್ನ ನೋಟದಿಂದ ಸ್ವರ್ಣಲಂಕೆಯಲ್ಲಿ ಸೀತೆ ಇದ್ದಾಳೆ ಎನ್ನುವ ಇರವನ್ನು ಪ್ರಕಟಪಡಿಸ್ತಾರೆ. ಹಾಗೆ ಪ್ರಕಟಪಡಿಸಿದ ಮೇಲೆ ಜಾಂಬವಾದಿಗಳ ಮುಂಭಾಗದಲ್ಲಿ ಎಷ್ಟು ದೂರ ಇದೆ ಇಲ್ಲಿಂದ ಲಂಕೆ ಎನ್ನುವುದನ್ನು ದಕ್ಷಿಣದ ತುದಿಯ ತೀರದ ಸಮುದ್ರ ತೀರಕ್ಕೆ ಬಂದು ನಿಂತ ವಾನರರು ಅಲ್ಲಿಂದ ಲಂಕೆಯವರೆಗಿನ ಗಮನ ಅಂದ್ರೆ 100 ಯೋಜನೆಗಳ ವಿಸ್ತೀರ್ಣವಾದದ್ದು. ಆ ವಿಸ್ತೀರ್ಣವನ್ನು ಲಂಘಿಸಿ ಸೀತೆಯನ್ನು ಶೋಧಿಸಿ ಸೀತೆಯ ಇರವನ್ನು ಅರಿತು ಬರುವುದಕ್ಕೆ ಪ್ರಯತ್ನಿಸಬೇಕು ಎಂಬ ನಿರ್ದೇಶನ ಸಂಪಾತಿಯಿಂದ ಲಭ್ಯವಾಗುತ್ತದೆ. ಆಗ ಸೇರಿದ ಎಲ್ಲ ವಾನರ ವರ್ಗದ ಮಧ್ಯದಲ್ಲಿ ಇದನ್ನ ಮುಂದುವರಿಯುವುದು ಹೇಗೆ, ಯಾವ ರೀತಿಯಿಂದ ನಾವು ತೊಡಗಿಕೊಳ್ಳಬೇಕು, ಯಾರು ಲಂಘಿಸಿ ಸೀತೆಯನ್ನು ಶೋಧಿಸಬೇಕು ಎಂಬ ಚರ್ಚೆ ಬಂದಾಗ ಜಾಂಬವರು ತೊಡಗುತ್ತಾರೆ. ಸಂಪಾತಿಯ ಕೊನೆಯ ವಾಕ್ಯ, ನನ್ನಿಂದ ಕೂಡುವುದಿಲ್ಲ, ಇಲ್ಲಿದ್ರೆ ನಾನೇ ಹೋಗಿ ಸೀತೆ ಎಲ್ಲಿದ್ದಾಳೆ ಅಂತ ಹುಡುಕಿ ಬರ್ತಿದ್ದೆ. ನಾನು ವೃದ್ಧನು, ನನಗೆ ಹಾರುವುದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಪಕ್ಷಿಗಳಿಗೆ ಬಲವಾದದ್ದು ಪಕ್ಷ, ಉಭಯ ಪಕ್ಷಗಳು, ಅದಕ್ಕೆ ರೆಕ್ಕೆ. ಆ ಪಕ್ಷಗಳೇ ನನಗೆ ಇಲ್ಲದೆ ಇರುವುದರಿಂದ ಈಗ ಮೂಡಿದ ಪಕ್ಷಗಳು ನಾನು ಹಾರಿ ಹುಡುಕಿ ತಂದು ಕೊಡ್ತೇನೆ ಅನ್ನುವಷ್ಟು ಧೈರ್ಯವನ್ನು ಕೊಡುವಂತಹ ಶಕ್ತಿ ನನ್ನಲ್ಲಿಲ್ಲ, ಶಕ್ತಿ ಗುಂದಿದೆ. ನೀವು ವಾನರರು, ನಿಮಗೆ ಸಾಧ್ಯವೇ? ನಿಮಗೆ ಅಸಾಧ್ಯವಾದ್ದು ಯಾವುದೂ ಇಲ್ಲ. ವಾನರರಿಗೆ ಹಾರುವಂತಹ ಗುಣ ವಾನರರಿಗೆ ಸ್ವಭಾವ. ಒಂದು ಗಿಡದಿಂದ ಒಂದು ಗಿಡಕ್ಕೆ ಹಾರುತ್ತಾ ಸಾಗುವುದರಿಂದಲೇ ಅವಕ್ಕೆ ಪ್ಲವಂಗಗಳು ಅಂತ ಕರೆಯುವುದು. ಒಂದು ಶಾಖೆಯಿಂದ ಮತ್ತೊಂದು ಶಾಖೆಗೆ ಜಿಗಿಯುವ ಮಂಗಗಳು ನೀವು. ನಿಮಗೆ ಅಸಾಧ್ಯವಾದ್ದು ಯಾವುದಿದೆ? ರಾಮಸೇವೆಯಂತಹ ಪುಣ್ಯ ಕಾರ್ಯದಲ್ಲಿ ತೊಡಗಿಕೊಂಡ ನಿಮಗೆ ಮನಸ್ಸು ಮಾಡಿದರೆ ಜಿಗಿಯುವುದು ಎಷ್ಟೊತ್ತಿನ ಕೆಲಸ. ಆದ್ರಿಂದ ನೀವು ಯಾರಾದರೂ ಪ್ರಯತ್ನಿಸಿ ಅಂತ ಸಂಪಾತಿ ಕೊನೆಯ ವಾಕ್ಯವನ್ನು ಹೇಳಿ ಜಾಂಬವರಿಗೆ ನಿರ್ದೇಶನವನ್ನು ಕೊಡ್ತದೆ. ಜಾಂಬವರು ಸಂಪಾತಿ ಹೇಳಿದ ವಾಕ್ಯವನ್ನೇ ಮುಂದುವರಿಸ್ತಾರೆ. ನನಗೆ ವೃದ್ಧಾಪ್ಯ ಬಂದಿದೆ ಅಂತ. ಜಾಂಬವರು ಕೂಡ ವೃದ್ಧರಾದವರೇ. ಬಲಿಯ ಅಧ್ವರ್ಯ ಶಾಲೆಯಲ್ಲಿ ವಾಮನನಾಗಿ ಬಂದ ತ್ರಿವಿಕ್ರಮ ಬಲಿಯನ್ನು ಪಾತಾಳ ಕಟ್ಟುವ ಹೊತ್ತಿನಲ್ಲಿ ವಾಮನ ಅವತಾರವನ್ನ ಇಡೀ ಪ್ರಪಂಚಕ್ಕೆ ಸಾರುವುದಕ್ಕೆ ಬೇಕಾಗಿ ಜಾಂಬವ ಭೂಮಿಯನ್ನು ಪ್ರದಕ್ಷಿಣೆಯನ್ನು ಮಾಡಿದ ಕ್ಷಣ ಮಾತ್ರದಲ್ಲಿ ಲೋಕಲೋಕವನ್ನು ಸಂಚಾರ ಮಾಡಿದವ. ಆದಿದಂಪತಿಗಳಾದ ಗಿರಿಜಾಶಂಕರರ ಕಲ್ಯಾಣದಲ್ಲಿ ತಾನಿದ್ದವ. ಅಂದ್ರೆ ಅಷ್ಟು ಪೂರ್ವದಿಂದ ತ್ರೇತಾಯುಗದ ರಾಮಾವತಾರದವರೆಗೆ ಬದುಕಿದ ಜಾಂಬವನಿಗೆ ಅಷ್ಟು ವಿಶ್ವಾಸದಿಂದ ನಾನು 100 ಯೋಜನವನ್ನು ಲಂಘಿಸಿ ಸೀತೆಯನ್ನು ಕಂಡು ಬರುತ್ತೇನೆ ಎನ್ನುವ ವಿಶ್ವಾಸ ಈಗ ಉಳಿಯಲಿಲ್ಲ ದೇಹದ ಕಸು. ಅದರಿಂದ ನನ್ನಿಂದ ಅಸಾಧ್ಯ, ನನಗಿದು ಸಾಧ್ಯ ಇಲ್ಲ ಅಂತ ಹೇಳಿದ. ಆಗ ಉಳಿದ ವಾನರನ್ನು ಕೇಳ್ತಾ ಇದ್ದ ಹಾಗೆ ಅಂಗದ ಒಂದು ವಿಶ್ವಾಸದ ಮಾತನ್ನು ಹೇಳಿದ. ನಾನು 100 ಯೋಜನ ಹೇಗಾದ್ರೂ ಮಾಡಿ ಹೋಗಬಲ್ಲೆ, ಆದರೆ ಮರಳಿ ಬರುವಷ್ಟು ತ್ರಾಣ ನನ್ನಲ್ಲಿಲ್ಲ ಅಂತ. 100 ಯೋಜನ ಹೋಗುವುದಕ್ಕೆ ಸಾಧ್ಯ, ಹಿಂದೆ ಬರುವ ತ್ರಾಣ ನನಗಿಲ್ಲ ಅಂತ. ಆಗ ಜಾಂಬವರ ನಿರ್ದೇಶನ, ನಮಗೆ ಕ್ರಮಿಸಬೇಕಾದಂತಹ ಅಳತೆ 100 ಯೋಜನ ಅಲ್ಲ, ಅದು 200 ಯೋಜನ. ಯಾಕಂದ್ರೆ 100 ಯೋಜನ ಹೋಗುವುದಕ್ಕೆ ಸೀತೆಯ ಟಾವನ್ನರಿತು ಮರಳಿ 100 ಯೋಜನ ಬರುವುದಕ್ಕೆ. 200 ಯೋಜನದಷ್ಟು ಕ್ರಮಿಸುವ ಸಾಮರ್ಥ್ಯ ಇದ್ದ ವಾನರ ಮಾತ್ರ ಹೋಗುವುದಕ್ಕೆ ಸಾಧ್ಯ, ಉಳಿದ ಯಾರಿಗೂ ಸಾಧ್ಯ ಇಲ್ಲ ಅಂತ ಯೋಚಿಸಿ ಎಲ್ಲರ ಅವರವರ ಸಾಮರ್ಥ್ಯದ ಮಿತಿಯನ್ನು ಹೇಳ್ತಾ ನಮ್ಮಿಂದ ಸಾಧ್ಯ, ನಮ್ಮಿಂದ ಅಸಾಧ್ಯ ಅಂತ ಹೇಳ್ತಾ ಇರುವಾಗ ಏನೂ ಮಾಡಿದಂತಹ ಒಂದು ಕಪಿ ನಮಗೆಲ್ಲ ತಿಳಿದಿರುವ ಹಾಗೆ ಅತ್ಯಂತ ಕಡಿಮೆ ಮಾತುಗಳನ್ನು ಆಡುವ ಮಾತುಗಳಲ್ಲಿ ಅತ್ಯಂತ ವ್ಯಾಕರಣಬದ್ಧವಾಗಿ ಅರ್ಥಪೂರ್ಣವಾಗಿ ಮಾತುಗಳನ್ನಾಡುತ್ತಾ ಇದ್ದ ಮಿತಭಾಷಿಯಾದಂತಹ ಹನುಮಂತ ಸೂರ್ಯನಿಂದ ವ್ಯಾಕರಣವನ್ನು ಕಲಿತವ. ಅವ ಏನೂ ಮಾತಾಡದೆ ಉಳಿದವರೆಲ್ಲ ಆತ್ಮವಿಶ್ವಾಸವನ್ನು ಪ್ರಕಟಿಸುವಾಗ ಅವ ಸುಮ್ಮನೆ ಕುಳಿತಿದ್ದ. ಇದನ್ನು ಕಂಡಾಗ ಜಾಂಬವರು, ನಿನಗ ಸಾಧ್ಯದ ಕಾರ್ಯವಾವುದು ರಘುರಾಮ ಸೇವೆಗೆ ಜನಿತನಾದುದು, ನಿನಗ
ಕವರ್ಣ ಶರೀರ ಕಾಂತಿಯು ಹಿಡಿದು ಗಿರಿಪತಿಯಂತೆ ನಿಂದನು. ವನದಿಯಂ ಲಂಘಿಸುವೆನೆಂದನು ಸಿಂಹನಾದದಲ್ಲಿ. ಆಶ್ಚರ್ಯವಾಗುತ್ತದೆ ಜಾಂಬವಾದಿಗಳಿಗೆ. ಹನುಮಂತ ಸಾಧಿಸುವುದಕ್ಕೆ ಅಸಾಧ್ಯವಾದದ್ದೇ ಇಲ್ಲ. ಶ್ರೀರಾಮ ಸಂದರ್ಶನ ಕಾಲದಲ್ಲಿಯೇ ಶ್ರೀರಾಮನ ಮುಂಭಾಗದಲ್ಲಿ ವ್ಯೋಮ ಪರ್ಯಂತವಾಗಿ ಬೆಳೀತಾ ಇದ್ದ ಹನುಮಂತನನ್ನು ಕಂಡು ರಾಮನೇ ಹೇಳುತ್ತಾನೆ, ಇನ್ನು ಸಾಕು ಬೆಳೆದದ್ದು, ಇನ್ನು ಬೆಳೀಬೇಡ, ನೀನೇ ಹನುಮಂತ ಅಂತ ತಿಳಿಯಿತು ಅಂತ. ಹಾಗೆ ಹೇಳಿದ ಹನುಮಂತ ಮಾತಾಡದೆ ಮೌನವಾಗಿದ್ದನ್ನು ಕಂಡು ಜಾಂಬವರು ಹನುಮಂತನಲ್ಲಿ ಹೇಳುತ್ತಾರೆ, ನಿನಗೆ ಸಾಧ್ಯವಾದದ ಕಾರ್ಯಗಳು ಯಾವುದು? ನಿನಗೆ ಸಾಧ್ಯ ಇಲ್ಲ ಅಂತ ಸುಮ್ಮನೆ ದೂರ ಕುಳಿತಿದ್ಯಲ್ಲ ಅಂತ. ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾದ ಒಂದು ಸಂಗತಿ ಏನು ಅಂದರೆ, ಸಹಜವಾಗಿ ಪ್ರಪಂಚದಲ್ಲಿ ಸುಜ್ಞಾನಿಗಳೆನಿಸಿಕೊಂಡವರು, ಜ್ಞಾನವಂತರು ಕಡಿಮೆ ಮಾತುಗಳನ್ನು ಆಡುತ್ತಾರೆ. ಅದನ್ನೇ ನಾವು ಹೇಳೋದು, ಅರ್ಧ ತುಂಬಿದ್ದು ಬಹಳ ಶಬ್ದ ಮಾಡ್ತದೆ ಅಂತ. ಕಡಿಮೆ ಕಲಿತವರು, ಕಡಿಮೆ ತಿಳಿದವರು ತಮಗೆ ಗೊತ್ತಿದೆ ಅಂತ ತುಂಬ ಮಾತಾಡುತ್ತಾರೆ. ತುಂಬ ಜ್ಞಾನಿಗಳು ಯಾವಾಗಲೂ ಮೌನವಾಗಿಯೇ ಇರುತ್ತಾರೆ. ಜ್ಞಾನದ ಲಕ್ಷಣ ಮೌನ. ಆದ್ರಿಂದಲೇ ಮುನಿಗಳು ಅಂತ ಜ್ಞಾನಿಗಳನ್ನು, ಋಷಿಗಳನ್ನು ನಾವು ಕರೆಯುತ್ತೇವೆ. ಮೌನದಿಂದಲೇ ಹೆಚ್ಚು ಹೊತ್ತು ಇರುವವರನ್ನು ಮುನಿಗಳು ಅಂತ ಕರೆಯುವುದು. ಅವರು ಆಡುವ ಮಾತುಗಳೆಲ್ಲ ಮಂತ್ರವಾಗುತ್ತದೆ. ಇಲ್ಲಿಯೂ ಕೂಡ ಹನುಮಂತನಷ್ಟು ದೊಡ್ಡ ಸೇವಕ, ಹನುಮಂತನಷ್ಟು ದೊಡ್ಡ ದಾಸ, ಹನುಮಂತನಷ್ಟು ರಾಮನಿಗಾಗಿ ತನ್ನನ್ನು ಅರ್ಪಿಸಿಕೊಂಡವ ಮತ್ತೊಬ್ಬ ಸಿಕ್ಕುವುದಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಜಾಂಬವರು ಹೇಳುತ್ತಾರೆ, ರಾಮ ಕಾರ್ಯಕ್ಕಾಗಿಯೇ ಜನಿಸಿದವನು ನೀನು ಅಂತ. ನೀ ಹುಟ್ಟಿದ್ದೇ ರಾಮನ ಸೇವೆಗಾಗಿ, ರಾಮನಿಗಾಗಿ ಹುಟ್ಟಿದವ ನೀನಲ್ಲದೆ ಮತ್ತೊಬ್ಬರು ರಾಮ ಕಾರ್ಯ ಮಾಡುವುದಕ್ಕಿಲ್ಲ. ಆದ್ರಿಂದ ನೀನೇ ನೆಗೆಯಬೇಕು ಹನುಮಂತ, ನಿನ್ನಿಂದಿದು ಸಾಧ್ಯ. ಮನಸ್ಸು ಮಾಡಿದ್ರೆ ರಾಮನಾಮವನ್ನು ರಾಮ ಕಾಣುವ ಮೊದಲೇ ಅನುಷ್ಠಾನದಲ್ಲಿ ಇರಿಸಿಕೊಂಡ ನೀನು ರಾಮನಾಮವನ್ನು ಉಚ್ಚರಿಸ್ತಾ ಸಮುದ್ರವೇನು, ಸಮುದ್ರದ ಆಚೆಯೂ ನೆಗೆಯಬಲ್ಲ ಸಾಧ್ಯತೆಯನ್ನು ಹೊಂದಿದವ. ನೀನೇ ಪ್ರಯತ್ನಿಸಬೇಕು, ರಾಮ ಕಾರ್ಯವನ್ನು ಸಾಧಿಸಿಕೊಡಬೇಕು ಅಂತ ಜಾಂಬವರು ಮತ್ತು ಉಳಿದ ವಾನರರವನನ್ನು ಪ್ರೋತ್ಸಾಹಿಸಿದಾಗ ಹನುಮಂತ ತಕ್ಷಣದಲ್ಲಿ ಜಾಂಬವರ ಮಾತಿನಂತೆ ಬೆಳೆದು ನಿತ್ತನಂತೆ. ಕನಕ ವರ್ಣದ ಕಾಯ ಅಂತ ಕವಿ ಹೇಳ್ತಾನೆ. ಬಂಗಾರ ಅದರ ಮೂರ್ತಿಯ ಮೇಲೆ ಸೂರ್ಯನ ಕಿರಣಗಳು ಬಿದ್ದರೆ ಹೇಗೆ ಹೊಳೆಯುತ್ತದೋ, ಕಾಂತಿಯನ್ನು ಹೊಂದುತ್ತದೋ, ಹಾಗೆ ಹನುಮಂತನ ದೇಹ ಕಾಂತಿಯಿಂದ ಪ್ರಜ್ವಲಿಸುವುದಕ್ಕೆ ತೊಡಗಿತು ಅಂತ. ಹನುಮಂತನ ದೇಹದ ಕಾಂತಿ ಯಾವುದು ಎನ್ನುವುದಕ್ಕೆ ಋಷಿಗಳು ಕೊಡುವ ಉತ್ತರ, ರಾಮನಾಮವನ್ನು ಉಚ್ಚರಿಸಿದ್ರ ಅಂತಃಶಕ್ತಿ. ರಾಮನ ಶಕ್ತಿಯೇ ಹನುಮಂತನಾಗಿ ಪ್ರಜ್ವಲಿಸಿತು. ರಾಮ ಕಾಂತಿಯೇ ಹನುಮಂತನ ಮೇಲೆ ಕಾಣಿಸುವುದಕ್ಕೆ ತೊಡಗಿತು. ಹನುಮಂತ ಕಂಗೊಳಿಸಿದ. ಸಿಂಹನಾದವನ್ನು ಗೈಯುತ್ತಾ ತನ್ನ ಕಂಚಿನ ಕಂಠದಿಂದ ಘೋಷಣೆಯನ್ನು ಮಾಡಿದ. ಈ ಕ್ಷಣವೇ ಶರದಿಯನ್ನು ನಾನು ಲಂಘಿಸ್ತೇನೆ, ಈ ಕ್ಷಣವೇ ನಾನು ಶರದಿಯನ್ನು ಉತ್ತರಿಸಿ ಜಾನಕಿ ದೇವಿಯ ಟಾವನ್ನು ಹುಡುಕಿ ಬರ್ತೇನೆ ಅಂತ ಒಂದು ಘೋಷಣೆಯನ್ನು ಮಾಡಿದ. ಆಗ ಜಾಂಬವಾದಿ ವಾನರರು ಸಂತೋಷದಿಂದ ಹನುಮಂತನನ್ನು ಒಗೆ ಜಯಘೋಷಗಳಿಂದ ನೆಗೆಯುವಂತೆ ಮತ್ತೆ ಪ್ರೋತ್ಸಾಹಿಸಿದ್ರು. ಜಾಂಬವರು ನಿನ್ನಿಂದ ಸಾಧ್ಯ, ನೀ ಮಾಡು ಹನುಮಂತ ಅಂತ ಹೇಳಿದಾಗ ಜಾಂಬವರ ಮಾತಿನಂತೆ ಜಾಂಬವರಿದ ನುಡಿಯು ಹನುಮ ಘನಮಹೋನ್ನತವಾಗಿ ಬೆಳೆದನು. ಮನದ ಹರ್ಷದುಳುರುಬಿ ಚಿಂತೆಯ ಬಿಡಿರಿ ಹೋಗುವೆನು. ಜನಕಜಯ ನರಸುವೆನು. ರಾವಣನೆನುವ ಹುಳುವನ್ನರಸಿ ಶೀಘ್ರದಿ ವನದಿ ಲಂಘಿಸಿ ಬರುವೆ. ಜನಕಜಯ ನರಸುವೆನು. ರಾವಣನೆನುವ ಹುಳುವನ್ನರಸಿ ಶೀಘ್ರದಿ ವನದಿ ಲಂಘಿಸಿ ಬರುವೆ. ತರುವೆ ಸುವಾರ್ತೆ ನಿಮಗೆಂದ. ಅತ್ಯಂತ ರಮಣೀಯವಾದ ಸನ್ನಿವೇಶ. ರಮತೆ ಇತಿ ರಾಮ ಎಂಬ ನೆಲೆಯಲ್ಲಿ ರಾಮನೇ ರಮಣೀಯಕನಲ್ಲ, ರಾಮಾಯಣದ ಎಲ್ಲ ಪಾತ್ರಗಳು ರಾಮನಿಗಾಗಿ ತೊಡಗಿಸಿಕೊಂಡ ಎಲ್ಲರೂ ರಮಣೀಯಕರೇ. ಹನುಮಂತನ ಮಾತುಗಳು ಎಷ್ಟು ರಮಣೀಯವಾದದ್ದು ಅಂದರೆ, ಹನುಮ ಜಾಂಬವರೊರೆದ ನುಡಿಯ ಕೇಳುತ್ತಾ ತಾನು ಹೋಗುತ್ತೇನೆ ಅಂತ ಹೇಳುವಾಗ ಹೇಳಿದ ಎರಡು ವಾಕ್ಯಗಳು ಬಹಳ ಪ್ರಧಾನವಾದದ್ದು. ಸಮುದ್ರವನ್ನು ಉತ್ತರಿಸ್ತೇನೆ, ಇದು ಹನುಮಂತನ ಶಕ್ತಿ.
ಹನುಮಂತನ ಶಕ್ತಿ ಎಷ್ಟು ಅಂತ ಜಾಂಬವಾದಿಗಳು ಹೇಳಿದ್ದಾರೆ. ಆದರೆ ಹನುಮಂತನ ರಾಮನ ಮೇಲಿದ್ದ ವಿಶ್ವಾಸ, ರಾಮ ಕಾರ್ಯದಲ್ಲಿ ತಾನು ತೊಡಗಿಸಿಕೊಳ್ಳಬೇಕು ಅನ್ನೋ ಅವನ ಶ್ರದ್ಧೆ ಎಷ್ಟು ದೊಡ್ಡದು ಅಂತ ಕೇಳಿದ್ರೆ, ಹನುಮಂತ ಮುಂದೆ ಹೇಳ್ತಾನೆ, ರಾವಣನೆಂಬ ಹುಳುವ ನೊರೆಸಿ ಬರುವೆನು ಅಂತ. ಚತುರ್ದಶ ಭುವನ ದಲ್ಲಣ ಎಂಬ ಭೀತಿಯ ವಾಕ್ಯವನ್ನ 3 ಲೋಕಗಳಲ್ಲಿ 14 ಲೋಕಗಳಲ್ಲಿ ಪ್ರಚುರಪಡಿಸಿದ ಒಬ್ಬ ದುಷ್ಟ ದಶಾನನ 10 ತಲೆಯಿಂದ ಲೋಕಲೋಕದಲ್ಲಿ ಸಜ್ಜನರೆಲ್ಲರೂ ಅಳುವಂತೆ ಉತ್ಪಾತಗಳನ್ನು ಸೃಷ್ಟಿಸಿದ ಒಬ್ಬ ದಾನವ ದುಷ್ಟ. ಅಂತಹ ರಾವಣ ಆ ಕಾಲದಲ್ಲಿ ಅವಧ್ಯ, ಆ ಕಾಲದಲ್ಲಿ ಅಭೇದ್ಯ. ಅವನನ್ನು ಕೊಲ್ಲುವವರಿಲ್ಲ, ಅವನನ್ನು ಭೇದಿಸುವವರಿಲ್ಲ, ಲಂಕಾವನಿಯನ್ನು ಪ್ರವೇಶ ಮಾಡುವ ಸಾಧ್ಯತೆ ಇದ್ದವರು ಆ ಯುಗದಲ್ಲಿ ಆ ಕಾಲದಲ್ಲಿ ಇರಲೇ ಇಲ್ಲ. ಅಂಥವರ ಮಧ್ಯದಲ್ಲಿ ಹನುಮಂತ ಹೇಳ್ತಾನೆ, ಲಂಕೆಯನ್ನು ಪ್ರವೇಶ ಮಾಡುವುದು ಮಾತ್ರ ಅಲ್ಲ, ಜನಕಜೆಯಾದ ಜಾನಕೀ ದೇವಿಯನ್ನು ಕಂಡು ಬರುವುದು ಮಾತ್ರ ಅಲ್ಲ, ಕ್ಷಣಾರ್ಧದಲ್ಲಿ ರಾಮನಾಮವನ್ನು ಉಚ್ಚರಿಸಿದ್ರೆ ರಾವಣನೆಂಬ ಹುಳುವನ್ನು ಒರೆಸಿ ಬರ್ತೇನೆ ಅಂತ. ರಾವಣನೆಂಬುದು ಒಂದು 10 ತಲೆಯ ಹುಳುವಿನ ಹಾಗೆ ನನಗೆ ಕಾಣುತ್ತದೆ, ರಾಮನಾಮವನ್ನು ಉಚ್ಚರಿಸಿದ್ರೆ ಅಷ್ಟು ಬೆಳೆಯಬಲ್ಲೆ ಅಂತ. ಇದಿಡೀ ರಾಮಾಯಣದ ಅಥವಾ ರಾಮನ ದೇವಯೋಗ್ಯತೆಯನ್ನು ಪ್ರಕಟಪಡಿಸುವುದಕ್ಕೆ ಹನುಮಂತ ಮೂರ್ತ ಸ್ವರೂಪವಾಗಿ ಕಾಣುತ್ತಾನೆ. ಹನುಮಂತನೆಂಬಂತಹ ಒಬ್ಬ ವಾನರನಲ್ಲಿ ರಾಮನಾಮದ ಪ್ರಭಾವದಿಂದ ರಾವಣನಂತವನನ್ನು ಹುಳುವಾಗಿ ಒರೆಸುವಷ್ಟು ಶಕ್ತಿಯನ್ನು ತಾನು ಹೊಂದುತ್ತೇನೆ ಎಂಬ ವಿಶ್ವಾಸ ಹುಟ್ಟುತ್ತದೆ ಅಂತಾದ್ರೆ, ಕಲಿಯುಗದ ನಾವು ಯೋಚಿಸಬೇಕು, ರಾಮ ಎಂಬೆರಡಕ್ಷರವನ್ನು ನಾವು ಹಾಡುವುದಕ್ಕೆ ತೊಡಗಿದ್ರೆ ಎಷ್ಟನ್ನು ಪಡೆಯಬಹುದು ಅಂತ. ಆ ಕಾಲದಲ್ಲಿ ಅಸಾಧ್ಯವಾದ್ದನ್ನು ಸಾಧ್ಯವಾಗಿಸುವುದು ರಾಮನಾಮವಾದರೆ, ಈಗಲೂ ಅಷ್ಟೇ ನಮಗೆ ಅಸಾಧ್ಯವೆನಿಸಿದ್ದನ್ನು ಸಾಧ್ಯವಾಗಿಸಿಕೊಡುವ ರಮಣೀಯಕವಾದ ಮಂತ್ರ ರಾಮನಾಮ, ತಾರಕವಾದ ಮಂತ್ರ ರಾಮನಾಮ. ಅದನ್ನು ಉಚ್ಚರಿಸ್ತಾ ಉಚ್ಚರಿಸ್ತಾ ಹನುಮಂತ ಬೆಳೆದು ನಿಂತ. ಸುವಾರ್ತೆಯನ್ನು ತಂದು ಮುಟ್ಟಿಸ್ತೇನೆ ಅಂತ ಜಾಂಬವಾದಿಗಳಿಗೆ ಹೇಳಿದ. ಅದು ಸುವಾರ್ತೆ ಯಾಕೆ ಅಂದ್ರೆ, ರಾಮನಿಗೆ ಸೀತೆಯನ್ನು ರಾವಣ ಕದ್ದೊಯ್ದಿದ್ದಾನೆ ಎನ್ನುವುದಷ್ಟೇ ಹೊರತು ಲಂಕೆಯಲ್ಲಿದೆ, ಲಂಕೆ ಹೇಗಿದೆ, ಲಂಕೆಯಲ್ಲಿ ಸೀತೆಯಲ್ಲಿದ್ದಾಳೆ, ಸೀತೆ ಹೇಗಿದ್ದಾಳೆ, ಈ ವರ್ತಮಾನಗಳು ಗೊತ್ತಿಲ್ಲ. ಆದ್ರಿಂದಲೇ ಸಿಕ್ಕಿದ ಗಿಡ ಮರಗಳನ್ನು ಬಳ್ಳಿಗಳನ್ನು ಜಾನಕಿ ಜಾನಕಿ ಅಂತ ಅಪ್ಪುತ್ತಾ ರಾಮ ಕಣ್ಣೀರನ್ನಿಳಿಸ್ತಾ ಶೋಕತಪ್ತನಾದದ್ದು. ಶೋಕತಪ್ತನಾದ ರಾಮ, ರಾಮನ ಶೋಕವನ್ನು ಕಂಡು ಶೋಕತಪ್ತನಾದ ಲಕ್ಷ್ಮಣ, ರಾಮ ಲಕ್ಷ್ಮಣರ ಶೋಕದಿಂದಲೇ ಶೋಕತಪ್ತರಾದಂತಹ ವಾನರ ಜಾಂಬವಾದಿಗಳು, ಇವರೆಲ್ಲರ ಶೋಕವನ್ನು ನೀಗಬೇಕು ಅಂತಾದ್ರೆ ಹನುಮಂತ ಸೀತೆಯ ಇರವನ್ನು ಅರಿತು ಬರಬೇಕು. ಸೀತೆಯ ಇರವನ್ನರಿತು ಬರುವ ವಾರ್ತೆ ಅಕ್ಷರಾರ್ಥದಿಂದ ಸುವಾರ್ತೆಯಾಗುತ್ತದೆ. ಆದ್ರಿಂದ ಅತ್ಯಂತ ಶುಭವಾರ್ತೆಯನ್ನು, ಸುವಾರ್ತೆಯನ್ನು ಆದಷ್ಟು ಬೇಗ ತಂದು ಮುಟ್ಟಿಸ್ತೇನೆ ಅಂತ ಹೇಳಿದ ಹನುಮಂತ ಜಾಂಬವಾದಿಗಳ ಅಪ್ಪಣೆಯನ್ನು ಪಡೆದು ಒಂದೇ ನೆಗೆತಕ್ಕೆ ನೆಗೆಯುತ್ತಾನೆ. ನಮ್ಮ ಬೇರೆ ಬೇರೆ ಕಾವ್ಯಗಳಲ್ಲಿ ಬೇರೆ ಬೇರೆ ಕಲ್ಪನೆಗಳಲ್ಲಿ ಹನುಮಂತ ತುಂಬಾ ಮುಂದೆ ಹೋದ ಅಂತೆಲ್ಲ ಕಲ್ಪನೆಗಳಿದೆ. 100 ಯೋಜನ ಹೋಗಬೇಕಾದವನು 800 ಯೋಜನದವರೆಗೆ ಹೋದ, ಅಲ್ಲಿ ಋಷಿಗಳನ್ನು ಸಂದರ್ಶಿಸಿದ, ಅವರ ನಿರೂಪದಂತೆ ಲಂಕೆಯಲ್ಲಿದೆ ಅಂತ ತಿಳಿದ ಅಂತೆಲ್ಲ ಬೇರೆ ಕಾವ್ಯಗಳಲ್ಲಿ ಇತ್ಯಾದಿಗಳಲ್ಲಿ ಕಾಣುತ್ತೇವೆ. ಅದರ ಮೂಲ ರಾಮಾಯಣ ಅದನ್ನು ಸ್ಪಷ್ಟಪಡಿಸುವುದಕ್ಕೆ ಹೋಗುವುದಿಲ್ಲ. ಹಾರಿದ್ದನ್ನು ಆಡಿದರೂ ಕೂಡ ಅಲ್ಲಿ ಸುತೀಕ್ಷಣಾದಿಗಳು ಸಿಕ್ಕಿದ್ದೋ ಮತ್ತೊಂದೋ ಇತ್ಯಾದಿಗಳು ರಾಮಾಯಣ ಸ್ಪಷ್ಟಪಡಿಸುವುದಿಲ್ಲ. ನಾವು ಮೂಲ ರಾಮಾಯಣಕ್ಕೆ ನಿಷ್ಠರಾಗಿ ಈ ಕಾವ್ಯದಲ್ಲಿಯೂ ನಡೆಯುವ ಹಾಗೆ ತುಳಸಿ ರಾಮಾಯಣವನ್ನು ನಾವು ಆಯ್ದುಕೊಂಡದ್ದು. ತುಳಸಿ ರಾಮಾಯಣ ಮೂಲ ರಾಮಾಯಣಕ್ಕೆ ನಿಷ್ಠವಾಗಿಯೇ ಇದೆ. ಆ ನೆಲೆಯಿಂದ ಹನುಮಂತ ನೆಗೆದವನು ಲಂಕೆಗೆ ಹೋದ ಎನ್ನುವುದು ಕಾವ್ಯದ ತಾತ್ಪರ್ಯ. ಅಲ್ಲಿ ನೆಗೆಯುವಾಗ 3 ವಿಧದ ವಿಘ್ನಗಳವನಿಗೆ ಅಡಸ್ತದೆ. ಆ 3 ವಿಘ್ನಗಳನ್ನ ಜ್ಞಾನಿಗಳು 3 ಬಗೆಯಾಗಿ ವಿಂಗಡಿಸ್ತಾರೆ. ಸತ್ವ, ರಜ, ತಮಸ್ಸು ಎನ್ನುವ 3 ತ್ರಿಗುಣಾತ್ಮಕವಾದ ವಿಘ್ನಗಳು ತೋರಿತು ಅಂತ. ಆ 3 ವಿಘ್ನಗಳಲ್ಲಿ ಮೊದಲನೆಯ ವಿಘ್ನವಾಗಿ ಕಾಣಿಸಿಕೊಂಡದ್ದು ಅಥವಾ ತಡೆಯಾಗಿ ಕಾಣಿಸಿಕೊಂಡದ್ದು ಮೈನಾಕ ಪರ್ವತದ ಪ್ರಕರಣ. ಅದನ್ನ ಕವಿ ಹೇಳ್ತಾನೆ. ಹರುಷದಿಮ್ಮೈನಾಕ ಘನವನುತ ಉರುಬಿ ಮೇಲೇಳುತ್ತ, ಹರುಷದಿಮ್ಮೈನಾಕ ಘನವನುತ ಉರುಬಿ ಮೇಲೇಳುತ್ತ, ಮಾರುತಿ ಚರಣ ಕೆರೆಗುತ ನಿಲ್ಲು ವಿಶ್ರಮಿಸಿಕೊಳು ತಂದೆಯನೇ, ಗಿರಿಯ ಮೈದಡವುತ್ತ ಬಾರಿನು ಧರಣಿಜ ದರ್ಶನವ ಪಡೆಯದೆ ಚರಣವೂರೆನು, ಬಾರಿನು ಧರಣಿಜ ದರ್ಶನ
ಶರಣಬೂರೆನು ಗಣಿಸೆನಾಯಾಸವನು ಗಣಿಸೆನು ಆಯಾಸಗಳನ್ನು ಅರಿಯಂದ ಹನುಮಂತ ಪರ್ವತವೇ ತಾನಾಗಿ ನೆಗೆದ, ಒಂದು ಪ್ರತಿಪರ್ವತದ ಹಾಗೆ. ಅವನ ಪದಗಾತಗಳಿಂದ ಗಿರಿಗಳು ಕಂಪಿಸುವಂತೆ ಹನುಮಂತ ನೆಗೆದ. ಹಾಗೆ ನೆಗೆದಂತಹ ಹನುಮಂತನ ಮುಂಭಾಗದಲ್ಲಿ ಕಾಣಿಸಿಕೊಂಡದ್ದು ಮೈನಾಕ ನಾಮಕವಾದ ಒಂದು ಪರ್ವತ. ಬಹಳ ಹಿಂದೆ ಪರ್ವತಗಳಿಗೆ ರೆಕ್ಕೆ ಇತ್ತು ಅನ್ನುವುದು ನಮ್ಮ ಪುರಾಣಗಳ ವಾಚ. ಅದರಿಂದ ಪರ್ವತಗಳು ಒಂದೆಡೆಯಿಂದ ಒಂದೆಡೆಗೆ ಕ್ರಮಿಸ್ತಾ ಇದ್ದವು. ಪರ್ವತ ನಿತ್ತಲ್ಲಿಯೇ ನಿಲ್ಲುತ್ತಾ ಇರಲಿಲ್ಲ, ಪರ್ವತಗಳು ಕೂಡ ಚಲಿಸ್ತಾ ಇದ್ದವು ಅಂತ ನಮ್ಮ ಹಾಗೆ. ತೀರಾ ಅಸಂಬದ್ಧ ಅಂತ ಮೇಲ್ನೋಟಕ್ಕೆ ಕಾಣುವುದಾದ್ರೆ ಬಹಳ ಆಳವಾದ ವೈಜ್ಞಾನಿಕ ತತ್ವಗಳನ್ನು ನೋಡಿದ್ರೆ ಭೂಮಂಡಲದ ಮಧ್ಯದಲ್ಲಿ, ಭೂಮಿಯ ಮಧ್ಯದಲ್ಲಿ ಮೊದಲಿದ್ದ ಪರ್ವತಗಳು ಈಗ ಪರ್ವತಗಳಾಗಿ ಉಳಿಯಲಿಲ್ಲ, ಮೊದಲಿದ್ದ ಕಂದಕಗಳು ಈಗ ಪರ್ವತಗಳಾಗಿ ಬೆಳೆದಿದೆ. ಅಂದ್ರೆ ಕಾಲಾಂತರದಲ್ಲಿ ಪರ್ವತಗಳ ಸ್ಥಿತ್ಯಂತರವನ್ನೇ ಪುರಾಣಗಳು ಪರ್ವತಗಳ ಚಲನೆ ಅಂತ ಒಂದು ಸೂಚ್ಯ ಸಾಂಕೇತಿಕವಾಗಿ ಕೊಟ್ಟದ್ದು. ಪುರಾಣದ ಪ್ರಕಾರ ಹೀಗೆ ಚಲಿಸ್ತಾ ಇದ್ದ ಪರ್ವತಗಳಿಗಿದ್ದ ರೆಕ್ಕೆಗಳಿಂದಾಗಿ ಪರ್ವತಗಳ ಚಲನೆ ಒಂದು ಹಂತದ ಅಸಮತೋಲನವನ್ನು ಪ್ರಪಂಚ ಮಧ್ಯದಲ್ಲಿ ಮೂಡಿಸ್ತಾ ಇತ್ತು. ಆ ಕಾರಣದಿಂದ ಇಂದ್ರ ಪರ್ವತಗಳ ರೆಕ್ಕೆಗಳನ್ನು ಛೇದಿಸುವ ಮುಖೇನ ಪರ್ವತಗಳನ್ನು ಸ್ಥಾಯಿಯಾಗಿಸಿದ. ಪರ್ವತ ಎಲ್ಲಿದೆಯೋ ಅಲ್ಲೇ ಇರಬೇಕು ಅಂತ ಪರ್ವತಗಳಿಗೆ ಸ್ತಂಭನವನ್ನು ಕಲ್ಪಿಸಿದ ಅಂತ. ಹಾಗೆ ಎಲ್ಲ ಪರ್ವತಗಳ ಪಕ್ಷವನ್ನು ಕತ್ತರಿಸಿ ಪರ್ವತಗಳಿಗೆ ಸ್ಥಾಪಿಸುವ ಹೊತ್ತಿನಲ್ಲಿ ಮೈನಾಕ ನಾಮಕವಾದ ಪರ್ವತ ಇಂದ್ರನಿಂದ ತಪ್ಪಿಸಿಕೊಂಡು ಸಮುದ್ರದ ಒಳಗೆ ಹೋಗಿ ಅಡಗಿ ಕುಳಿತುಕೊಂಡಿತು ಅಂತ ಪುರಾಣ ಹೇಳ್ತದೆ. ಇದನ್ನು ಈಗಿನ ಪುರಾವೆಗಳಿಂದ ನೋಡಿದ್ರೆ ಸಮುದ್ರದ ಒಳಗೆ ಪರ್ವತಗಳು ಇರುವುದನ್ನು ತುಂಬಾ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಅಂದ್ರೆ ಪರ್ವತಗಳು ಸಮುದ್ರದ ಆಳದಲ್ಲಿದೆ ಅಂತ. ಹಾಗೆ ಮೈನಾಕಾದಿ ಪರ್ವತಗಳು ಶರದಿಯ ಮಧ್ಯದಲ್ಲಿ ಬಂದಿತ್ತು. ರಾಮಕಾರ್ಯಕ್ಕಾಗಿ ಹೊರಟು ನಿಂತಹ ಹನುಮಂತ 100 ಯೋಜನವನ್ನು ನೆಗೆಯುವಾಗ ಸಹಜವಾಗಿ ಅವನಿಗೆ ದೈಹಿಕವಾದ ಆಯಾಸವಾಗುತ್ತದೆ. ಹನುಮಂತನ ಆಯಾಸವನ್ನು ಕಡಿಮೆ ಮಾಡಿ ಹನುಮಂತನಿಗೆ ಮತ್ತಷ್ಟು ಉತ್ಸಾಹದಿಂದ ಜಿಗಿಯುವುದಕ್ಕೆ ಬೇಕಾದ ತಾತ್ಕಾಲಿಕವಾದ ನೆಲೆ. ನಾವು ನಡೀತಾ ಇರುವಾಗ ಮರ ಸಿಕ್ಕಿದಾಗ ನೆರಳಿನಲ್ಲಿ ಒಂದು ಸ್ವಲ್ಪ ಕಾಲ ನಿಂತು ಆ ದಣಿವು ಆರಿಸಿಕೊಂಡು ಮುಂದೆ ಹೋದ ಹಾಗೆ, ತುಂಬಾ ಓಡ್ತಾ ಇರೋರು ಮಧ್ಯದಲ್ಲಿ ಎಲ್ಲಿಯಾದ್ರೂ ಒಮ್ಮೆ ನಿಂತು ಗಾಳಿ ಬೀಸಿಕೊಂಡು ಒಂದು ಗುಟುಕು ನೀರು ಕುಡಿದು ಮುಂದೆ ಹೋದ ಹಾಗೆ ಒಂದು ತಾತ್ಕಾಲಿಕವಾದ ವಿಶ್ರಾಂತಿಯನ್ನು, ವಿರಾಮವನ್ನು ಪಡೆದು ಹನುಮಂತ ಮುಂದೆ ಹೋಗಲಿ ಅನ್ನುವುದು ಆಶಯ. ಆ ಆಶಯದಿಂದ ಸಮುದ್ರದ ಆಳದಲ್ಲಿದ್ದ ಮೈನಾಕ ಪರ್ವತ ಮೇಲೆ ಬಂದು ಹನುಮಂತನಿಗೆ ನನ್ನನ್ನು ಆಶ್ರಯಿಸಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಹೋಗು ಅಂತ ಹೇಳಿತು. ಹನುಮಂತನ ಮಾತು ಎಷ್ಟು ಅಪೂರ್ವವಾದದ್ದು ಅಂದ್ರೆ, ರಾಮಾಜ್ಞೆಯನ್ನು ಹೊತ್ತು ನೆಗೆದವನು ನಾನು, ರಾಮ ಕಾರ್ಯಕ್ಕಾಗಿ ಹೊರಟವನು ನಾನು. ನನಗಿರುವ ನಿರ್ದೇಶನ ಸೀತಾದೇವಿಯನ್ನು ಕಾಣುವುದು, ಸೀತಾದೇವಿಯನ್ನು ಕಂಡ ವಾರ್ತೆಯನ್ನು ರಾಮನಿಗೆ ಮುಟ್ಟಿಸುವುದು. ಅಲ್ಲಿಯವರೆಗೆ ನನಗೆ ವಿಶ್ರಾಂತಿ ಇಲ್ಲ ಅಂತ. ಅಲ್ಲಿಯವರೆಗೆ ನಾನು ಹೊರಟ ಕಾರ್ಯವನ್ನು ಪೂರ್ಣ ಮಾಡುವಲ್ಲಿಯವರೆಗೆ ನನಗೆ ವಿಶ್ರಾಂತಿ ಇಲ್ಲ, ನನಗೆ ಮಧ್ಯದಲ್ಲಿ ತಾತ್ಕಾಲಿಕವಾದ ವಿರಾಮಗಳು ಇಲ್ಲ ಅಂತ. ನಾವಾದ್ರೆ ಏನು ಮಾಡ್ತಾ ಇದ್ದೆವು, ಎಲ್ಲಿಯಾದ್ರೂ ಒಂದು ಅವಕಾಶ ಸಿಕ್ಕಿತಲ್ಲ ಅಂತ ಮೈನಾಕದ ಮೇಲೆ ಒಂದಷ್ಟು ಹೊತ್ತು ಕುಳಿತು ನಿಧಾನದಲ್ಲಿ ಜಾನಕ್ಕೆ ನ್ಯಾಗು ಹುಡುಕುವುದು ಅಂತ ಹೊರಡ್ತಾ ಇದ್ದು. ಹನುಮಂತ ಹಾಗಲ್ಲ. ಹನುಮಂತನ ಇಡೀ ಸ್ವಭಾವವೇ, ಪಾತ್ರಚಿತ್ರಣವೇ ಅತ್ಯಂತ ದೃಢನಾಗಿ, ಅತ್ಯಂತ ಶ್ರದ್ಧಾಳುವಾಗಿ, ಅತ್ಯಂತ ಕರ್ತವ್ಯಬದ್ಧನಾಗಿ ವರ್ತಿಸ್ತಾ ಇದ್ದ ಒಂದು ಸ್ವಭಾವ. ಆದ್ರಿಂದ ಸಿಕ್ಕಿದ ಅವಕಾಶ ಮೈನಾಕದ ಮೇಲೆ ಕುಳಿತು ವಿಶ್ರಮಿಸಬಹುದಾದ, ನೀನ್ ಕಾಲಿಟ್ಟು ಒಂದು ಗಳಿಗೆ ನಿತ್ತು ಹೋಗು ಅಂತ ಮೈನಾಕ ಹೇಳ್ತದೆ, ಇಲ್ಲದಿದ್ರೆ ನಿನ್ನನ್ನು ಬಿಡುವುದಿಲ್ಲ ಅಂತ. ಆಗ ಹನುಮಂತ ಹೇಳ್ತಾನೆ, ಇಲ್ಲ, ಸೀತೆಯನ್ನು ಕಂಡನಕ ನನ್ನ ಓಟಕ್ಕೆ ನಿಲುವಿಲ್ಲ, ಸೀತಾದೇವಿಯನ್ನು ಕಾಣುವಲ್ಲಿಯವರೆಗೆ ನನ್ನ ಕಾರ್ಯಕ್ಕೆ ವಿಶ್ರಾಂತಿ ಇಲ್ಲ, ಆದ್ರಿಂದ ನನ್ನನ್ನು ತಡೆಯಬೇಡ. ನನ್ನನ್ನು ತಡೆಯುವುದಕ್ಕೆ ನೀನು ಬಂದ್ರೆ ತಡೆಯಾದ ನಿನ್ನನ್ನು ಕಡಿದಾದ್ರೂ ಮುಂದೆ ಹೋಗ್ತೇನೆ ಅಂತ. ಮೈನಾಕ ಪರ್ವತ ನಾಶ ಮಾಡಿ ಆದ್ರೂ ನಾನು ಮುಂದೆ ಹೋಗುತ್ತೇನೆ, ನನ್ನ ವಿಶ್ರಾಂತಿಗಾಗಿ ಅಂತ ಬಂದ ನೀನು ನಾಶವಾಗುವುದಕ್ಕಿಂತ ನನಗೆ ದಾರಿ ಬಿಟ್ಟು ಕೊಡುವುದು ಒಳ್ಳೆಯದು ಅಂತ ಹನುಮಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾನೆ. ಈ ಇಡೀ ಸಮಗ್ರ ಮೈನಾಕ ಪರ್ವತದ ತಾತ್ಕಾಲಿಕ ತಡೆ, ಅದನ್ನು ನಿವಾರಿಸಿ ಹನುಮಂತ ಹೊರಟದ್ದನ್ನ ಸಾತ್ವಿಕವಾದ ವಿಘ್ನ ಅಂತ ಋಷಿಗಳು ಹೇಳ್ತಾರೆ. ಅಂದ್ರೆ ಇಲ್ಲಿ ಯಾವ ದ್ವೇಷಭಾವ ಇಲ್ಲ, ಹನುಮಂತನ ಮೇಲಿನ ಪ್ರೀತಿ, ರಾಮನ ಮೇಲಿನ ಭಕ್ತಿ, ರಾಮ ಕಾರ್ಯಕ್ಕೆ ಹೊರಟ ಹನುಮಂತನಿಗೆ ಸಹಾಯವನ್ನು ಮಾಡಬೇಕು ಎಂಬ ಮೈನಾಕ ಪರ್ವತದ ಶುದ್ಧ ಭಾವ, ಇದಿಷ್ಟು ಸೇರಿಕೊಂಡದ್ರಿಂದಲೇ ಹನುಮಂತನಿಗೊಂದು ತಾತ್ಕಾಲಿಕ ತಡೆಯಾಗಿ ಮೈನಾಕ ಕಾಣಿಸಿದ್ದು. ಆದ್ರಿಂದ ಇದು ಸಾತ್ವಿಕವಾದ ಒಂದು ವಿರೋಧ, ಸಾತ್ವಿಕವಾದ ಒಂದು ವಿಘ್ನ. ಇದು
ಹನುಮಂತನ ಕಾರ್ಯಕ್ಕೆ ವಿಘ್ನವನ್ನು ತರಬೇಕು ಅಂತ ಹೊರಟದ್ದಲ್ಲ ಅನ್ನುವ ಕಾರಣದಿಂದ ಸಾತ್ವಿಕವಾದ ವಿಘ್ನ ಅಂತ ಋಷಿಗಳು ಜ್ಞಾನಿಗಳು ವರ್ಣಿಸಿದ್ರು. ಅಂತಹ ತಡೆಯನ್ನು ಉತ್ತರಿಸಿದ ಹನುಮಂತ ರಾಜಸವಾದ ತಡೆ, ಅಂದ್ರೆ ಸ್ವಲ್ಪ ಅಹಂಕಾರ ಭೂಯಿಷ್ಠವಾದ ಮಧಭೂಯಿಷ್ಠವಾದ ಒಂದು ತಡೆಯನ್ನ ಎದುರಿಸ್ತಾನೆ. ಅದು ಮುಂದೆ ಸುರರು ಹನುಮನ ಕಾಣುತ್ತ ಅತಿ ಅತಿ ಬಲದಿರವನರಿಯಲಪೇಕ್ಷಿಸಿ ಸುರಸೆಯಂ ಕಳುಹಿದರು ಮಾರ್ಗವನಡ್ಡಗಟ್ಟಿದಳು. ಅರರೆ ಹಸಿವಡಗಿದುದು ಕಪಿಯನ್ನು ರವಹುಗಿಸುವೆಯೇ ಬಹಳ ದಿವಸಗೆ ದೊರೆತುದು ಈ ಕಪಿ ಮಾಂಸ. ಬಹಳ ದಿವಸಗೆ ದೊರೆತುದು ಈ ಕಪಿ ಮಾಂಸ. ನಿಲ್ಲು ಎನ್ನುತ್ತ ಅಡ್ಡ ಹಾಕಿದಳು. ಒಳ್ಳೆಯ ಕೆಲಸಕ್ಕೆ 108 ವಿಘ್ನ ಅಂತ ಆಡುಭಾಷೆಯ ಒಂದು ಗಾದೆ. ಶ್ರೇಯಾಂಸಿ ಬಹುವಿಜ್ಞಾನಿ ಎನ್ನುವಂಥ ವಾಕ್ಯದ ಒಂದು ತೀರಾ ಜಾನಪದೀಯವಾದ ಒಂದು ತಾತ್ಪರ್ಯ. ಒಳ್ಳೆಯದಕ್ಕೆ ಹೊರಟಾಗಲೇ ವಿಘ್ನಗಳು ಬರ್ತದೆ. ನಾವು ಹಾಗೆ ಯೋಚಿಸ್ತೇವೆ, ಏನಾದರೂ ಒಳ್ಳೆಯದನ್ನು ಮಾಡುವಾಗ ಎಲ್ಲಿಲ್ಲದ ವಿಘ್ನಗಳು ಬರ್ತದೆ. ಆಗ ನಾವು ಸಹಜವಾಗಿ ಹೇಳುವ ಮಾತೇನೆಂದರೆ, ಅವರು ಮಾಡಬಾರದು ಮಾಡ್ತಾರೆ, ಅವರಿಗೆ ಏನೂ ಆಗುವುದಿಲ್ಲ. ನಾವು ಎಷ್ಟು ಒಳ್ಳೆಯದು ಮಾಡ್ಲಿಕ್ಕೆ ಹೊರಡ್ತೇವೆ, ನಮಗೆ ಮಾತ್ರ ವಿಘ್ನ ಬರ್ತದೆ. ಈ ಕಾಲದಲ್ಲಿ ದೇವರೇ ಇಲ್ಲ ಅಂತ, ಕಲಿಯುಗ ಬಂದಿದೆ ಅಂತ ನಾವು ಮಾತಿಗೆ ಹೇಳುವುದು. ಕಲಿಗಾಲ ಅಲ್ವಾ, ಕೆಟ್ಟವರಿಗೆ ಕಾಲ ಇದು ಅಂತ. ಇದು ಕಲಿಗಾಲ ಅಲ್ಲ, ತ್ರೇತಾಯುಗ, ರಾಮಾಯಣದ ಕಾಲ. ಹನುಮಂತ ಹೊರಟದ್ದು ಅವತಾರ ಪುರುಷನಾದಂತಹ ಮರ್ಯಾದಾ ಪುರುಷೋತ್ತಮನಾದ ರಾಮ ಕಾರ್ಯಕ್ಕೆ. ಹಾಗೆ ಹೊರಟ ಹನುಮಂತನಿಗೆ ಅಡಿಗಡಿಗೆ ವಿಘ್ನಗಳು ಬಂದಿದೆ. ಅದರ ಅರ್ಥ ಏನು? ಒಳ್ಳೆಯ ಕೆಲಸಕ್ಕೆ ವಿಘ್ನಗಳು ಯಾವ ಕಾಲದಲ್ಲಿಯೂ ಬರ್ತದೆ. ಯಾಕೆ ಬರ್ತದೆ ಅಂದ್ರೆ, ಒಳ್ಳೆಯದನ್ನೇ ನಾವು ಒಳ್ಳೆಯದ್ದು ಅಂತ ತೋರಿಸಬೇಕು ಅಂತ ಆದ್ರೆ ಅದಕ್ಕೆ ಪರೀಕ್ಷೆಗಳು ಎದುರಾಗಬೇಕು. ಬಂಗಾರವನ್ನು ಮಾತ್ರ ಮತ್ತೆ ಮತ್ತೆ ತೊಳೆಯುತ್ತಾ ಇರ್ತೇವೆ, ಬೆಲೆ ಇಲ್ಲದ ವಸ್ತುಗಳನ್ನು ಜಾಗ್ರತೆಯಾಗಿ ಇಡುವುದಿಲ್ಲ. ಇದು ಪ್ರಪಂಚದ ನೀತಿ. ಹಣ್ಣಿದ್ದ ಮರಕ್ಕೆ ಕಲ್ಲನ್ನು ಹೊಡೆಯುತ್ತೇವೆ, ಇದು ಸಹಜವಾದ. ಹಣ್ಣಿಲ್ಲದ ಮರಕ್ಕೆ ಯಾರೂ ಕಲ್ಲು ಹೊಡೆಯುವುದಿಲ್ಲ. ಹಾಗೆ ಒಳಿತುಗಳಿಗೆ ಕುರಿತಾಗಿಯೇ ಪರೀಕ್ಷೆಗಳು ಮತ್ತು ಕಷ್ಟಗಳು, ವಿಘ್ನಗಳು ಎದುರಾಗುತ್ತದೆ. ದೇವತೆಗಳು ಇದನ್ನೆಲ್ಲ ನೋಡ್ತಾ ಇದ್ರು ಮೇಲೆ ನಿಂತು ಆಕಾಶದಲ್ಲಿ. ಮೈನಾಕ ಪರ್ವತದ ಮೇಲೆ ಕಾಲಿಡುವುದಿಲ್ಲ ಅಂತ ಹೇಳಿದ ಹನುಮಂತನ ದೃಢತೆಯನ್ನು ಕಂಡು ದೇವತೆಗಳಿಗೂ ಒಮ್ಮೆ ಪರೀಕ್ಷೆ ಮಾಡಬೇಕು ಅಂತ ಕಂಡಿತಂತೆ. ತಾತ್ಕಾಲಿಕವಾಗಿ ವಿಶ್ರಾಂತಿಯನ್ನೂ ಮಾಡದೆ ರಾಮಕಾರ್ಯಕ್ಕೆ ಹೊರಡ್ತೇನೆ ಅಂತ ಹೇಳಿದ್ದಾನಲ್ಲ ಇವ. ಹಾಗಾದ್ರೆ ಇವನಲ್ಲಿರುವ ದೃಢತೆ ಸತ್ಯವ? ಎಷ್ಟು ದೃಢನಾಗಿದ್ದಾನೆ ಹನುಮಂತ ಅಂದು ಪರೀಕ್ಷೆ ಮಾಡೋಣ ಅಂತ ನಾಗಜನನಿಯಾದಂತಹ, ನಾಗರನ್ನ ಹಡೆದಂತಹ ಜನನಿಯಾದಂತಹ ಸುರಸೆ ಅವಳನ್ನು ಕರೆದು ನೀನು ಹನುಮಂತನ ಪರೀಕ್ಷೆಯನ್ನು ಮಾಡಬೇಕು ಅಂತ ಕಳುಹಿಸಿದ್ರು. ಆ ಸುರಸೆ ದೈತ್ಯಾಕಾರವನ್ನು ತಳೆದು ಸಮುದ್ರ ಮಧ್ಯದಲ್ಲಿ ಸಮುದ್ರ ಮಧ್ಯದಲ್ಲಿ ನಿಂತಹ ಸುರಸೆ ಮೇಲೆದ್ದು ಬಂದಂತಹ ಸುರಸೆ ಹನುಮಂತನನ್ನು ನೋಡ್ತಾ ಹಾರುತ್ತಾ ಇದ್ದ ಹನುಮಂತನನ್ನು ನೋಡಿ ಗಟ್ಟಿಯಾಗಿ ಹನುಮಂತನಿಗೂ ಕೇಳುವಂತೆ ಘೋಷಣೆಗಳನ್ನು ಮಾಡಿಲ್ಲಂತೆ. ಮಾಂಸಭಕ್ಷಣೆಯನ್ನೇ ಮಾಡದೆ ಅನೇಕ ಕಾಲ ಆಗಿತ್ತು. ಒಳ್ಳೆಯ ಒಂದು ಮಾಂಸದ ಊಟ, ಅದು ದೊಡ್ಡದಾದ ಕಪಿ ಮಾಂಸ ಬಹಳ ರುಚಿಯಂತೆ. ಅದು ಸುರಸೆ ಹೇಳುವುದು. ಈ ಕಪಿ ಮಾಂಸವನ್ನು ತಿನ್ನುವುದಕ್ಕೆ ಬೇಕಾಗಿ ಒಂದು ಅವಕಾಶ ನಮಗೆ ಲಭ್ಯ ಆಯಿತು. ಹೇಗಾದರೂ ಮಾಡಿ ಈ ಕಪಿಯನ್ನು ಹಿಡಿದು ನುಂಗಿ ನನ್ನ ಹೊಟ್ಟೆಯ ಹಸಿವನ್ನು ತಣಿಸಿಕೊಳ್ತೇನೆ, ಈ ಕಪಿಯನ್ನು ನುಂಗುತ್ತೇನೆ ಅಂತ ಕಪಿಗೆ ಕೇಳುವ ಹಾಗೆ, ಅಂದ್ರೆ ಹನುಮಂತನಿಗೆ ಕೇಳುವ ಹಾಗೆ ಹನುಮಂತನ ಮುಂಭಾಗದಲ್ಲಿ ಬೊಬ್ಬೆಯನ್ನು ಹೊಡೆಯುತ್ತಾ ಹೋಗಿ ಹನುಮಂತನಿಗೆ ತಡೆಯಾಗಿ ಆಕಾಶ ಮಾರ್ಗದಲ್ಲಿ ಸುರಸೆ ನಿಲ್ಲುತ್ತಾಳೆ. ನಿತ್ಯ ಸುರಸೆಯನ್ನು ಕಂಡಂತಹ ಹನುಮಂತ ಪ್ರಾಮಾಣಿಕವಾಗಿ ಹೇಳ್ತಾನೆ, ನಾನು ಹೊರಟದ್ದು ರಾಮ ಕಾರ್ಯಕ್ಕೆ, ಆದ್ರಿಂದ ನೀನು ನುಂಗೋದೇ ಹೌದು ಅಂತಾದ್ರೆ ನಂಗು, ನನಗೇನು ಬೇಸರ ಇಲ್ಲ. ನಾನು ಹೋಗಿ ರಾಮ ಕಾರ್ಯವನ್ನು ಸಾಧಿಸಿ ಸೀತಾದೇವಿ ಎಲ್ಲಿದ್ದಾಳೆ ಅಂತ ನೋಡಿ ಸೀತೆಯು ಇರೋದನ್ನು ಅರಿತು ಬರ್ತೇನೆ. ಬರುವಾಗ ನನ್ನನ್ನು ನುಂಗು ನೀನು. ಈಗ ನುಂಗಬೇಡ, ಯಾಕಂದ್ರೆ ರಾಮ ಕಾರ್ಯಕ್ಕೆ ತಡೆ ಆಗ್ತದೆ, ನನ್ನ ಕಾರ್ಯಕ್ಕಲ್ಲ. ನಿನಗೆ ಆಹಾರ ಬೇಕು ಅಂತ ಆದ್ರೆ ಅಲ್ಲಿವರೆಗೆ ಸೈರಿಸು ಅಂತ ಒಂದು ಪ್ರಾರ್ಥನೆಯನ್ನು ಮಾಡುತ್ತಾನೆ. ಸುರಸ ಬಂದದ್ದ ಪರೀಕ್ಷೆಗೆ. ಹನುಮನಲ್ಲಿದ್ದ ದೃಢತೆ ಮತ್ತು ಹನುಮನಲ್ಲಿದ್ದ ಪ್ರಾಮಾಣಿಕತೆಯನ್ನು ಕಂಡಾಗ ಇನ್ನೂ ಪರೀಕ್ಷೆ ಮಾಡಬೇಕು ಅಂತ ಕಂಡಿತ್ತು. ಆಗ ಸುರಸ ಹೇಳಿದ್ಲು, ನೀನು ಬರುವಲ್ಲಿ ಅವರಿಗೆ ಸೈರಿಸುವಷ್ಟು ತ್ರಾಣ ನನಗಿಲ್ಲ. ನನ್ನ ಹಸು ಹಿಂಗಬೇಕು ಅಂತಾದ್ರೆ ಈಗಲೂ ನಾನು ತಿನ್ನಬೇಕು, ಆದ್ರಿಂದ ನಿನ್ನನ್ನು ಈಗಲೇ ತಿನ್ನುತ್ತೇನೆ ಅಂತ ಬಾಯಿ ತೆರೆಯುವಾಗ ಹನುಮಂತನಿಗೂ ಸುರಸಿಗೂ ಒಂದು ಸ್ಪರ್ಧೆ ಪ್ರಾರಂಭ ಆಗ್ತದೆ. ಅಂದ್ರೆ ಹನುಮಂತನನ್ನು ಬಾಯಿ ತೆರೆಯಬೇಕು ಅಂತ ಸುರಸ ಎಷ್ಟು ದೊಡ್ಡ ಬಾಯಿ ತೆರೆಯುತ್ತಾಳೋ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಹನುಮಂತ ಬೆಳೆಯುವುದು, ಅಂದ್ರೆ ಅವಳ ಬಾಯಿಯೊಳಗೆ ಹೋಗದ ಹಾಗೆ. ಹೀಗೆ ಸುರಸೆಯೂ ತಾನು ಬೆಳೆದು ಬಾಯಿಯನ್ನು ದೊಡ್ಡ ಮಾಡುವುದು, ಹನುಮಂತನೂ ಬೆಳೆದು
ತೀರಗಳ ವ್ಯಾಪ್ತಿ 100ರವರೆಗೆ ಬಂತು. 100 ಯೋಜನದಗಲ ತೆರೆದಿರು ಮಾರುತಿಯು ಸುರಸೆಯ ಬಾಯಿ 100 ಯೋಜನದಗಲ ತೆರೆದಿರೋ ಮಾರುತಿಯು ಅನುವಾಗಿ ಬಾಯೊಳ ಸೇರಿಗೆ ಹೊರಬೀಳುತ್ತ ಪಯಣಕ್ಕೆ ಹಾದಿ ತೋರಿಂದಾಗ ವೀರಸುರರಾಣತಿಯ ಪಾಲಿಸಿ ಸಾರಿ ಬಲ ಬುದ್ಧಿಗಳ ಪರಿಕಿಸಿ ಶೌರ್ಯ ಮರಿತನು ಸಾಧಿಸುವ ಹೋಗು ಎಂದಳು ಆ ಸುರಸೇ. ಆಹಾ, ಇದು ಮತ್ತೊಂದು ರಮಣೀಯವಾದ ಸನ್ನಿವೇಶ. ಸುರಸ ಬಾಯಿ ತೆರೀತಾ 100 ಯೋಜನದಷ್ಟು ವಿಸ್ತಾರವಾಗಿ ಬಾಯಿಯನ್ನು ತೆರೆದಳು. 100 ಯೋಜನೆ ಅಂದ್ರೆ ರಾಮೇಶ್ವರದಿಂದ ಲಂಕೆಯವರೆಗಿರುವ ದೂರ. ಯೋಜನದ ಅಳತೆ ಅಂದ್ರೆ ಲಂಕೆ ಮತ್ತು ರಾಮೇಶ್ವರದ ಮಧ್ಯದ ಅಳತೆ 100 ಯೋಜನ. ಅಷ್ಟು ವಿಸ್ತಾರವಾಗಿ ಸುರಸ ಬಾಯಿ ತೆರೆದು ನಿಂತಾಗ ಹನುಮಂತ ಲೋಕಕ್ಕೊಂದು ಸಂದೇಶವನ್ನು, ರಾಮ ಭಕ್ತನಾದ್ರಿಂದ ಒಂದು ಸಂದೇಶವನ್ನು ಕೊಡ್ತಾನೆ. ನಾವು ಬೆಳೀತೇವೆ ಅಂತ ಅಹಂಕಾರದಿಂದ ರಾಜಸದಿಂದ ಬೆಳೆದ್ರೆ ನಮಗಿಂತ ದೊಡ್ಡವರು ಪ್ರಪಂಚದಲ್ಲಿ ಇದ್ದೇ ಇರುತ್ತಾರೆ. ಪರ್ವತಕ್ಕೆ ಪ್ರತಿ ಪರ್ವತ, ಸಮುದ್ರಕ್ಕೆ ಪ್ರತಿ ಆಕಾಶ. ನಾವೆಷ್ಟು ಬೆಳೆದ್ರೂ ನಮಗಿಂತ ದೊಡ್ಡವರು ಇದ್ದೇ ಇರ್ತಾರೆ. ನಾವೆಷ್ಟೋ ದೊಡ್ಡವರು ಅಂತ ಯೋಚಿಸಿದ್ರು ನಮಗಿಂತ ದೊಡ್ಡವರು ಪ್ರಪಂಚದಲ್ಲಿ ಇದ್ದೇ ಇರ್ತಾರೆ. ಸುಲಭವಾಗಿ ನಾವು ಬದುಕಬೇಕು ಅಂತಾದ್ರೆ, ನಾವು ಧರ್ಮವನ್ನು ಪಾಲಿಸಬೇಕು ಅಂತಾದ್ರೆ ನಾವು ಬೆಳೆಯುವುದಲ್ಲ, ನಾವು ತುಂಬಾ ದೊಡ್ಡವರು ಅಂತ ಯೋಚಿಸುವುದಲ್ಲ. ನಾವಿದ್ದದರಲ್ಲಿ ಬಹಳ ಸಣ್ಣವರು ಅಂತ ಯಾರು ಯೋಚಿಸ್ತಾರೋ ಅವರು ಬಹಳ ಬೇಗ ಬೆಳೆಯುತ್ತಾರೆ. ಇದು ಹನುಮಂತ ತೋರಿದ ಸಂದೇಶ. 100 ಯೋಜನಕ್ಕೆ ಅವಳು ಬಾಯಿ ತೆರೆದಾಗ 101 ಯೋಜನಕ್ಕೋ 110 ಯೋಜನಕ್ಕೋ ಹನುಮಂತ ಬೆಳೆಯಲಿಲ್ಲ. ಹನುಮಂತ ಏನು ಮಾಡಿದ ಅಂದ್ರೆ ಸಣ್ಣದಾಗತಾ 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 ಅಲ್ಲಿವರೆಗೆ ಬೆಳೆದವನು ಹನುಮಂತ. ಆಗ ಕುಬ್ಜನಾಗತಾ ಸೂಕ್ಷ್ಮವಾಗಿ ಅಣುರೂಪಕ್ಕೆ ಬಂದ. ಇವಳು 100 ಯೋಜನ ಬೆಳೆದವಳು, ಅವ ಅಣುರೂಪಕ್ಕೆ, ಒಂದು ಅಣುವಿನಷ್ಟು ಸಣ್ಣದಾಗಿ ಸುರಸೆಯ ಬಾಯಿಯೊಳಗೆ ಹೋದ. 100 ಯೋಜನ ದೊಡ್ಡ ಬಾಯಿ ತೆರೆದದ್ರ ಒಳಗೆ, ಅಂದ್ರೆ ನಾವು ಪ್ರಮಾಣದಿಂದ ಅಳತೆ ಮಾಡುವುದಿದ್ರೆ ಒಂದು ದೊಡ್ಡ ಹೆಬ್ಬಾವು ಬಾಯಿ ತೆರೆದಾಗ, ಒಂದು ದೊಡ್ಡ ಸಿಂಹ ಬಾಯಿ ತೆರೆದಾಗ ಅದರೊಳಗೆ ಒಂದು ನೊಣ ಒಳಗೆ ಹೋಗಿ ಸಂಚರಿಸಿ ಬಂದ ಹಾಗೆ ಆ ಬಾಯಿಯೊಳಗೆ ಎಲ್ಲಿ ಬೇಕಾದ್ರೂ ನೊಣ ಹೋಗಬಹುದು, ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಮಾಡಬಹುದು. ಯಾಕಂದ್ರೆ ಎಷ್ಟು ದೊಡ್ಡದಾಗಿ ಬಾಯಿ ತೆರೆದ. ಸುರಸೆಯ ಬಾಯಿಯೊಳಗೆ ಅಣುರೂಪದಿಂದ ಹೊಟ್ಟೆಯ ಒಳಗೂ ಹೋಗಿ ಹೊರಗೆ ಬಂದು ನಿಂತ ಹನುಮಂತ ಹೇಳಿದ, ನೀನು ನನ್ನನ್ನು ನುಂಗಬೇಕು ಅಂತ ಹೇಳಿದೆ, ನಾನು ನಿನ್ನ ಹೊಟ್ಟೆ ಒಳಗೆ ಹೋಗಿ ಬಂದಿದ್ದೇನೆ. ನೀನು ಹೇಳಿದಾಗೆ ನನ್ನ ನುಂಗಿ ಆಯಿತು. ನಿನಗೇನೂ ಮಾಡ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ನೀ ಬಾಯಿ ತೆರೆದದ್ದು ದೊಡ್ಡ ಆಯಿತು, ನಾನು ಸಣ್ಣ ಆದೆ. ಆದ್ರಿಂದ ಈಗ ನನ್ನ ದಾರಿಯನ್ನು ಬಿಡು ಅಂತ. ಅಲ್ಲಿಯವರೆಗೆ ಹಠ ಹಿಡಿದ ಅಹಂಕಾರವನ್ನು ತೋರಿಸಿದ ಸುರಸೆ ವಿನಮ್ರಳಾಗಿ ಹೇಳುತ್ತಾಳೆ, ದೇವತೆಗಳು ಪರೀಕ್ಷೆ ಮಾಡು ಅಂತ ಹೇಳಿದ್ದಕ್ಕೆ ನಾನು ಬಂದದ್ದು ನಿನ್ನನ್ನು ನುಂಗಬೇಕು ಅಂತ ಅಲ್ಲ. ನಿನ್ನೊಳಗೆ ಎಷ್ಟು ಸತ್ವ ಉಂಟು ಅಂತ ತೋರಿಸುವುದಕ್ಕೆ ಮತ್ತು ನನ್ನೊಳಗೆಷ್ಟು ಬಲ ಉಂಟು ಅಂತ ತೋರಿಸುವುದಕ್ಕೆ ನಾ ಬಂದೆ. ನಿನ್ನ ಮುಂಭಾಗದಲ್ಲಿ ನಾನು ಎಷ್ಟು ದುರ್ಬಲಳು ಅಂತ ನನಗೆ ಅರ್ಥ ಆಯಿತು. 100 ಯೋಜನದವರೆಗೆ ನಾ ಬೆಳೆದಾಗ ನೀನು ಅಣುವಾಗಿ ನಾನು ಬಹಳ ಸಣ್ಣವ ಅಂತ ತಿಳಿದು ಒಳಗೆ ಬಂದು ಹೋದೆ. ಇದು ರಾಮ ಭಕ್ತರು ಮಾತ್ರ ಮಾಡಬಹುದಾದ ಕೆಲಸ. ನಿನಗೆ ತಡೆಯಾಗುವುದಿಲ್ಲ. ನೀನು ಹೋದಲ್ಲೆಲ್ಲ ನಿನಗೆ ವಿಜಯವಾಗುತ್ತದೆ. ಲಂಕೆಯನ್ನು ಸೇರಿ ಸೀತೆಯನ್ನು ಹುಡುಕಿ ರಾಮ ಕಾರ್ಯವನ್ನು ಅತಿ ಬೇಗ ಸಾಧಿಸುವ ಸಾಧ್ಯತೆ ನಿನಗುಂಟು. ನೀನು ಮುಂದೆ ಹೋಗು. ನಾನು ಸುರರ ಪಕ್ಷಪಾತಿಯಾಗಿ ಬಂದವಳು, ನಿನಗೆ ಆಶೀರ್ವಾದವನ್ನು ಮಾಡುತ್ತಾ ಇದ್ದೇನೆ ಅಂತ ಸುರಸೆ ಹನುಮಂತನನ್ನು ಹರಸಿ ಹೊರಡುತ್ತಾಳೆ. ಈ ವಿಘ್ನವನ್ನ ಜ್ಞಾನಿಗಳು ರಾಮ ಅಂತ ಕರೆದ್ರು. ಅಹಂಕಾರದ ಪ್ರದರ್ಶನವಾದಾಗ ಅಹಂಕಾರಿಗಳ ಮುಂದೆ ನಾವು ತುಂಬಾ ಸಣ್ಣವರು ಅಂತ ತಗ್ಗಿದ್ರೆ ಅವರ ಅಹಂಕಾರವೇ ನಾಶವಾಗಿ ಹೋಗುತ್ತದೆ ಅಂತ. ಇದಕ್ಕೆ ಗಾದೆಯ ರೂಪದಲ್ಲಿ ನಮಗೊಂದು ವಾಕ್ಯಗಳು ಸಿಗುತ್ತದೆ. ಅಹಂಕಾರಕ್ಕೆ ಉದಾಸೀನವೇ ಮದ್ದು ಅಂತ. ತುಂಬಾ ಅಹಂಕಾರವನ್ನು ಮಾಡಿದವರನ್ನ ಔದಾಸೀನ್ಯ, ಅವರ ಮುಂಭಾಗದಲ್ಲಿ ಆಯ್ತು ನಾವೇನೂ ಅಲ್ಲ ಅಂತ ಅವರನ್ನು ಬಿಟ್ಟು ಬಿಟ್ರೆ ಅವರ ಅಹಂಕಾರಿಗಳಾದವರ ಅಹಂಕಾರ ತೋರಿಸುವುದಕ್ಕೆ ಅವಕಾಶವೇ ಇರುವುದಿಲ್ಲ. ನಾನು ಅಂತ ಹೇಳುವವರ ಮುಂಭಾಗದಲ್ಲಿ ನಾನು ಅಂತ ಹೋದ್ರೆ ಸ್ಪರ್ಧೆ ಪ್ರಾರಂಭ ಆಗುತ್ತದೆ. ನಾನು ಅಂತ ಹೇಳುವವರ ಮುಂದೆ ನೀನೇ ದೊಡ್ಡದು ಮರಾಯ ಅಂತ ಹೇಳಿದ್ರೆ ಮತ್ತೆ ಸ್ಪರ್ಧೆಯೂ ಇಲ್ಲ, ಯಾವ ಸಮಸ್ಯೆಯೂ ಇರುವುದಿಲ್ಲ. ಇದನ್ನು ಹನುಮಂತ ತೋರಿಸಿದ. 100 ಯೋಜನ ಬೆಳೆದು ನಿಂತ ರಾಜಸದ ಮುಂದೆ ಸತ್ವ ಸಣ್ಣದಾಗಿರುವುದು, ನಾನು ನನ್ನಷ್ಟಕ್ಕೆ ಅಣುವಾಗಿರ್ತೇನೆ ಅಂತ ಅಣುವಾದ. ಸುರಸೆಗೂ ಹನುಮಂತನನ್ನೇನೂ ಮಾಡುವುದಕ್ಕಾಗದೆ ಸುರಸೆಯಲ್ಲಿ ಸರಸವಾಡಿದ ಹನುಮಂತ ಹೊರಟು ನಿಂತ. ಅಲ್ಲಿಂದ
ಜಿಗಿಯುವುದಕ್ಕೆ ಹೊರಟ. ಮೈನಾಕವೆಂಬ ಸಾತ್ವಿಕವಾದ ವಿಘ್ನ, ಸುರಸೆ ಎಂಬ ರಾಜಸಿಕವಾದ ವಿಘ್ನ, ಈ ಎರಡನ್ನೂ ಉತ್ತರಿಸಿದ ಮೇಲೆ ನಿಜವಾದ ಒಂದು ವಿಘ್ನ ಎದುರಾಯಿತು. ಅದು ತಾಮಸಿಕವಾದ ವಿಘ್ನ. ಆ ತಾಮಸಕ್ಕೆ ಆಸುರಿ ಶಕ್ತಿ, ರಾಕ್ಷಸ ಶಕ್ತಿ ಅಂತ ಹೆಸರು. ಅಂತಹ ಒಂದು ರಾಕ್ಷಸಿ ಧನುಜೆಯಿಂದ ವಿಘ್ನ ಎದುರಾಯಿತು. ನರಳನಾಕರ್ಷಿಸುತ್ತ ನಮಚರರ ಕೆಡಹುತ ಕೊಂದು ತಿಂಬಳು ನಿತ್ಯ ಮಾಯೆಯಲಿ ಮರುತ ಸುತನ ಆ ನರಳ ಪಿಡಿದೊಡೆ ಇರದೆ ವಾರಿದೆ ತಿಳಿದು ರಾಕ್ಷಸಿ ಹರಣ ಹೀರಿದ ಕೊರಳ ಹಿಸುಕಿದನು ಉಸುರ ಸೆರೆಗೈದ. ಮುಂದೊದಗಿದ್ದು ನಿಜವಾದ ತಾಮಸಿಕವಾದ ವಿಘ್ನ, ನಿಜವಾದ ವಿಘ್ನ. ನಾನು ಹೇಳಿದ ಹಾಗೆ ರಾಕ್ಷಸಿಯೊಬ್ಬಳ ವಿಘ್ನ. ರಾಹುಕೇತುಗಳ ಜನನಿ ಸಿಂಹಿಕೆ ಅಂತ ಅವಳಿಗೆ ಹೆಸರು. ನಾವು ಆದ್ರಿಂದಲೇ ರಾಹುವನ್ನು ಸ್ತುತಿ ಮಾಡುವಾಗ, ಕೇತುವನ್ನು ಸ್ತುತಿ ಮಾಡುವಾಗ ಸಿಂಹಿಕಾ ಗರ್ಭ ಸಂಭೂತ ಅಂತ ಕರೆಯುತ್ತೇವೆ. ಸಿಂಹಿಕೆಯ ಮಕ್ಕಳವರು ಅಂತ. ಅಂತಹ ಸಿಂಹಿಕೆಗೆ ಒಂದು ವಿಶೇಷವಾದ ಶಕ್ತಿ ಇತ್ತು, ಛಾಯಾಗ್ರಹಣದ ಶಕ್ತಿ. ಛಾಯಾಗ್ರಹಣ ಅಂದ್ರೆ ನಾವು ಈಗ ಕಾಣುತ್ತಾ ಇರುವ ಛಾಯಾಗ್ರಹಣ ಅಲ್ಲ. ಈಗ ನಾವು ಅದನ್ನ ಛಾಯಾಗ್ರಹಣ, ಛಾಯೆಯನ್ನ ಗ್ರಹಿಸುವುದು ಅಂತ. ಸಿಂಹಿಕೆಗಿದ್ದ ಶಕ್ತಿ ಏನು ಅಂದ್ರೆ, ಸಮುದ್ರದ ಮೇಲೆ ಹೋಗುತ್ತಾ ಇರೋ ಯಾವುದೇ ಜೀವಿಯ ನೆರಳು ಸಮುದ್ರದ ಮೇಲೆ ಬಿದ್ದಾಗ ಆ ನೆರಳನ್ನ ಅವಳು ತಿನ್ನುತ್ತಾ ಇದ್ಲು. ಛಾಯಾಗ್ರಹಣ. ನೆರಳು ತಿಂದ್ರೆ ಏನಪ್ಪಾ ಅಂತ ಕೇಳಿದ್ರೆ, ನೆರಳು ಮತ್ತು ಕಾಯ ಅಥವಾ ನಮ್ಮ ದೇಹವನ್ನು ಆಶ್ರಯಿಸಿದ ನೆರಳು ಮತ್ತು ದೇಹ ಇದೆರಡು ಪ್ರತ್ಯೇಕ ಅಲ್ಲ. ನಾವಿಲ್ಲದೆ ನೆರಳಿಲ್ಲ, ನೆರಳಿದೆ ಅಂದ್ರೆ ನಾವಿದ್ದೇವೆ ಅಂತ ಅರ್ಥ. ಇದು ಸ್ಪಷ್ಟ. ಸಿಂಹಿಕೆ ನೆರಳನ್ನು ತಿನ್ನುತ್ತಾ ಇದ್ದ ಹಾಗೆ ನೆರಳನ್ನು ಆಶ್ರಯಿಸಿದ ದೇಹ ಅಥವಾ ದೇಹವನ್ನು ಆಶ್ರಯಿಸಿದ ನೆರಳು, ನೀವು ಯಾವ ಅವಿನಾಭಾವದಿಂದ ತೆಗೆದುಕೊಂಡ್ರು ಆ ನೆರಳಿಗೆ ಕಾರಣವಾದ ದೇಹವೂ ಬಂದು ಸಿಂಹಿಕೆಯ ಬಾಯಿಯೊಳಗೆ ಬೀಳ್ತಾ ಇತ್ತು. ಅಂದ್ರೆ ನೆರಳಿನಿಂದ ಅವಳ ದೇಹವನ್ನು ಎಳೀತಾ ಇದ್ಲು. ಇದು ಛಾಯಾಗ್ರಹಣ. ಛಾಯೆಯಿಂದ ದೇಹ ಭಕ್ಷಣವನ್ನು ಮಾಡ್ತಾ ಇದ್ಲು. ಆದ್ರಿಂದ ಸಿಂಹಿಕೆ ಇರುವ ಆ ಸಮುದ್ರದ ಮೇಲೆ ಯಾವ ಪಕ್ಷಿಗಳಾಗಲಿ ಯಾರೂ ಕೂಡ ಸಂಚರಿಸ್ತಾ ಇರಲಿಲ್ಲ ಅಂತ. ಇದಕ್ಕೆ ಈಗಲೂ ಕೂಡ ನಮಗೆ ಪುರಾವೆಗಳು ಸಿಗ್ತದೆ. ಬರ್ಮುಡಾ ಟ್ರಯಾಂಗಲ್ ಅಂತ ಹೇಳಿ ನಮಗೆ ಬಾಂಗ್ಲಾದೇಶದ ಸಮೀಪದಲ್ಲಿ ವಿಜ್ಞಾನಿಗಳಿಗೆ ಇವತ್ತು ದೊಡ್ಡ ಸವಾಲಾಗಿರುವಂತಹ ಒಂದು ಸಮುದ್ರದ ಮಡು ಇದೆ. ಆ ಸಮುದ್ರದ ಮಡುವಿನ ಮೇಲೆ ಯಾವುದು ಜಿಗಿದ್ರೂ ಕೂಡ, ಅಂದ್ರೆ ವಿಮಾನಗಳು ಕೂಡ ಅದರ ಮೇಲೆ ಹಾರಿದವು ನಾಶವಾಗಿದ್ದಾವೆ, ಅದೃಶ್ಯವಾಗಿದ್ದಾವೆ. ಎಲ್ಲಿ ಹೋಯಿತು ಅಂತ ಗೊತ್ತಿಲ್ಲ, ಇವತ್ತಿನವರೆಗೆ ಮಾಹಿತಿ ಸಿಕ್ಕಲಿಲ್ಲ ಅಂತ. ಪ್ರಾಯಶಃ ಸಿಂಹಿಕೆಯಂತಹ ಯಾವುದೋ ಅಥವಾ ಸಿಂಹಿಕೆ ಈಗಲೂ ಅಲ್ಲಿದ್ದಿರಬಹುದು, ಗೊತ್ತಿಲ್ಲ, ಸಂಶೋಧನೆಗಳಾಗಬೇಕಷ್ಟೇ. ಅಂತೂ ಮೇಲೆ ಹಾರುತ್ತಾ ಇರುವುದನ್ನು ಸಮುದ್ರದೊಳಗಿದ್ದೇ ಆಕರ್ಷಿಸಿ ತಿನ್ನುವ ಒಂದು ಶಕ್ತಿ ರಾಮಾಯಣದಲ್ಲಿ ಉಲ್ಲೇಖವಾಗುತ್ತದೆ ಸಿಂಹಿಕೆಯ ಹೆಸರಿನಿಂದ. ಅದನ್ನೇ ಛಾಯಾಗ್ರಹಣ ಅಂತ. ಈ ಹನುಮಂತ ಹಾರುವಾಗ ಹನುಮಂತನ ನೆರಳು ಕೂಡ ಸಮುದ್ರದ ಮೇಲೆ ಬೀಳುತ್ತದೆ. ಸಿಂಹಿಕೆ ಆ ನೆರಳನ್ನು ಆಶ್ರಯಿಸಿ ಹನುಮಂತನನ್ನು ನುಂಗಬೇಕು ಅಂತ ಎಳೆಯುತ್ತಾಳೆ. ಹನುಮಂತ ಹೊರಡುವಾಗ ಹೇಳಿದ ಒಂದು ಮಾತು ನಾವು ಪ್ರಾರಂಭದಲ್ಲಿ ನೋಡಿದ್ದೇವೆ, ರಾವಣನೆಂಬ ಹುಳುವ ನೊರಸಿ ಬರುವೆನು ಅಂತ. ರಾವಣನನ್ನುವಂತಹ ಒಂದು ಹುಳವನ್ನೇ ನಾನು ಅವನನ್ನು ಹುಳವಾಗಿ ಭಾವಿಸಿ ಅವನನ್ನು ಕೊಂದು ಬರ್ತೇನೆ ಅಂತ ಹೇಳಿದ ಹನುಮಂತನಿಗೆ ಸಿಂಹಿಕೆ ಎನ್ನುವಂತ ಒಂದು ರಾಕ್ಷಸಿ ದೊಡ್ಡ ವಿಷಯವ. ತಕ್ಷಣದಲ್ಲಿ ಅವಳು ಎಳೆದು 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 ಒಳಗೆ ಸೆಳೀತಾಳೆ. ಹನುಮಂತ ಇಲ್ಲಿ ವ್ಯತಿರಿಕ್ತವಾಗಿ ವರ್ತಿಸ್ತಾನೆ. ಸುರಸೆಯಲ್ಲಿ ಏನು ಮಾಡಿದ, ಬೆಳೆದು 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 ಸುರಸೆ ಯೋಜನಾಂತರಕ್ಕೆ ಬಾಯಿ ತೆರೆದಾಗ ಅಣುವಾಗಿ ಒಳಗೆ ಹೋಗಿ ಹೊರಗೆ ಬಂದ. ಇಲ್ಲೇನು ಮಾಡ್ತಾನೆ ಅಂತ ಹೇಳಿದ್ರೆ ಹೊರಗೆ ಬೆಳೆಯಲೇ ಇಲ್ಲ. ಸಿಂಹಿಕೆಯ ಉದರವನ್ನ ಸೂಕ್ಷ್ಮ ರೂಪದಿಂದ ಅಥವಾ ಅಣುರೂಪದಿಂದಲೇ ಪ್ರವೇಶ ಮಾಡಿ ಹೊಟ್ಟೆಯ ಒಳಗೆ ಬೆಳೆಯುವುದಕ್ಕೆ ತೊಡಗಿದ. ಹೊಟ್ಟೆ ಒಳಗೆ ಬೆಳೆದ್ರೆ ಏನಾಗ್ತದೆ, ಬಾಯನ್ನಾದ್ರೆ ಎಷ್ಟು ದೊಡ್ಡ ಸಾಧ್ಯ ಅಷ್ಟು ದೊಡ್ಡ ಮಾಡಬಹುದು. ಹೊಟ್ಟೆ ಒಳಗೆ ಬೆಳೆಯುವುದಕ್ಕೆ ತೊಡಗಿದ್ರೆ ಜೀರ್ಣ ಆಗುವುದು ಹೇಗೆ? ಸೂಕ್ಷ್ಮ ರೂಪದಿಂದ ಅಣುರೂಪದಿಂದ ಹೋದ ಹನುಮಂತ ಬೆಳೀತಾ 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 ಸಿಂಹಿಕೆಯ ಗರ್ಭವೇ ಒಡೆದು ಹೊರಬರುವಂತೆ ಬೆಳೆದು ಧನುಜಯ ನಾಶವನ್ನು ಮಾಡಿದ. ರಾಕ್ಷಸ ಸಂಹಾರವನ್ನು ಮಾಡುವ ಕಾರ್ಯಕ್ಕೆ ರಾಮ ಬಂದಿದ್ದಾನೆ. ರಾಮನ ಕಾರ್ಯವನ್ನು ಸಾಧಿಸುವುದಕ್ಕೆ ಹೊರಟ ರಾಮದೂತ ರಾಮದಾಸನು ದುರ್ಜನರನ್ನು, ದುಷ್ಟರನ್ನು, ರಾಕ್ಷಸರನ್ನು ಮರ್ದಿಸುವ ಮುಖೇನವಾಗಿ ಲೋಕಕ್ಕೆ ಕ್ಷೇಮವನ್ನು ಕೊಡಬೇಕು. ಅದೇ ರಮತೇತೇನ ರಾಮ. ಲೋಕಕ್ಕೆ ರಮಣೀಯತೆ ಅಂತ ಹೇಳಿದ್ರೆ ಲೋಕದಲ್ಲಿ ಕಷ್ಟಗಳಿಲ್ಲದೆ ಇರುವ ಸ್ಥಿತಿ ಅಲ್ಲ, ಕಷ್ಟವನ್ನು ಒದಗಿಸುವ ದುಷ್ಟರಿಲ್ಲದೆ ಇರುವ ಸ್ಥಿತಿ. ಕಷ್ಟ ನಮಗೆ ಬಂದೇ ಬರ್ತದೆ. ಇಚ್ಛೆಯಿಂದ ಕಷ್ಟವನ್ನು ಕೊಡುವವರು ರಾಕ್ಷಸರು. ತಾನಾಗಿ ಕಷ್ಟ ಎಲ್ಲರಿಗೂ ಬರ್ತದೆ. ಪ್ರಾರಬ್ಧದಿಂದ ಬರ್ತದೆ, ಕರ್ಮಫಲದಿಂದ ಬರ್ತದೆ, ನಮ್ಮ ಕರ್ಮದಿಂದ ಬರ್ತದೆ, ನಾವು ಮಾಡುವ
ಸ್ವಯಂಕೃತ ಅಪರಾಧಗಳಿಂದ ನಮಗೆ ಕಷ್ಟ ಬರ್ತದೆ. ಆದರೆ ಒಬ್ಬನಿಗೆ ಕಷ್ಟ ಕೊಡಬೇಕು ಅಂತ ಯೋಚಿಸಿ ವರ್ತಿಸುವವರು ಯಾರಿದ್ದಾರೆ ಅವರನ್ನು ದುಷ್ಟರು, ರಾಕ್ಷಸರು ಅಂತ ನಾವು ಕರೆಯುವುದು. ಅಂಥವರು ಯಾವ ಪ್ರದೇಶದಲ್ಲಿ ಇಲ್ಲವೋ ಆ ಪ್ರದೇಶ ತುಂಬ ರಮಣೀಯ ಅಂತ ಅನಿಸ್ತದೆ, ಅದು ತುಂಬ ಸಂತೋಷ ಅಂತ ಅನಿಸ್ತದೆ. ಆದ್ರಿಂದ ದೇವತಾ ಸಾನ್ನಿಧ್ಯಕ್ಕೆ ನಾವು ಬರುವಾಗ, ದೇವಸ್ಥಾನಕ್ಕೆ ಬರುವಾಗ ನಮಗೆ ಅಬ್ಬಾ ಇದೊಂದು ಶಾಂತಿಯ ಕ್ಷೇತ್ರ, ಇದೊಂದು ಪವಿತ್ರ ಕ್ಷೇತ್ರ, ಇಲ್ಲಿ ಬಂದರೆ ನೆಮ್ಮದಿ ಸಿಗ್ತದೆ ಅಂತ. ಅದಕ್ಕೆ ಕಾರಣ ಏನು ಅಂದರೆ ಇಲ್ಲಿ ಕಷ್ಟ ಕೊಡುವವರು ಇಲ್ಲ ಅಂತ, ಇಲ್ಲಿ ರಾಕ್ಷಸ ಸಂತತಿಗಳಿಲ್ಲ ಅಂತ. ಹಾಗೆ ರಮಣೀಯತೆಯನ್ನು ಲೋಕಕ್ಕೊದಗಿಸುವ ರಾಮ ಸಂಕಲ್ಪವನ್ನು ಸತ್ಯವಾಗಿಸುವ ಹನುಮಂತನಾಗಿ ಸಿಮ್ಮಿಕೆಯ ನಾಮಕದಿಂದ ಕಾಣಿಸಿಕೊಂಡ ರಾಕ್ಷಸಿಯನ್ನು ಕೊಂದ ಮೇಲೆ ಧನುಜಯಂ ಸಂಹರಿಸಿ ಲಂಕಾವನದೊಳಿಲಿದನು ಮಧುವನು ಸರ್ವನನೆಯ ಗೊಂಚಲು ಹನಿಯ ನೀಟುವ ಭ್ರಮರ ಝೇಂಕಾರ ಹನುಮ ಫಲ ಕರುಣಿಕರ ಕಾಣುತ್ತ ಮನದುಲವಿನಿಂ ಖಗಮೃಗಾವಳಿ ಗಣದಿ ತುಂಬಿರೆ ಶಿಖರವೇರುತ ಪುರವನೀಕ್ಷಿಸಿದ ಆಗಾಯ. ರಾಕ್ಷಸಿಯಾದ ಸಿಮ್ಮಿಕೆಯನ್ನು ಸಂಹರಿಸುವ ಮುಖೇನವಾಗಿ ಹನುಮಂತ ಅಲ್ಲಿಂದ ಮುಂದೆ ಜಗೆದ. 3 ವಿಘ್ನಗಳು ಮುಗಿಯಿತು. ಸಾತ್ವಿಕವಾದ ಮೈನಾಕ ವಿಘ್ನ, ರಾಜಸಿಕವಾದ ಸುರಸೇವ ವಿಘ್ನ, ತಾಮಸಿಕವಾದ ಸಿಮ್ಮಿಕೆಯ ವಿಘ್ನ. ಈ 3 ಬಗೆಯ ವಿಘ್ನವನ್ನು ನಿವಾರಿಸಿದ ಹನುಮಂತ ಅಲ್ಲಿಂದ ಜಿಗಿದು ಲಂಕಾಭೂಮಿಯನ್ನು ಪ್ರವೇಶ ಮಾಡುತ್ತಾನೆ. ಧನುಜೆಯನ್ನು ಸಂಹರಿಸಿ ಹನುಮಂತ ಲಂಕಾವನಿಯನ್ನು ಪ್ರವೇಶ ಮಾಡಿದ. ಲಂಕೆಯ ಪ್ರವೇಶವನ್ನು ಮಾಡಿ ಲಂಕೆಗೆ ಬಂದ ಹನುಮಂತ ಲಂಕೆಯನ್ನು ಕಂಡ ಹಾಗೆ ಕವಿ ವರ್ಣಿಸ್ತಾನೆ. ಲಂಕೆ ಎಷ್ಟು ಸುಪುಷ್ಟವಾಗಿತ್ತು ಅಂತ. ಲಂಕೆ ಒಳ್ಳೆಯ ಸಮೃದ್ಧ ಕ್ಷೇತ್ರ. ಲಂಕೆ ತುಂಬ ಸಂಪನ್ಮೂಲಗಳಿದ್ದಂತಹ ಒಂದು ಭೂಮಿ. ತ್ರಿಕೂಟಾಚಲದ ಮಧ್ಯದಲ್ಲಿ ಲಂಕೆ ಇತ್ತು ಅಂತ. ತ್ರಿಕೂಟಾಚಲ ಅಂದ್ರೆ ಒಟ್ಟಿಗಿರುವ 3 ಪರ್ವತಗಳ ಮಧ್ಯದಲ್ಲಿ ಲಂಕೆ ಇತ್ತು ಅಂತ. ನೀಲ, ಸುಶೀಲ, ಸುಂದರ ಅನ್ನುವ 3 ಪರ್ವತಗಳು, ಆ ಪರ್ವತದ ಮಧ್ಯದಲ್ಲಿ ಲಂಕೆ ಇತ್ತು ಅಂತ. ಆ ಲಂಕೆಯಲ್ಲಿ ಭ್ರಮರಗಳು ಝೇಂಕಾರವನ್ನು ಮಾಡುತ್ತಾ ಹೂವಿನಲ್ಲಿದ್ದ ಬಂಡುಗಳನ್ನು ಹೀರುತ್ತಾ ಬಂಡುಳಿಗಳು ಝೇಂಕರಿಸ್ತಾ ಇದ್ದುವಂತೆ. ಬಳ್ಳಿಗಳು ಮರಗಳನ್ನು ಆಶ್ರಯಿಸಿ ಮರದ ತುಂಬಾ ಹಣ್ಣುಗಳು ಬೆಳೆದು ನಿಂತಿದ್ದವಂತೆ. ಆ ಹಣ್ಣುಗಳನ್ನು ತಿನ್ನುವುದಕ್ಕಾಗಿ ಪಕ್ಷಿಗಳು, ಪ್ರಾಣಿಗಳು ಸಂಚರಿಸ್ತಾ ಇದ್ದುವಂತೆ. ತುಂಬ ಕಾಡುಗಳು, ಸಮೃದ್ಧವಾದ ವೃಕ್ಷಗಳು, ವೃಕ್ಷ ಸಂಪತ್ತಿನಿಂದ ಕೂಡಿದಂತಹ ಭೂಮಿ ಲಂಕೆ ಎನ್ನುವ ವರ್ಣನೆಯನ್ನು ಕವಿ ಕೊಡ್ತಾನೆ. ಅಂದ್ರೆ ಲಂಕೆ ಒಂದು ದೊಡ್ಡ ದಟ್ಟಡವಿಯ ಮಧ್ಯದಲ್ಲಿತ್ತು, ಸುತ್ತ ಕಾಡುಗಳಿತ್ತು, ಸುತ್ತ ಜಲದುರ್ಗವಾಗಿ ಸಮುದ್ರ ಇದ್ದದ್ರಿಂದ ಸಮುದ್ರ ಮಧ್ಯದಲ್ಲಿದ್ದ ಲಂಕೆ ಉಳಿದವರಿಗೆ ಪ್ರವೇಶಕ್ಕೆ ಅಸಾಧ್ಯವಾಗಿತ್ತು ಅನ್ನುವ ಕಲ್ಪನೆಯನ್ನು ಕೊಡ್ತಾನೆ. ಇಲ್ಲಿ ನಾವು ಯೋಚಿಸಬೇಕಾದ್ದೇನೆಂದ್ರೆ, ಪ್ರಾಕೃತಿಕವಾಗಿ ಲಂಕಾ ಪ್ರವೇಶ ನಿಷಿದ್ಧವಾಗುವಷ್ಟು, ಕಷ್ಟವಾಗುವಷ್ಟು ಸಮೃದ್ಧಿ ಇರುವ ಲಂಕೆಯನ್ನು ರಕ್ಷಿಸುವುದಕ್ಕೆ ರಾವಣ ಒಬ್ಬಳನ್ನು ಇರಿಸಿದ್ದ ಅಂತ. ಯಾಕೆ ಇರಿಸಿದ್ದ ಅಂತ ಯೋಚನೆ ಮಾಡಿದರೆ, ಇಷ್ಟು ಪ್ರಾಕೃತಿಕವಾಗಿರುವ ವಿರೋಧವನ್ನೂ ಲೆಕ್ಕಿಸದೆ ಲಂಕೆಯನ್ನು ಹೊಕ್ಕು ಲಂಕೆಯಲ್ಲಿದ್ದವರಿಗೆ ನಷ್ಟ ಮಾಡುವಷ್ಟು ಕೆಟ್ಟ ಕೆಲಸವನ್ನು ರಾವಣ ಮಾಡಿದ್ದ. ತುಂಬ ಭದ್ರತೆ ಬೇಕು ಅಂತ ಯೋಚಿಸುವುದು 2 ಸಂದರ್ಭಗಳಲ್ಲಿ. ಒಂದು, ತುಂಬ ಸಜ್ಜನರಾದವರಿಗೆ ಭದ್ರತೆ ಬೇಕು. ಯಾಕೆ ತುಂಬ ಸಜ್ಜನರಿಗೆ ಭದ್ರತೆ ಬೇಕು ಅಂದ್ರೆ, ಆ ಸಜ್ಜನರು ನಮಗೆ ಹಿಂಸೆ ಅಂತ ಉಳಿದವರು ಅವರನ್ನು ನಷ್ಟ ಮಾಡುವುದಕ್ಕೆ ಹೊರಡುತ್ತಾರೆ. ಅದರಿಂದ ತುಂಬ ಸಜ್ಜನರಿಗೆ ಭದ್ರತೆ ಬೇಕು. ಇನ್ನೊಂದು, ತುಂಬ ದುಷ್ಟರಿಗೂ ಭದ್ರತೆ ಬೇಕು. ಯಾಕೆ ಅಂದ್ರೆ ಆ ದುಷ್ಟನನ್ನೊಂದು ತೆಗೀಬೇಕು ಅಂತ ಯೋಚನೆ ಮಾಡುವ ಮಂದಿಗಳು ತುಂಬ ಇರುತ್ತಾರೆ. ಹಾಗಾಗಿ ತುಂಬ ಒಳ್ಳೆಯವರಿಗೂ ತುಂಬ ಕೆಟ್ಟವರಿಗೂ ರಕ್ಷಣೆ ಬೇಕು. ತುಂಬ ಒಳ್ಳೆಯವನಲ್ಲ ರಾವಣ, ತುಂಬ ಕೆಟ್ಟವ. ಆದ್ರಿಂದ ತುಂಬ ಕೆಟ್ಟವನಾದ ರಾವಣನ ಲಂಕೆಯನ್ನು ಕಾಯುವುದಕ್ಕೆ ಒಬ್ಬಳು ರಾಕ್ಷಸಿ ಇದ್ಲು. ಅವಳಿಗೆ ಲಂಕಿಣಿ ಅಂತ ಹೆಸರು. ಅವಳು ರಾತ್ರಿ ಕಾಲದಲ್ಲಿ ഇരുളു ലങ്കയ കോട്ട ബാಗಿಲ ತೆರೆದು ಮೆಲ್ಲನೆ ಹೋಗಲು ತಡೆದಳು ದುರುಳ ಲಂಕಿಣಿ. ಮೆಲ್ಲನೆ ತಡೆದಳು ಕಪಿಯೇ ನೀನಾರನು ತಲಿ ಅಡ್ಡವಿಸಿ ತೊರಬಸುವ ಸಾಯದಿರು ಕಪಿಗೆ ರಕ್ಕಸಪುರವ ನುಗ್ಗುವ ಧೈರ್ಯ ಮಾದುದೆ ತೆರಳಿನಲು ಲೆಕ್ಕಿಸದ ಲಂಕಿಣಿಯ ಎದೆಗೆ ಗುದ್ದಿದನು. ರಾಮಾಯಣ ಅವಳನ್ನು ಲಂಕಾ ಲಕ್ಷ್ಮಿ ಅಂತ ವರ್ಣಿಸ್ತದೆ. ಅಂದ್ರೆ
ಲಂಕೆಯ ಸೌಭಾಗ್ಯ ಸ್ವರೂಪವಾಗಿದ್ದವಳು ಲಂಕಿಣಿ ಅಂತ. ಅದರಿಂದಲೇ ಲಂಕೆ ಅಂತ ಹೆಸರು ಬಂತು ಲಂಕಿಣಿಯಿಂದ. ಲಂಕೆಯನ್ನು ರಕ್ಷಿಸುವವಳಾದ್ರಿಂದ ಅವಳು ಲಂಕಿಣಿ, ಲಂಕಿಣಿ ರಕ್ಷಿಸುವ ಭೂಮಿ ಆದ್ರಿಂದ ಅದಕ್ಕೆ ಲಂಕೆ. ಹಾಗೆ ಒಂದು ಅನುಯೋಜ್ಯವಾದ್ದು, ಅದನ್ನು ಬಿಟ್ಟು ಇದನ್ನು ಬಿಟ್ಟು ಅದಿಲ್ಲದೆ ಇರುವ ಒಂದು ಸಂಬಂಧ ಅಂತ. ಅಂತಹ ರಾಕ್ಷಸಿಯಾದ ಲಂಕಿಣಿ ಇಡೀ ಲಂಕೆಯನ್ನು ರಕ್ಷಿಸ್ತಾ ಇರ್ತಾಳೆ. ಎಷ್ಟು ಅಂತ ಕೇಳಿದ್ರೆ ರಾಮಾಯಣವೇ ಹೇಳ್ತದೆ, ಲಂಕಿಣಿಯ ಕಣ್ಕಾಪನ್ನು ತಪ್ಪಿಸಿ ಒಂದು ನೊಣವೂ ಲಂಕೆಯ ಒಳಗೆ ಹೋಗುವುದಕ್ಕೆ ಆಗುತ್ತಿರ್ಲಿಲ್ಲಂತೆ. ಅದೆಷ್ಟು ಭದ್ರತೆ ಇದ್ದಿರಬಹುದು ಅಂತ. ಇವತ್ತಿನ ನಮ್ಮ ಪಾರಿಭಾಷೆಯಲ್ಲಿ ನಾವು ಹೇಳಬೇಕು ಅಂತಿದ್ರೆ, ಇಡೀ ಲಂಕೆಯನ್ನು ರಕ್ಷಿಸುವ CCTV ಆಗಿದ್ಲು ಲಂಕಿಣಿ. ಅವಳ ಕಣ್ಕಾಪನ್ನು ತಪ್ಪಿಸಿ ಒಳ ಹೋಗುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಾವು ಯಾವುದನ್ನಾದ್ರೂ ವಂಚಿಸಬಹುದು, ಮೇಲೆ ಹಾಕಿದ CCTVಯನ್ನು ವಂಚಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಲಂಕೆಯನ್ನು ರಕ್ಷಿಸುವ ಕಣ್ಕಾಪಿನಲ್ಲಿರಿಸಿದ ಲಂಕಿಣಿ ಎಂಬ ರಾಕ್ಷಸಿ. ರಾತ್ರಿ ಕಾಲದಲ್ಲಿ ಹನುಮಂತ ಬರುವಾಗ ರಾತ್ರಿ ಆಗಿದೆ. ರಾತ್ರಿ ಕಾಲದಲ್ಲಿ ಇರುಳನ್ನು ರಕ್ಷಿಸ್ತಾ ಇದ್ದ ಲಂಕಿಣಿ, ರಾತ್ರಿ ಅಂತ ಯಾಕೆ ವಿಶೇಷವಾಗಿ ಸ್ಪಷ್ಟವಾಗಿ ಹೇಳ್ತೇನೆ ಅಂದ್ರೆ, ನಿಶಾಚರರೆನಿಸಿಕೊಂಡವರು ರಾಕ್ಷಸರು. ರಾಕ್ಷಸರಿಗೆ ರಾತ್ರಿ ಬಲ ಹೆಚ್ಚು, ಮನುಷ್ಯರಿಗೆ ಹಗಲಿನಲ್ಲಿ ಬಲ ಹೆಚ್ಚು, ರಾಕ್ಷಸರಿಗೆ ರಾತ್ರಿ ಬಲ ಹೆಚ್ಚು. ಹನುಮಂತ ಹಗಲಿನಲ್ಲಿ ಬಲ ಇದ್ದಷ್ಟು ರಾತ್ರಿ ಬಲವಂತನಲ್ಲ. ಲಂಕಿಣಿ ಹಗಲಿಗಿಂತ ರಾತ್ರಿ ದ್ವಿಗುಣವಾದ ಬಲವನ್ನು ಹೊಂದಿರ್ತಾಳೆ, ಅದಕ್ಕೆ 2ರಷ್ಟು ಬಲವನ್ನು ಹೊಂದಿರ್ತಾಳೆ ಇಮ್ಮಡಿಯಾದ್ದು. ಅಂತಹ ಇರುಳು ಕಾಲದಲ್ಲಿ ಲಂಕೆಯ ಪ್ರವೇಶ ಮಾಡುತ್ತಾ ಇದ್ದ ಕಪಿ ಅವನ ಅನುರೂಪದಿಂದ ಸಣ್ಣದಾಗಿಯೇ ಬರ್ತಾ ಇದ್ದ. ಅವನನ್ನು ಕಂಡಂತಹ ಲಂಕಿಣಿ ತಡೆದು ಹೇಳ್ತಾಳೆ, ಕಪಿಯೇ ನೀನಾರು ಅಂತ. ನೀನು ಯಾರು ಕಪಿ? ಲಂಕೆಯ ಒಳಗೆ ಬರ್ತಾ ಇದ್ದಿ ನೀನು, ನಿಲ್ಲು. ಒಳ ಪ್ರವೇಶ ನಿನಗಿಲ್ಲ, ಲಂಕೆಯನ್ನು ಪ್ರವೇಶ ಮಾಡುವ ಅಧಿಕಾರ ನಿನಗಿಲ್ಲ. ನಾನು ಹೇಳದೆ ನೀ ಒಳಗೆ ಹೋಗುವುದಕ್ಕಿಲ್ಲ, ಹಿಂದೆ ಹೋಗು ಅಂತ ಅಬ್ಬರಿಸ್ತಾಳೆ. ಹಾಗೆ ಅಬ್ಬರಿಸುವಂತಹ ಲಂಕಿಣಿಯ ಅಬ್ಬರಕ್ಕೆ ಉಳಿದವರಾದ್ರೆ ನಡುಗುತ್ತಿದ್ದ. ಹನುಮಂತ ಅಷ್ಟೇ ಕಠಿಣವಾದ ವಾಕ್ಯಗಳಿಂದ, ಪರುಷ ಸ್ವರದಿಂದ ಎಚ್ಚರಿಕೆಯನ್ನು ಕೊಡ್ತಾನೆ. ರಾಮ ಕಾರ್ಯಕ್ಕೆ ಬಂದ ರಾಮದಾಸ ಹನುಮಂತ, ಅವೆಲ್ಲ ಕಡೆಯಲ್ಲಿ ಹನುಮಂತ ಅವನನ್ನು ಉದ್ಘಾಟಿಸಿಕೊಳ್ಳುವುದು ಹಾಗೆ, ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣ ಅಂತ. ನೀನು ಯಾರು ಅಂತ ಕೇಳಿದಾಗ ಅವ ಅಡ್ರೆಸ್ ಕೊಡುವುದು ಹಾಗೆ. ಯಾವತ್ತೂ ಕೂಡ ನಾನು ಅಂಜನಾದೇವಿಯ ಮಗ, ಕೇಸರಿಯ ಸುಕುಮಾರ, ವಾಯುವಿನ ನಂದನ, ನಾನು ಹನುಮಂತ ಅಂತ ಹೇಳಲೇ ಇಲ್ಲ. ಅವ ಹೇಳ್ತಾ ಇದ್ದದ್ದು ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣ. ಕೋಸಲೇಂದ್ರನಾದ ಅಕ್ಲಿಷ್ಟ ಕರ್ಮಣನೆಂದು ಅಂದ್ರೆ ಯಾವ ಕೆಲಸವೂ ಕಷ್ಟ ಅಲ್ಲ ಅಂತ ಎಲ್ಲವನ್ನು ಲೀಲಾಜಾಲವಾಗಿ ಮಾಡುವ ಲೀಲಾಮಾನುಷ ವಿಗ್ರಹಿಯಾದ ರಾಮನೆಂಬಂತಹ ಕೋಸಲೇಂದ್ರನ ದಾಸ ನಾನು ಅಂತ. ಅವನ ಹೆಸರು ಕೂಡ ಹೇಳ್ತಿರ್ಲಿಲ್ಲ ಅವ. ನಾನು ರಾಮದಾಸ ಅಂತಲೇ ಹೇಳ್ತಾ ಇದ್ದ ಹನುಮಂತ. ಲಂಕಿಣಿಯಲ್ಲಿಯೂ ಅದನ್ನೇ ಹೇಳ್ತಾನೆ, ರಾಮದಾಸನಾದ ಕ್ಲಿಷ್ಟ ಕರ್ಮಣನಾದ ರಾಮದಾಸನಾದ ನನಗೆ ನಿನ್ನಂಥವರು ಕ್ಲಿಷ್ಟ ಆಗುವುದೇ ಇಲ್ಲ, ಕಷ್ಟ ಆಗುವುದೇ ಇಲ್ಲ, ಇಷ್ಟವೂ ಆಗುವುದಿಲ್ಲ. ಆದ್ರಿಂದ ತಡೆಯಾದರೆ ನಿನ್ನನ್ನು ಬಡಿದಾದ್ರೂ ಒಳಗೆ ಹೋಗುತ್ತೇನೆ ಅಂತ. ಸಹಜವಾದ ಲಂಕಿಣಿಯ ಸ್ವಭಾವ, ರಾಕ್ಷಸ ಸ್ವಭಾವ. ತಡೆದು ನಿಲ್ಲುತ್ತಾಳೆ. ತಡೆದು ನಿಂತಹ ಧನುಜಯ ಎದೆಗೆ ಹನುಮಂತ ಒದೀತಾನೆ. ಲಂಕಿಣಿಯ ಪ್ರಾಣ ನಿವಾರಣೆಯಾಗುತ್ತದೆ, ಲಂಕಿಣಿಯ ಪ್ರಾಣ ಹೋಗುತ್ತದೆ. ಲಂಕಾಲಕ್ಷ್ಮಿ ತೊಲಗಿದಳು ಅಂತ ಕಾವ್ಯಗಳು ವರ್ಣಿಸ್ತದೆ. ಲಂಕಾಲಕ್ಷ್ಮಿ ಹೋಗುವಾಗ ಅವಳು ಶಾಪಗ್ರಸ್ತೆ ಅಂತಲೂ ಒಂದು ಪ್ರಕರಣವನ್ನು ಆಡುತ್ತಾರೆ. ಹಾಗೆ ಮೇಲೆ ನಿಂತಹ ಲಂಕಿಣಿ ನನಗೊಂದು ಪುನರ್ಜನ್ಮವನ್ನು ಕೊಟ್ಟೆ, ಶಾಪ ವಿಮೋಚನೆಯನ್ನು ಮಾಡಿದೆ ಅಂತ ಹನುಮಂತನಿಗೆ ಎರಗುತ್ತಾಳೆ. ಹನುಮಂತ ಲಂಕಿಣಿಯನ್ನು ನಿವಾರಿಸಿ ಲಂಕಾಲಕ್ಷ್ಮಿ ತೊಲಗಿತು ಅಂದ್ರೆ ಆವರೆಗಿದ್ದ ರಾವಣನ ಸೌಭಾಗ್ಯ ನಾಶ ಆಯಿತು. ಇನ್ನು ಮುಂದೆ ಹನುಮಂತನ ಪ್ರವೇಶ ಆದ ಮೇಲೆ ಸಜ್ಜನರಿಗೆ ಸೌಭಾಗ್ಯ, ದುರ್ಜನರಿಗೆ ದೌರ್ಭಾಗ್ಯ ಪ್ರಾಪ್ತಿ ಅಂತ. ರಾವಣಾದಿ ದುಷ್ಟರಿಗೆ ದೌರ್ಭಾಗ್ಯ, ಇನ್ನು ಮುಂದೆ ಲಕ್ಷ್ಮಿಯ ಅನುಗ್ರಹ ಇಲ್ಲ. ಶ್ರೀಪತಿಯಾದ ರಾಮನ ಅನುಗ್ರಹ ಸಜ್ಜನರಾದವರಿಗೆ ಲಭ್ಯ ಆಗುತ್ತದೆ. ನಿಜವಾದ ಲಕ್ಷ್ಮಿಯ ಪುರಪ್ರವೇಶ, ದುಷ್ಟನಾದ ರಾವಣನ ಲಂಕಾಲಕ್ಷ್ಮಿಯ ನಿವಾರಣೆ, ಇದೆರಡನ್ನೂ ಏಕಕಾಲದಲ್ಲಿ ಸಾಧಿಸಿದ ಹನುಮಂತ ಅದನ್ನು ಮಾಡಿ ಲಂಕಾಪುರವನ್ನು ಪ್ರವೇಶ ಮಾಡುತ್ತಾನೆ. ಅಲ್ಲಿಂದ ಮುಂದೆ ಲಂಕೆಯನ್ನು ಪುರಪ್ರವೇಶ ಮಾಡಿ ಲಂಕೆಯನ್ನು ನೋಡುತ್ತಾ 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 ಬರುವಾಗ ಇಲ್ಲೊಂದು ತುಳಸಿ ರಾಮಾಯಣದಲ್ಲಿ ಒಂದು ವಿಭಿನ್ನವಾದ ಒಂದು ಸನ್ನಿವೇಶವನ್ನ ಕವಿ ಕಟ್ಟಿಕೊಟ್ಟಿದ್ದಾರೆ. ಬಹಳ ಸೊಗಸಾದ ಸನ್ನಿವೇಶ. ಮೂಲ ರಾಮಾಯಣದಲ್ಲಿ ನಾವು ಅದನ್ನು ಕಾಣುವುದಿಲ್ಲ. ಹಾರತಾ ರಾಮನಾಮವನ್ನು ಹಾಡುತ್ತಾ ಇದ್ದ ಹನುಮಂತನನ್ನ ವಿಭೀಷಣ ನೋಡಿ, ಓ ರಾಮನ ಕಡೆಯವರು ಯಾರೋ ಬಂದಿದ್ದಾರೆ ಅಂತ, ಅಂತಹ ಪುಣ್ಯಾತ್ಮರು ಬಂದ ಮೇಲೆ ಲಂಕೆ ಉದ್ಧಾರ ಆಗುತ್ತದೆ ಅಂತ ವಿಭೀಷಣ ಯೋಚಿಸಿದ ಅಂತ. ಇದು ಒಂದು ಸುಂದರವಾದ ಕಲ್ಪನೆ. ಅಂದ್ರೆ ಹನುಮಂತನಂತವರು ಬರುವಾಗ ಸಜ್ಜನರಲ್ಲಿ ರಾಮ ಭಕ್ತಿ ಉದ್ದೀಪನ ಆಯಿತು ಅನ್ನೋದು. ಮೂಲದಲ್ಲಿ ಆ ಪ್ರಕರಣ ಇಲ್ಲ. ಮೂಲದಲ್ಲಿ ಹನುಮಂತನೇ ವಿಭೀಷಣನ ಮನೆಯನ್ನು ನೋಡುತ್ತಾನೆ. ವಿಭೀಷಣ ರಾಮಧ್ಯಾನವನ್ನು ಮಾಡುವುದನ್ನು ಕಂಡ ಹನುಮಂತ ವಿಭೀಷಣನನ್ನು ಕಂಡು ಇಲ್ಲಿಯೂ ಒಬ್ಬ ರಾಮಭಕ್ತನಿದ್ದಾನೆ ಅಂತ ಸಂತೋಷ ಪಡ್ತಾನೆ ಅಂತ. ಇಲ್ಲಿ ವಿಭೀಷಣನಿಗೂ ಮತ್ತು ಹನುಮಂತನಿಗೂ ಸಂಭಾಷಣೆ ಆಗುತ್ತದೆ ಅನ್ನೋ ಒಂದು ಸನ್ನಿವೇಶವನ್ನು ಕವಿ ನಿರ್ಮಾಣ ಮಾಡಿದ್ದಾನೆ. ಸೊಗಸಾದದ್ದು. ನಿರ್ಮಾಣ ಮಾಡಿದ ಮೇಲೆ ತಾನು ರಾಮದಾಸ ಅಂತ ವಿಭೀಷಣನಲ್ಲಿ ಹನುಮಂತ ಉದ್ಘಾಟಿಸಿಕೊಳ್ತಾನೆ.
ಉದ್ಘಾಟಿಸಿಕೊಂಡಾಗ ಇಬ್ಬರೂ ಸೇರಿ ರಾಮನಾಮದ ಮಹಿಮೆಯನ್ನು ಹೇಳುತ್ತಾರೆ. ಅದೊಂದು ತುಂಬ ಸೊಗಸಾದದ್ದು. ರಾಮನಾಮವನ್ನು ಉಚ್ಚರಿಸಿದರೆ ಏನಾಗುತ್ತದೆ ಅಂತ. ರಾಮನಾಮ ಸ್ಮರಣೆ ಬಲ್ಲಗೆ ಭೂಮಿಗೆ ಖಲು ಸಗ್ಗಮಪ್ಪುದು. ರಾಮನಾಮ ಸ್ಮರಣೆ ಬಲ್ಲಗೆ ಭೂಮಿಗೆ ಖಲು ಸಗ್ಗಮಪ್ಪುದು. ಸೌಮ್ಯನಾಗುವ ಸೂರ್ಯ ರಾಮನಾಮ ಸ್ಮರಣೆ ಬಲ್ಲಗೆ ವಿಷ ಪೀಯೂಷವಾಗುವುದು. ರಾಮನಾಮ ಸ್ಮರಣೆ ಬಲ್ಲಗೆ ಹೇಮಬಹುದೀ ಮಣ್ಣು. ರಾಮನಾಮ ಸ್ಮರಣೆ ಬಲ್ಲಗೆ ಹದೇ ಕಾಮನವ ಹಾಕುವನು. ಗೋಷ್ಪದವಿ ಮಹೋದದಿ ಶಿಖರ ಪುಡಿಯಹುದವಗೆ ಪವನ ಸುತ. ನಮ್ಮ ಕಥಾಶ್ರವಣದ ಶೀರ್ಷಿಕೆಗೆ ಅತ್ಯಂತ ಉಚಿತವಾದ ಒಂದು ಪದ್ಯ. ರಮತೆ ತೇನ ರಾಮ. ತಾನು ರಮಣೀಯಕಲ್ಲ, ಜಗತ್ತನ್ನು ರಮಣೀಯಕವಾಗಿಸಿದವನು ರಾಮ. ಆದ್ದರಿಂದ ನಮಗೆ ರಾಮ ರಮಣೀಯಕನಾಗಿ ಕಾಣುತ್ತಾನೆ. ರಾಮನಾಮವನ್ನು ಉಚ್ಚರಿಸಿದವನಿಗೆ ಏನಾಗುತ್ತದೆ ಅಂತ ವಿಭೀಷಣನ ಬಾಯಲ್ಲಿ ಕವಿ ಹೇಳಿಸಿದ್ದಾನೆ ಹನುಮಂತನ ಮುಂದೆ. ಇಡೀ ಪ್ರಪಂಚಕ್ಕೆ ರಾಮನಾಮದ ಪಾರಮ್ಯವನ್ನು ಪ್ರಕಟಪಡಿಸಿದವನು ಹನುಮಂತ. ಹನುಮಂತನಿಗೆ ವಿಭೀಷಣ ಹೇಳ್ತಾನೆ ರಾಮನಾಮವನ್ನು ಮಾಡಿದವನಿಗೆ ಏನಾಗುತ್ತದೆ ಅಂತ. ಅಂದ್ರೆ ಎರಡು ಭಕ್ತರು ಸೇರುವಾಗ ನಾವೆಲ್ಲ ಆಸಕ್ತಿಯ ವಿಷಯಗಳನ್ನು ನಮ್ಮವರು ಸೇರಿದಾಗ ಮಾತಾಡುತ್ತೇವೆ. ಎಲ್ಲರೂ ಹಾಗೆ ಅಲ್ವಾ? ಯಾರು ನಮಗೆ ಪ್ರೀತಿ ಪಾತ್ರರು ಸಿಗ್ತಾರೋ ನಮ್ಮ ಆಸಕ್ತಿಯ ವಿಷಯಗಳನ್ನೇ ಮಾತಾಡುತ್ತೇವೆ. ಅದು ಎಲ್ಲಿದ್ರೂ ಹಾಗೆ. ದೇವಸ್ಥಾನಕ್ಕೆ ಬಂದವರೆಲ್ಲ ದೇವರ ಬಗ್ಗೆ ಮಾತಾಡುವುದಿಲ್ಲ. ದೇವಸ್ಥಾನಕ್ಕೆ ಬಂದವರೆಲ್ಲ ದೈವ ಚಿಂತನೆಯನ್ನು ಮಾಡುವುದಿಲ್ಲ. ದೇವಸ್ಥಾನಕ್ಕೆ ಬಂದವರು ದೇವಸ್ಥಾನದ ಜಗಲಿಯಲ್ಲಿ ಕೂತು ತಮ್ಮ ಆಸ್ತಿ ಮನೆಯದ್ದನ್ನು ಮಾತಾಡುತ್ತಾರೆ. ದೇವಸ್ಥಾನಕ್ಕೆ ಬಂದು ದೇವಸ್ಥಾನದ ಜಗಲಿಯಲ್ಲಿ ಕೂತು ಕೂಡ ತಮ್ಮ ಮನೆಯ ಸಂಸಾರದ ಸುಖ ಕಷ್ಟವನ್ನೇ ಮಾತಾಡುತ್ತಾರೆ. ದೇವರ ಮುಂದೆ ಕುಳಿತುಕೊಂಡು ಮಾತಾಡುವಾಗಲೂ ತಕ್ಕೊಂಡ ಸೀರೆಯ ಬಣ್ಣ, ಸೀರೆಯ ಹಣ ಎಷ್ಟು ಅಂತಲೂ ಮಾತಾಡುತ್ತಾರೆ. ಅಂದ್ರೆ ನಮ್ಮ ಆಸಕ್ತಿಯನ್ನೇ ನಾವು ವಿನಿಮಯ ಮಾಡಿಕೊಳ್ತೇವೆ ಯಾವಾಗಲೂ. ಹನುಮಂತನೂ ಒಬ್ಬ ರಾಮಭಕ್ತ, ವಿಭೀಷಣನೂ ಒಬ್ಬ ರಾಮಭಕ್ತ. ಇಬ್ಬರು ರಾಮಭಕ್ತರು ಸೇರಿದಾಗ ಹನುಮಂತನ ಸಂಸಾರ ಕಥೆಯನ್ನೂ ಹೇಳಲಿಲ್ಲ, ವಿಭೀಷಣನ ಸಂಸಾರದ ಕಥೆಯನ್ನೂ ಹೇಳಲಿಲ್ಲ. ನಿಜವಾಗಿ ವಿಭೀಷಣ ಆಕ್ಷೇಪ ಮಾಡುವುದಿದ್ರೆ ಎಷ್ಟು ಮಾಡಬೇಕಿತ್ತು. ರಾವಣನಂತಹ ದುಷ್ಟನ ಆಳ್ವಿಕೆಯಲ್ಲಿ ಹನುಮಂತ ಇದ್ದಾನೆ, ವಿಭೀಷಣ ಇದ್ದಾನೆ. ವಿಭೀಷಣ ಅದನ್ನ ಇದರ ಪೂರ್ವದ ಪದ್ಯದಲ್ಲಿ ಒಂದು ಮಾತಿನಲ್ಲಿ ಹೇಳ್ತಾನೆ, ಹಲ್ಲುಗಳ ಮಧ್ಯೆ ಇರುವ ನಾಲಗೆಯಂತೆ ನಾನಿದ್ದೇನೆ ಅಂತ. ಎಷ್ಟು ಸೊಗಸಾದ ಒಂದು ಉಪಮೆ ಅಂದ್ರೆ, ಅದು ಕಡಿತಾ ಇರುವ ಹಲ್ಲುಗಳ ಮಧ್ಯೆ, ಹಲ್ಲು ಅಂದ್ರೆ ಸುಮ್ಮನೆ ಅಲ್ಲ, ಜಗೀತಾ ಇರುವ ಹಲ್ಲುಗಳ ಮಧ್ಯೆ ಇರುವ ನಾಲಗೆ. ಸ್ವಲ್ಪ ಆಚೆ ಈಚೆ ಆಯಿತು ಅಂದ್ರೆ ಹಲ್ಲಿನ ಮಧ್ಯೆ ನಾಲಗೆ ಸಿಕ್ಕಿ ನಾಲಗೆಗೆ ನೋವಾಗುತ್ತದೆ. ಅಂತಹ ಸ್ಥಿತಿಯಲ್ಲಿ ನಾನಿದ್ದೇನೆ. ರಾವಣನೆಂಬ ದುಷ್ಟನ ಮಧ್ಯದಲ್ಲಿರುವ ಸಜ್ಜನ ನಾನು. ಅವನು ಹೇಳಿದ್ರೆ ನನ್ನ ಹೆಂಡತಿಗೆ ಕಷ್ಟ, ಮಕ್ಕಳಿಗೆ ಕಷ್ಟ, ಇರುವುದು ಕಷ್ಟ, ಬದುಕುವುದು ಕಷ್ಟ, ಪೂಜೆ ಮಾಡುವುದಕ್ಕೆ ಬಿಡುವುದಿಲ್ಲ, ರಾಮ ಅಂದ್ರೆ ಹೊಡಿತಾನೆ, ರಾಮ ಅಂದ್ರೆ ಇನ್ನು ಕಷ್ಟವನ್ನೇ ಹೇಳಬಹುದಿತ್ತು. ಅವ ಅದನ್ನು ಹೇಳಲಿಲ್ಲ. ಅವ ಏನು ಹೇಳಿದ? ರಾಮನಾಮವ ಬಲ್ಲಗೆ ಭೂಮಿಯೇ ಸ್ವರ್ಗಬಹುದು. ರಾಮನಾಮ ಅಂತ ಹೇಳಿದ್ರೆ ರಾವಣನಂತಹ ದುಷ್ಟ ಇರುವ ಲಂಕೆಯೂ ನನಗೆ ರಾಮ ರಾಮ ಅಂತ ಹೇಳುವಾಗ ಸ್ವರ್ಗದ ಹಾಗೆ ಕಾಣುತ್ತದೆ ಅಂತ. ಇದು ನಾವು ಅನುಸರಿಸಬೇಕಾದ್ದು. ರಾಮನಾಮವ ಬಲ್ಲಗೆ ಸೂರ್ಯ ಸೋಮನಹನು, ಉರಿತಾ ಇರುವ ಸೂರ್ಯ ಚಂದ್ರನ ಹಾಗೆ ಭಾಸನಾಗುತ್ತಾನೆ, ತಂಪನ್ನು ಕೊಡ್ತಾನೆ. ರಾಮನಾಮವ ಬಲ್ಲಗೆ, ರಾಮ 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 ಅಂತ ಹೇಳುವವನಿಗೆ ಭೂಮಿ ಹೇಮವಾಗುತ್ತದೆ, ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತದೆ. ನಾವೇನನ್ನು ಮುಟ್ಟಿದ್ರೂ ಬಂಗಾರ ಆಗ್ತದೆ. ನಾವೇನನ್ನು ಹಿಡಿತೇವೋ ಅದು ಕೈ ಹಿಡಿಯುತ್ತದೆ. ನಾವು ಶಕುನ ಶಾಸ್ತ್ರಗಳನ್ನು ನಂಬುವುದಾದರೆ ನಮಗೆ ಸಾಧಾರಣ ಶಕುನ ಶಾಸ್ತ್ರದ ಮೇಲೆ ವಿಶ್ವಾಸ ಹೆಚ್ಚು. ಶಕುನ ಶಾಸ್ತ್ರವನ್ನು ನಂಬುವುದಾದರೆ ರಾಮನಾಮವನ್ನು ಬಯಸಿದವನಿಗೆ ಎಲ್ಲದೂ ಸಿಗ್ತದೆ ಎನ್ನುವಾಗ ತಾಯಿಗೆ ಪೂಜೆ ಆಗುತ್ತಾ ಉಂಟು. ಅಂದ್ರೆ ನಾವು ಆಶಿಸಿದ್ದನ್ನು ಕೊಡುವುದಕ್ಕೆ ಭಗವಂತ ಇರುವುದು. ನಾವು ಭಗವಂತನೆಡೆಗೆ ಶ್ರಮಿಸ್ತಾ ಹೊರಟ್ರೆ ಭಗವಂತ ನಮ್ಮೆಡೆಗೆ ಬರ್ತಾನೆ ಅಂತ. ಕೊನೆಯದ್ದನ್ನು ಬಹಳ ಸೊಗಸಾಗಿ ಹೇಳ್ತಾರೆ, ಮುಟ್ಟಿದ್ದೆಲ್ಲ ಚಿನ್ನ ಆಗುವುದು ಸರಿ, ಶತ್ರುಗಳೇ ಚಾಮರ ಬೀಸುವಂತ ಸ್ಥಿತಿ ಬರ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವ ಹೇಳ್ತಾನೆ, ಗೋಷ್ಪದವೇ ಶಿಖರಪ್ರಾಯವಾಗುತ್ತದೆ ಅಂತ. ಒಂದು ಗೋವು ಕಾಲಿಡುವಷ್ಟಿರುವ ಭೂಮಿ ಬೆಳೆದು ಪರ್ವತಾಗ್ರದ ಹಾಗೆ ನಮಗೆ ಕಾಣುತ್ತದೆ ಅಂತ. ಅಂದ್ರೆ ಒಂದು ಅಣು ತೃಣವು ಮಹತ್ತಾಗಿ ನಮಗೆ ಕಾಣಿಸುವುದು ರಾಮ ಎಂಬ ಎರಡಕ್ಷರವನ್ನು ಧ್ಯಾನ ಮಾಡಿದವನಿಗೆ. ರಾಮ 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 ಅಂತ ಹೇಳಿದ್ರೆ
ನಾಲಗೆಯ ಪಾಪಗಳು ಹೋಗುತ್ತದೆ. ರಾಮ 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 ಅಂತ ಹೇಳಿದರೆ ಕಣ್ಣಿನಿಂದ ನೋಡಿದ ಪಾಪಗಳು ಹೋಗುತ್ತದೆ. ರಾಮ 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 ಅಂತ ಕೇಳಿದರೆ ಕಿವಿಯ ಪಾಪಗಳು ಹೋಗುತ್ತದೆ. ರಾಮ 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 ಅಂತ ಭಜಿಸಿದರೆ ಕೈಯಿಂದ ಮಾಡಿದ ಪಾಪಗಳು ಹೋಗುತ್ತದೆ. ರಾಮ 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 ಅಂತ 10 ಹೆಜ್ಜೆ ನಡೆದರೆ ಕಾಲಿಂದ ಮಾಡಿದ ಪಾಪಗಳು ಹೋಗುತ್ತದೆ. ಕಾಯ ವಾಚ ಮನಸ ಈ 3ರಿಂದಲೂ ಮಾಡಿದ ಪಾಪಗಳು ರಾಮನಾಮವನ್ನು ಉಚ್ಚರಿಸಿದ ಆತನಿಂದ ದೂರ ಆಗಿ ರಾಮನಾಮದಿಂದ ಸಕಲವೂ ಸಿಗುತ್ತದೆ ಅಂತ ವಿಭೀಷಣ ಹನುಮಂತನಿಗೆ ಹೇಳಿದ. ಹನುಮಂತನಿಗೆ ನಿಜವಾಗಿ ಸ್ವರ್ಗ ಸಿಕ್ಕಿತು. ಯಾಕಂದ್ರೆ ರಾವಣನಂತಹ ದುಷ್ಟನ ಭೂಮಿಯಲ್ಲಿ ರಾಮನಾಮಕ್ಕೆ ಅವಕಾಶ ಇಲ್ಲ. ಅಲ್ಲಿ ರಾಮನಾಮದ ಪಾರಾಯಣ ಆಗುತ್ತಾ ಉಂಟು. ಇಲ್ಲಿನ ಕಥಾಶ್ರವಣದ ಹಾಗೆ, ಇಲ್ಲಿ ಆಷಾಢದಲ್ಲಿ ನಡೆಸುವ ಶ್ರಾವ್ಯದ ಹಾಗೆ ಅಲ್ಲಿಯೂ ಹನುಮಂತನಿಗೆ ವಿಭೀಷಣನಿಂದ ರಾಮಕಥೆ ಕೇಳಿತು. ಮೊದಲೇ ಚಾಪಲ್ಯಶೀಲವಾದ ಹನುಮಂತ ವಾನರ ಕುಣಿದು ಜಿಗಿದು ಹಾಡಿ ಕುಣಿದು ಎದ್ದ ವಿಭೀಷಣನ ಮನೆಯಲ್ಲಿ ರಾಮ ರಾಮ ಅಂತ ಇವ ಭಜನೆ ಮಾಡುವುದಕ್ಕೆ, ಅವ ಕುಣಿಯುವುದಕ್ಕೆ, ಅವ ಭಜನೆ ಮಾಡುವುದಕ್ಕೆ, ಇವ ಕುಣಿಯುವುದಕ್ಕೆ ಹುಚ್ಚೆದ್ದು ಕುಣಿದ ಹನುಮಂತ. ಕುಣಿದಾದ ಮೇಲೆ ಎಲ್ಲ ಮಾತಾಡಿದ ಮೇಲೆ ಪಕ್ಕನೆ ನೆನಪಾಯಿತು, ದಿನ ಇರುವುದು ಒಂದೇ ಅಂತ. 30 ದಿನದೊಳಗಾಗಿ ಸೀತೆಯನ್ನು ಹುಡುಕಿ ತಾರದೇ ಇದ್ರೆ ಸುಗ್ರೀವ ಆಜ್ಞೆ ಉಂಟು, ತಲೆ ಕಡಿತೇನೆ ಅಂತ. ಇರುದು 29ನೇ ದಿವಸ ಕಳೆದಾಗಿದೆ, ರಾತ್ರಿ ಇದು 29ರ ರಾತ್ರಿ. 30ರ ರಾತ್ರಿ ಒಳಗೆ ರಾಮನಿಗೆ ಸೂಚನೆ ಮುಟ್ಟಿಸಬೇಕು. ರಾಮ ರಾಮ ಅಂತ ಇಲ್ಲೇ ಹೇಳಿದ್ರೆ ಸೀತೆ ಹುಡುಕುವುದಕ್ಕಾಗುವುದಿಲ್ಲ ಅಂತ ಸೀತೆಯ ಸುಳಿವನ್ನು ಅರಸ್ತಾ ಸೀತೆಯನ್ನು ಹುಡುಕಬೇಕು ಅಂತ ಎದ್ದು ಲಂಕಾ ಭೂಮಿಯಲ್ಲಿ ಲಂಕೆಯ ಅರಮನೆ, ರಾವಣನ ಅರಮನೆಯನ್ನು ಹೋಗುತ್ತಾನೆ. ರಾವಣನು ಮಲಗಿಯುವುದ ಕಂಡನು, ದೇವಪುರದ ರಸಿಯರನು ಅಣಕಿಸುವ ವನಿತೆಯರು ಹಲರು ರಾಣಿ ವಾಸದಲ್ಲಿರಲು. ಆ ವಿದೇಹಜೆಯಿಲ್ಲ ಲಂಕಾದೇವಿ ಆಹುತಿಗೊಂಡಳು. ಆ ವಿದೇಹಜೆಯಿಲ್ಲ ಲಂಕಾದೇವಿ ಆಹುತಿಗೊಂಡಳು. ಹರಿಗಾವ ವಾರ್ತೆಯನು ಅರುಹುವನು ಎನ್ನುತ್ತ ಮರುಗಿದನು ಮನದಿ. ಹರಿಗಾವ ವಾರ್ತೆಯನರುಹುವನು ಎನ್ನುತ್ತ ಮನದಿ ಮರುಗಿದನು. ಲಂಕೆಯ ಅರಮನೆ, ಅದರ ಮಧ್ಯದಲ್ಲಿದ್ದ ರಾವಣನನ್ನು ಸಂದರ್ಶನ ಮಾಡುತ್ತಾನೆ. ಎಲ್ಲ ಕಾವ್ಯಗಳು, ರಾಮಾಯಣಗಳು 108,000 ಕಾವ್ಯಗಳುಂಟು ನಮ್ಮ ಭಾರತದಲ್ಲಿ. ವಾಲ್ಮೀಕಿ ರಾಮಾಯಣವನ್ನು ಆಧರಿಸಿ ರಚನೆಯಾದಂತಹ ರಾಮಾಯಣಗಳು 1000. ಎಲ್ಲ ಕಾವ್ಯಗಳಲ್ಲಿಯೂ ಈ ಸನ್ನಿವೇಶವನ್ನು ತುಂಬ ಸೊಗಸಾಗಿ ವರ್ಣಿಸಿದ್ದಾರೆ. ಅಂದರೆ ರಾವಣನೆಷ್ಟು ಕಡು ದುಷ್ಟ ಅನ್ನುವುದನ್ನು ಹನುಮಂತನ ಕಣ್ಣಿನಲ್ಲಿ ಕಾಣಿಸಿತು. ಹನುಮಂತ ಅಲ್ಲಿವರೆಗೆ ರಾವಣನನ್ನು ಮೇಲಿಂದ ಕಂಡವರು ಯಾರೂ ಇಲ್ಲ. ಮೇಲಿಂದ ಕಂಡ ಹನುಮಂತ ರಾವಣನನ್ನು ವರ್ಣಿಸುವ ಬಗ್ಗೆ ಇಲ್ಲಿಯೂ ಅದನ್ನೇ ಹೇಳುತ್ತಾರೆ. ದುಷ್ಟನಾದಂತಹ ರಾವಣನ ಅರಮನೆಯೊಳಗೆ ರಾವಣ ಅನೇಕ ಮಂದಿ ಹೆಣ್ಣು ಮಕ್ಕಳ ಮಧ್ಯದಲ್ಲಿ ರಾವಣ ಮಲಗಿದ್ದ ಅಂತ. ರಾವಣ ಒಬ್ಬ ಎಷ್ಟು ಲಂಪಟ, ರಾವಣನೊಬ್ಬ ಎಷ್ಟು ಸ್ತ್ರೀ ವ್ಯಾಮೋಹವನ್ನು ಹೊಂದಿದವ, ರಾವಣ ಎಷ್ಟು ದುಷ್ಟ ಕಾಮುಕ ಅನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆಗಳು ಬೇಡ. ರಾವಣನನ್ನು ವೈಭವೀಕರಿಸಿದ ಕಾವ್ಯಗಳು ಉಂಟು. ರಾವಣನನ್ನೇ ನಾಯಕನನ್ನಾಗಿ ಮಾಡಿದ ನಾಟಕಾದಿಗಳು ತುಂಬ ಉಂಟು. ಅದು ನಮಗೆ ಸ್ವಭಾವ. ನಾನು ಆಗ ಹೇಳಿದಾಗ ಆಸಕ್ತಿಯ ಕ್ಷೇತ್ರ. ದುಷ್ಟರನ್ನು ಪ್ರೀತಿಸುವವರು ಬಹಳ ಮಂದಿ ಇದ್ದಾರೆ. ದೇವಿಯ ದೂರದಲ್ಲಿ ಕಾಣುತ್ತ ಅವನತ ಮುಖನಾಗಿ ಮನದುಳಿಪ್ಪ ಮನಾಂಗ್ರಿಯ ನಮಿಸುತ್ತ ಮನದುಳು ಪವನಾಂಗ್ರಿಯ ನಮಿಸುತ್ತ ಏರ್ದನು ಅಶೋಕ ಭೂರುಹವ ಆಭಸುಂಗರನಿಲ್ಲ ಆರದ ನೋವು ಮರೆಯದ ದುಃಖದ ವಿರ್ಭಾವ ಹರಡಿದ ಕೇಶ ಜೊತೆಗಟ್ಟಿಹುದು ಧೂಳಿಯಲಿ ಹರಡಿದ ಕೇಶ ಜೊತೆ ಕಟ್ಟಿಹುದು ಧೂಳಿಯಲಿ
ಕಟ್ಟಿ ಹಿಡಿದುದು ದುಃಖ ಮೈ ಮುಚ್ಚಿಟ್ಟ ನೆಲೆಗಳ ಮರೆಯುಳಿರುತ್ತಿರಲು ಅಟ್ಟಹಾಸದಿ ಬಂದ ರಾವಣ ಜಾನಕಿಯ ನೋಡಿ ನಾವು ನಿಮಿತ್ತ ಮಾತ್ರ, ನಮ್ಮಿಂದ ಎಲ್ಲವನ್ನೂ ಭಗವಂತ ಮಾಡಿಸ್ತಾನೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ಎಲ್ಲ ಪುರಾಣಗಳೆಲ್ಲ ಪ್ರವಚನಗಳು ಎಲ್ಲ ಕಾವ್ಯಗಳು ನಮಗೆ ಕಾಣಿಸ್ತದೆ. ಈ ಸನ್ನಿವೇಶದಲ್ಲಿ ನಾವು ಅಷ್ಟೇ ಕೃತಾರ್ಥತೆಯನ್ನು ಅನುಭವಿಸ್ತಾ ಇದ್ದೇವೆ. ನಾವು ಬಂದು ನಿಂತಹ ಪದ್ಯ ದೇವಿಯನ್ನು ದೂರದಲ್ಲಿ ಕಾಣುತ್ತಾ ಅಂತ, ಆಗಲೇ ಮಹಾಪೂಜೆ ಆಗಿದೆ. ದೇವಿಯನ್ನು ದೂರದಲ್ಲಿ ನಾವು ಕಾಣುತ್ತಾ, ಅಥವಾ ದೇವಿಯನ್ನು ಒಳಗಿಂದಲೇ ನಾವು ನೋಡುತ್ತಾ ನೋಡುತ್ತಾ ಮುಂದುವರಿಯುತ್ತೇವೆ ಎನ್ನುವ ಹಾಗೆ ರಾವಣನ ಅಂತಃಪುರವನ್ನು, ರಾವಣನ ಅರಮನೆಯನ್ನು ಸಂಚರಿಸಿದ ಹನುಮಂತ ಸೀತೆ ಇರುವ ಟಾವನ್ನು ಅರಸ್ತಾ ಸೀತೆ ಇರುವುದು ಅಶೋಕವನದಲ್ಲಿ ಅಂತ ತಿಳಿಯುತ್ತಾನೆ. ನಾನು ಆಗಲೇ ಹೇಳಿದ ಹಾಗೆ ತ್ರಿಕೂಟಾಚಲ, ನೀಲ, ಸುಶೀಲ, ಸುಂದರ ಅನ್ನುವ 3 ಪರ್ವತಗಳ ಮಧ್ಯದಲ್ಲಿ ಲಂಕೆ ಇತ್ತು ಅಂತ. ಈ ಸುಂದರ ಪರ್ವತದ ತಪ್ಪಲಿನಲ್ಲಿ ಅಶೋಕವನ ಇದ್ದದ್ದು. ಅದರಿಂದ ಈ ಕಾಂಡಕ್ಕೆ ಬಹುವಿಧವಾಗಿ ಸುಂದರ ಕಾಂಡ ಅನ್ನೋದು ಅನ್ವರ್ಥವಾಗುತ್ತದೆ. ಹನುಮಂತನಿಗೆ ಸುಂದರ ಅಂತ ಹೆಸರು. ಅಶೋಕವನವಿದ್ದದ್ದು ಸುಂದರ ಪರ್ವತದ ತಪ್ಪಲಿನಲ್ಲಿ. ಹಾಗೆ ಅಲ್ಲಿ ನಡೆದ ಕಾಂಡ ಬಹುವಿಧದಿಂದ ಸುಂದರ ಕಾಂಡಕ್ಕೆ ವ್ಯಾಖ್ಯಾನ ವಾಲ್ಮೀಕಿಗಳು ಕೊಟ್ಟಿದ್ದಾರೆ. ಅಶೋಕವನದಲ್ಲಿದ್ದಂತಹ ಸೀತೆಯನ್ನು ಅರಸ್ತಾ ಅಣುರೂಪದಿಂದ ಬಂದ ಹನುಮಂತ ಶಿಂಶುಪ ವೃಕ್ಷದ ಮೇಲೆ ಕುಳಿತುಕೊಂಡು ಸೀತೆಯನ್ನು ದೂರದಿಂದ ನೋಡುತ್ತಾನೆ. ಸೀತೆ ಎಷ್ಟು ಕಂಗೆಟ್ಟಿದ್ಲು ಅಂದರೆ, ರಾಮನಾಮ ಒಂದಲ್ಲದೆ ಇದ್ರೆ ಸೀತೆ ಬದುಕುವುದಕ್ಕೆ ಸಾಧ್ಯ ಇರಲಿಲ್ಲ. ಅಷ್ಟು ಬಳಲಿ ಕಳವಳದಿಂದದ್ದ ಸೀತೆ ರಾಮನಾಮವನ್ನು ಉಚ್ಚರಿಸ್ತಾ ಹಲವು ಬಗೆಯ ಹಿಂಸೆಗಳನ್ನು, ಅಟ್ಟಹಾಸವನ್ನು ಮಾಡುವ ರಾಕ್ಷಸರು, ಹಿಂಸೆಯನ್ನು ಕೊಡುವ ರಾಕ್ಷಸಿಯರು, ಮಾತುಗಳಲ್ಲಿ ಸೀತೆಯನ್ನು ಚುಚ್ಚುವ ಅನೇಕ ರಾಕ್ಷಸಿಯರು, ಅವರೊಟ್ಟಿಗಿದ್ದ ದಾಸಿಯರಿಗೆಲ್ಲ ಅದೇ ಕೆಲಸ. ನಿನ್ನ ಗಂಡ ಏನು ದೊಡ್ಡದು ರಾಮ, ರಾವಣ ನೋಡು ಎಷ್ಟು ಚಂದ, ನಿನ್ನ ಗಂಡ ರಾಮ ಏನೊಬ್ಬ ಸಾಮಾನ್ಯ ಮನುಷ್ಯ, ರಾವಣ ನೋಡು ಚತುರ್ದಶ ಭುವನದಲ್ಲಣ. ಅವಳ ಗಂಡನನ್ನು ನಿಂದಿಸ್ತಾ, ರಾವಣನನ್ನು ಹೊಗಳುತ್ತಾ, ರಾವಣನನ್ನು ಸೇರು, ರಾವಣನನ್ನು ಒಪ್ಪಿಕೋ, ರಾವಣನ ರಾಣಿ ಆಗು ಅಂತ ಚಿತ್ರಹಿಂಸೆಯನ್ನು ಕೊಡುವ ಬಗೆ 2 ತಲೆಯ 3 ತಲೆಯ 4 ತಲೆಯ ರಾಕ್ಷಸಿಯರ ಮಧ್ಯದಲ್ಲಿ, ಗಿಡುಗಗಳ ಹಿಂಡಿನ ಮಧ್ಯದಲ್ಲಿದ್ದ ಒಂದು ಸಣ್ಣ ಗಿಳಿಮರಿಯ ಹಾಗೆ ಸೀತೆ ಬಳಲ್ತಾ ಕಣ್ಣೀರಿಳಿಸ್ತಾ ಇದ್ಲು. ಸೀತೆಯ ಮುಖದ ತೇಜಸ್ಸು, ಸೀತೆಯಲ್ಲಿದ್ದಂತಹ ರಾಮನ ಕುರಿತಾದ ಪಾತಿವ್ರತ್ಯದ ಪಾರಮ್ಯ, ಸೀತೆಯಲ್ಲಿದ್ದ ರಾಮಭಕ್ತಿಯ ತುರ್ಯಾವಸ್ಥೆ, ಇದನ್ನೆಲ್ಲ ಕಂಡ ಹನುಮಂತ ಅಲ್ಲಿಂದಲೇ ಜಾನಕಿಗೆ ಮಣಿದ, ಕೈ ಮುಗಿದ. ಏನಾದೀತು ನೋಡಬೇಕು, ಸೀತೆಯ ಹತ್ತಿರ ಹೋಗಬೇಕು ಅಂತ ಯೋಚಿಸುವಾಗ ಅಟ್ಟಹಾಸವನ್ನು ಮಾಡುತ್ತಾ ರಾವಣ ಅರ್ಧರಾತ್ರಿಯಲ್ಲಿ ಸೀತೆ ಇದ್ದಲ್ಲಿಗೆ ಬರ್ತಾನೆ. ನಡುವಿರುಳಿನಲ್ಲಿ ಬಂದು ಮತ್ತೆ ಸೀತೆಯನ್ನು ಒಲಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಾನೆ. ದೇವಿ ಶಂಕರನಾಣೆ, ನಿನ್ನನ್ನು ನಾನು ಒಲಿಸಿಕೊಳ್ಳುವುದಕ್ಕೆ ಬಂದಿದ್ದೇನೆ. ನಿನಗೇನು ಬೇಕು ಕೇಳು, ನೀ ಕೇಳಿದ್ದನ್ನು ನಾ ಕೊಡ್ತೇನೆ, ನನ್ನೊಟ್ಟಿಗೆ ನೀ ಸುಖವಾಗಿರಬಹುದು, ನಿನ್ನ ಗಂಡನನ್ನು ಮರೆತು ನನ್ನೊಟ್ಟಿಗಿರು ಅಂತ ಸೀತೆಗೆ ಮತ್ತೆ ಪ್ರಲೋಭನೆಗಳನ್ನು ಒಡ್ಡುತ್ತಾನೆ. ಬಂಗಾರದ ಆಸೆಯನ್ನು, ಸಂಪತ್ತಿನ ಆಸೆಯನ್ನು, ಅಧಿಕಾರದ ಆಸೆಯನ್ನು, ಲಂಕೆಯ ವೈಭೋಗದ ಆಸೆಯನ್ನು, ಸ್ವರ್ಗಾತಿಕ್ರಮಣವನ್ನು ಮಾಡಿದ ತನ್ನ ಪೌರುಷ ತೇಜಸ್ಸಿನ ಆಸೆಯನ್ನು, ಆಮಿಷಗಳನ್ನೆಲ್ಲ ಸೀತೆಗೆ ಒಡ್ಡುತ್ತಾನೆ. ಸೀತೆ ಎಂತಹ ಪತಿವ್ರತೆ ಅಂದರೆ, ರಾವಣನ ಮಾತಿಗೆ ರಾವಣನಿಗೆ ಉತ್ತರವನ್ನು ಕೊಟ್ಟರೆ ಪರಪುರುಷನೊಬ್ಬನಲ್ಲಿ ಮಾತಾಡಿದ ಪಾತಕ ತನ್ನನ್ನು ಅಂಟಿಕೊಳ್ಳುತ್ತದೆ. ಅವ ಏನೇ ಮಾತಾಡಿರಲಿ, ಅವನಿಗೆ ಬೈಯುವುದಕ್ಕಾದ್ರೆ ಅವನಲ್ಲಿ ಮಾತಾಡಿದಾಗ ಆಗುತ್ತದೆ. ಆದ್ರಿಂದ ಅವನಲ್ಲಿ ಮಾತಾಡಕೂಡದು ಅಂತ ಅಲ್ಲಿಯೇ ಇದ್ದ ಒಂದು ತೃಣ ಅಂದ್ರೆ ಒಂದು ಹುಲ್ಲನ್ನು ತೆಗೆದು, ಹುಲ್ಲಿನ ಕಡ್ಡಿ, ಒಂದು ದೂರ್ವೆಯ ಗರಿಕೆಯ ಕಡ್ಡಿ ಅಂತ ಇಟ್ಕೊಳ್ಳುವ, ಅದನ್ನು ತೆಗೆದು ಕೈಯಲ್ಲಿ ಹಿಡಿದು ಇದನ್ನು ರಾವಣ ಅಂತ ತಿಳಿದು ಮಾತಾಡುತ್ತಾಳೆ. ಅದು ಅವಳ ಪಾತಿವ್ರತ್ಯದ ಶಕ್ತಿ. ನೀನು ನನ್ನ ಮುಂಭಾಗದಲ್ಲಿ, ಅಥವಾ ರಾಮನೆಂಬಂತಹ ಒಬ್ಬ ಪೌರುಷ ವಿಕ್ರಮಿಯ ಮುಂದೆ ರಾವಣನೆಂಬವನೊಬ್ಬ ತೃಣ ಸಮಾನ ಅಂತ, ಒಂದು ಹುಲ್ಲಿಗಿಂತಲೂ ನಿಕೃಷ್ಟವ ಅನ್ನೋದನ್ನು, ರಾಮನ ಯೋಗ್ಯತೆಯ ಮುಂದೆ ಚತುರ್ದಶ ಭುವನದಲ್ಲಣನಾದ ರಾವಣ ತೃಣ ಸಮಾನ ಅಂತ ತೃಣವನ್ನು ಹಿಡಿದು ಸೀತೆ ರಾವಣನಿಗೆ ತೃಣದ ಮೂಲಕ ಉತ್ತರವನ್ನು ಕೊಡುತ್ತಾಳೆ. ನೀ ನನಗೆ ಒಲಿಯಬೇಕು ಸೀತೆ ಅಂತ ಹೇಳಿದ ರಾವಣನನ್ನು ಅವಳು ಮೂಢ ಅಂತ ಕರೆಯುತ್ತಾಳೆ. ಮೂಢ ಕಳಹೆಂಗಲ್ಲ ನಾನಿಲಿ ಕೇಡಿಗನೇ ಕಡುಪಾಪಿ ಕಮಲಿನಿ ನೋಡುವಳೆ ಮಿಂಚುಂಬುಳವ ಸುಳಿಯುತ್ತಿರೆ ರಾತ್ರಿಯಲಿ ಕೋಡಿತನವನು ಮಾಡು ರಾಮನ ಗಾಢ ಕಾಂತಿ
ಬಿರುನುಡಿ ಮಿಂಚುಂಬುಳವೆ ತೊಲಗು ಎಂದು ಬಿರುನುಡಿ. ತುಂಬ ಸೊಗಸಾದ ಪದ್ಯ, ಅದಷ್ಟೇ ಸೊಗಸಾಗಿ ಅದನ್ನು ಪ್ರಸ್ತುತಪಡಿಸಿದ್ದಾರೆ. ಮೂಢ, ಹೆಂಗಳ್ಳ, ಹೇಡಿ, ದುಷ್ಟ, ಕಾಮುಕ ಹೀಗೆಲ್ಲ ರಾವಣನನ್ನು ನಿಂದಿಸ್ತಾ ಒಂದು ಉಪಮೆಯನ್ನು ಕೊಡ್ತಾಳೆ. ಎಷ್ಟು ಸೊಗಸಾದ ಉಪಮೆ ಅಂದರೆ ಕಮಲಿನಿ ನೋಡುವಳೆ ಮಿಂಚುಳವ ಅಂತ. ಒಂದು ಅರಳಬೇಕಾದ ಕಮಲ ಮುದುಡಿದೆ, ಮೊಗ್ಗಾಗಿದೆ, ಅದು ಅರಳಬೇಕು ಅಂತಾದರೆ ಆ ಕಮಲ ಸೂರ್ಯನತ್ತ ತನ್ನ ಮುಖವನ್ನು ತಿರುಗಿಸಬೇಕು. ಸೂರ್ಯನ ಕಿರಣ ಬಿದ್ದಾಗ ಕಮಲ ಅರಳಿ ನಿಲ್ತದೆ. ಕಮಲ ಅರಳುವುದು ಸೂರ್ಯ ಕಿರಣಕ್ಕೆ. ಅದೇ ರಾತ್ರಿ ಹೊತ್ತಿನಲ್ಲಿ ಮಿಂಚು ಹುಳ, ಒಂದು ಸಣ್ಣ ಹುಳ ಮಿಂಚುತ್ತಾ ಬರುವ ಮಿಂಚು ಹುಳ, ಅದು ಬರುವಾಗ ಕಮಲ ತಿರುಗಿ ನಾನು ಅರಳುತ್ತೇನೆ ಅಂತ ಮಿಂಚು ಹುಳವನ್ನು ನೋಡುತ್ತದ ಅಂತ. ರಾಮನೆಂಬ ಸೂರ್ಯ, ಅದರ ಮುಂದೆ ರಾವಣನೆಂಬುದೊಂದು ಮಿಂಚು ಹುಳ ಅನ್ನೋ ಉದಾಹರಣೆಯನ್ನು ಕೊಡ್ತಾಳೆ. ಎಷ್ಟು ರಮಣೀಯಕವಾದ ಒಂದು ಉದಾಹರಣೆ. ರಾಮನ ಯೋಗ್ಯತೆ ಜಗತ್ತನ್ನು ಬೆಳಗುವ ಸೂರ್ಯನಂತೆ. ರಾವಣನ ವರ್ಚಸ್ಸು, ರಾವಣನ ಪೌರುಷ ಅಲ್ಲ, ಆಗಾಗ ಮಿಣುಕಿ ಅಲ್ಲಿಯೇ ಸತ್ತು ಬೀಳುವ ಮಿಣುಕು ಹುಳದ ಹಾಗೆ. ಕಮಲಿನಿ ನೋಡುವಳೆ ಮಿಂಚು ಹುಳವ. ರಾಮನೆಂಬ ಗಾಢ ಶೌರ್ಯದ ಮುಂದೆ ಮಿಂಚು ಹುಳ ನೀನೆಷ್ಟರವ. ನಿನ್ನನ್ನು ಕೋಡಿ ನೀನೊಬ್ಬ ದುಷ್ಟ, ನಿನ್ನಂಥವನನ್ನು ಕಾಣುವುದಕ್ಕೆ ನಾನು ಬರ್ತೇನ, ನಿನ್ನನ್ನು ನಾನು ಪ್ರೀತಿಸ್ತೇನ, ನಿನ್ನನ್ನು ನಾನು ಗೌರವಿಸ್ತೇನ, ನಿನ್ನನ್ನು ನಾನು ಪುರಸ್ಕರಿಸ್ತೇನ, ತೃಣ ನೀನು, ಹೋಗು, ಹೆಂಬೇಡಿ, ನಾಯಿ ಅಂತ ಬೈತಾಳೆ. ಅವಳ ಕಠಿಣ ವಾಕ್ಯವನ್ನು ಕೇಳಿದ ರಾವಣನಿಗೆ ಸಿಟ್ಟು ಬಂದು, ನನಗೆ ಸಿಕ್ಕದೇ ಇದ್ದ ನೀನು ನನ್ನ ಭೂಮಿಯಲ್ಲಿರಕೂಡದು ಅಂತ ಚಂದ್ರಹಾಸವನ್ನೆತ್ತಿ ಕಡಿಯುತ್ತೇನೆ ಅಂತ ಹೊರಡ್ತಾನೆ. ಆಗ ಸೀತೆ ತನಗೆ ಸಾವು ಬರಲಿ ಅಂತ ಪ್ರಾರ್ಥಿಸ್ತಾಳೆ. ಆಗ ಮಂಡೋದರಿ ಪತಿವ್ರತೆಯಾದವಳು ಬಂದು ರಾವಣನನ್ನು ತಡೆಯುತ್ತಾಳೆ. ಸ್ತ್ರೀವಧೆ ಅನ್ನುವುದು ಅತ್ಯಂತ ಹೇಯವಾದದ್ದು. ಲಂಕೆಯ ಭೂಮಿಯಲ್ಲಿ ಅದರಲ್ಲಿಯೂ ಪತಿವ್ರತೆಯಾದ ಜಾನಕಿ ಅಂತವಳ ತಲೆ ಕಡಿಯುವುದಕ್ಕೆ ಹೊರಟ್ರೆ ತಲೆತಲಾಂತರವೂ ನೋವಿನಲ್ಲಿ ಅನುಭವಿಸಬೇಕಾದ ಪಾತಕವಾಗುತ್ತದೆ. ಆದ್ರಿಂದ ಅವಳನ್ನು ವಧಿಸಬೇಡ, ಬಿಟ್ಟು ಬಿಡು ಅಂತ ಪ್ರಾರ್ಥಿಸ್ತಾಳೆ ಕಾಲಿಗೆ ಬಿದ್ದು. ಆಗ ರಾವಣ 1 ಮಾಸದ ಅವಧಿಯನ್ನು ಕೊಟ್ಟು, ಇದೀಗ ಸಾಧಾರಣ 11 ತಿಂಗಳು ಕಳೆದಾಗಿದೆ ರಾಮನಿಂದ ಅಪಹೃತಳಾಗಿ ಸೀತೆ ಬಂದು. 13 ವರ್ಷ ಅವರು ಪಂಚವಟಿ ಪರಿಸರದಲ್ಲಿ ಇದ್ದವರು, ಚಿತ್ರಕೂಟ ಪಂಚವಟಿ ಎಲ್ಲ ಸೇರಿಸಿ. ಅಂದ್ರೆ ವನವಾಸ ಮುಗಿಯುವುದಕ್ಕೆ ಇರುವುದೇ 1 ತಿಂಗಳ ಅವಧಿ, ಅದರಲ್ಲಿಯೂ ಕೊನೆಯ ಹಂತದ ಹೊತ್ತು. ಅದರಿಂದ 1 ತಿಂಗಳ ಅವಧಿಯನ್ನ ರಾವಣ ಕೊಡ್ತಾನೆ. 1 ತಿಂಗಳೊಳಗಾಗಿ ನೀವು ಒಲಿದು ಬಂದ್ರೆ ನಿನ್ನನ್ನು ರಾಣಿಯನ್ನಾಗಿಸ್ತೇನೆ, ಒಲಿಯದೇ ಇದ್ರೆ ನಿನ್ನ ತಲೆ ಕಡಿಯುತ್ತೇನೆ ಅಂತ ಎಚ್ಚರಿಕೆಯನ್ನು ಕೊಟ್ಟು ರಾವಣ ಹೋಗುತ್ತಾನೆ. ರಾವಣ ಹೋದ ಮೇಲೆ ಸೀತೆ ತನಗೆ ಸಾವು ಬರಲಿ, ರಾಮನಿಲ್ಲದೆ ತಾನು ಬದುಕುವುದಿಲ್ಲ, ನಾನು ಸಾಯ್ತೇನೆ ಅಂತ ಹೇಳುವಾಗ ತ್ರಿಜಟೆ ಎನ್ನುವಂತಹ ಒಬ್ಬಳು ಒಳ್ಳೆಯ ರಾಕ್ಷಸಿ ಸೀತೆಯ ಜೊತೆಯಲ್ಲೇ ಇದ್ದವಳು. ಅವಳು ಸರಮೆ ತ್ರಿಜಟೆಯರು ಅಂತ ಇಬ್ಬರು ಸೀತೆಯ ಸೇವೆಗಿದ್ದ ಒಳ್ಳೆಯ ರಾಕ್ಷಸಿಯರು. ಅವರು ಸೀತೆಗೆ ತಾವು ಕಂಡ ಶಕುನವನ್ನು, ಶುಭ ಶಕುನವನ್ನು, ಸ್ವಪ್ನವನ್ನು ಹೇಳುತ್ತಾರೆ. ನಿನ್ನೆಯ ರಾತ್ರಿ 3ನೇ ಜಾವದಲ್ಲಿ, ಅಂದ್ರೆ 3ನೇ ಜಾವದಲ್ಲಿ ಕಾಣುವ ಕನಸು ಸತ್ಯ ಆಗುತ್ತದೆ ಅಂತ ಶಾಸ್ತ್ರವಾಕ್ಯ. 3ನೇ ಜಾವದಲ್ಲಿ ಕನಸನ್ನು ಕಂಡೆ, ಆ ಕನಸಿನಂತೆ ನಿನಗೆ ಶುಭವಾಗುತ್ತದೆ ಅಂತ ಮುನ್ಸೂಚನೆಯನ್ನು ಹೇಳುತ್ತಾ ವಾನರನೊಬ್ಬ ಬರ್ತಾನೆ ಅಂತ ಹೇಳ್ತಾನೆ. ಬರುತ್ತವಾನರನೋರ್ವ ಲಂಕಾಪುರಕ್ಕೆ ಬೆಂಕಿಯಲಿಕ್ಕಿ ರಾಕ್ಷಸವರನ ಕೊಂದರು. ಮತ್ತೆ ರಾವಣ ನಗ್ನ ದೇಹದಲ್ಲಿ ಶಿರವ ಮುಂಡನ ಮಾಡಿ ತೋಳ್ಗಳು ಮುರಿದು ಕತ್ತೆಯ ನೇರಿ ದುಃಖದಿ ತೆರಳಿದನು ತೆಂಕಣಕ್ಕೆ. ಕನಸಿನಲ್ಲಿ ರಾವಣ ನಗ್ನ ದೇಹದಲ್ಲಿ ಶಿರವ ಮುಂಡನ ಮಾಡಿ ತೋಳ್ಗಳು ಮುರಿದು ಕತ್ತೆಯ ನೀರಿ ದುಃಖದಿ ತೆರಳಿದನು ತೆಂಕಣಕ್ಕೆ ಎಂದಳ ತ್ರಿಜಟೆ. ತುಂಬಾ ರಮಣೀಯವಾದದ್ದು. ಉದಯರಾಗವನ್ನು ಬಳಸಿ ಅಷ್ಟೇ ಸುಶ್ರಾವ್ಯವಾಗಿ ಅದನ್ನು ಪ್ರಸ್ತುತಪಡಿಸಿದರು. ತ್ರಿಜಟೆ ತಾನು ಕಂಡ ಕನಸನ್ನು ಹೇಳ್ತಾಳೆ. ವಾನರನೋರ್ವ ಬರ್ತಾನೆ ಇಲ್ಲಿಗೆ. ಬಂದ ವಾನರ ರಾಮ ಬರುವ ದಾರಿಯನ್ನು ತೋರಿಸ್ತಾನೆ, ರಾಮನ ಆಗಮನದ ವಾರ್ತೆಯನ್ನು ಹೇಳುತ್ತಾನೆ. ಮುಂದೆ ಲಂಕೆಯನ್ನು ಆಳುತ್ತಾ ಇರುವ ರಾವಣನಿಗೊದಗಿದ ದುಶ್ಶಕುನಗಳು ನನಗೆ ಕಾಣಿಸಿತು ತಾಯಿ. ದಕ್ಷಿಣ ದಿಕ್ಕಿಗೆ ಕತ್ತೆಯನ್ನಡರಿದಂತಹ ರಾವಣ ನಗ್ನ ಶರೀರನಾಗಿ, ತೋಳುಗಳು ಖಂಡವಾಗಿ, 2 ತೋಳುಗಳಿಲ್ಲದೆ ತೋಳು ಕಡಿದ ಸ್ಥಿತಿಯಲ್ಲಿ
ನಗ್ನನಾಗಿ ಕತ್ತೆಯ ಮೇಲೆ ಕುಳಿತು ದಕ್ಷಿಣ ದಿಕ್ಕಿಗೆ ಅವನು ಹೊರಟು ನಿಂತದ್ದು ವಿಕಾರವಾಗಿ ನಾನು ಕಂಡೆ ಅಂತ. ಇದು ಸಾವಿನ ಸಂಕೇತ. ದಕ್ಷಿಣ ಅನ್ನೋದು ಯಮನ ದಿಕ್ಕು. ದಕ್ಷಿಣಾಭಿಮುಖವಾಗಿ ಕನಸಿನಲ್ಲಿ ಚಲಿಸ್ತಾ ಇರುವ ದೃಶ್ಯ ಬಂದ್ರೆ ಅದು ಮರಣ ಸೂಚಕ ಅಂತ ಸ್ವಪ್ನಶಾಸ್ತ್ರ ಹೇಳುತ್ತದೆ. ಆ ನೆಲೆಯಿಂದ ಕತ್ತೆಯನ್ನಿಡರುವುದು ಅತ್ಯಂತ ದೌರ್ಭಾಗ್ಯದ ಸ್ಥಿತಿ. ನಗ್ನ ಶರೀರ ಅಂದ್ರೆ ಸತ್ತ ಮೇಲೆ ನಮ್ಮ ಕಳೆಯವರ ಹೆಣದ ಹಾಗೆ ಅಂತ. ತೋಳುಗಳು ಕಡಿದದ್ದು ಅಂತ ಹೇಳಿದ್ರೆ ಲಂಕೆಗೆ ಸೋಲು ಬಂದದ್ದು, ಲಂಕೆಯ ಜಯ ಕಳೆದು ಲಂಕೆಗೆ ಅಪಜಯ ಬಂದದ್ದು. ರಾವಣ ಸೋತು, ರಾವಣ ಸತ್ತು ಕತ್ತೆಯ ಮೇಲೆ ದಕ್ಷಿಣಾಭಿಮುಖವಾಗಿ ಯಮನಾಲಯಕ್ಕೆ ಹೋಗುತ್ತಾ ಇರುವ ದೃಶ್ಯವನ್ನು ಕಂಡೆ. ಆದ್ರಿಂದ ರಾವಣನಿಗೆ ಕೇಡಾಗುತ್ತದೆ, ನಿನಗೆ ಶುಭವಾಗುತ್ತದೆ, ಕಣ್ಣೀರನ್ನು ಇಳಿಸಬೇಡ, ನೀ ಸಾಯುವ ಮನಸ್ಸು ಮಾಡಬೇಡ ತಾಯಿ ಅಂತ ತ್ರಿಜಟೆ ಸಂತವಿಸ್ತಾಳೆ. ಹಾಗೆ ತ್ರಿಜಟೆ ಸಂತವಿಸುವಾಗ ಅಶೋಕ ವೃಕ್ಷಗಳ ಮಧ್ಯದಲ್ಲಿದ್ದ ಸೀತೆ ವೃಕ್ಷಗಳನ್ನು ನೋಡುತ್ತಾ ಒಂದು ವಿನಂತಿಯನ್ನು ಮಾಡುತ್ತಾಳೆ. ಕೀಳ್ವಿನಂತಿ ಅಶೋಕ ವೃಕ್ಷವೇ ಬಾಳ್ವೆನೇ ದುಃಖಗಳ ನೋಡಿಸುತ್ತ ತಾಳ್ವ ಬಲ ನಿನಗೂ ಅಶೋಕ ವೃಕ್ಷವೇ ದುಃಖಗಳ ನೋಡಿಸುವ ತಾಳ್ವ ಬಲ ನಿನಗುಂಟೇಗೆ ಅಶೋಕ ವೃಕ್ಷವೇ ನಾಮವ ಸಾರ್ಥಕಂಗೊಳಿಸು ಪೂರ್ವರುಂಟೆ ನಿನ್ನ ಹೋ ಪೂರ್ವರುಂಟೆ ನಿನ್ನ ಜ್ವಾಜಲ್ಯಮಾನದ ತಳರ ಬೆಂಕಿಯೊಳಾಳುವುದು ಈ ದೇಹವನು ಅಶೋಕ ವೃಕ್ಷವೇ ಜ್ವಾಜಲ್ಯಮಾನದ ತಳರ ಬೆಂಕಿಯೊಳು ಆಳುವುದೀ ದೇಹವನು ಸುಡು, ಈ ದೇಹವನು ಸುಡು 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 ಎನ್ನುತ್ತ ಕೊರಗಿದಳು ಸೀದೆ. ತ್ರಿಜಟೆಯಾಡಿದ ಸ್ವಪ್ನ ಸತ್ಯವಾಗುವುದಿಲ್ಲ ಅಂತ ಸೀತೆಗೇನು ಅಪನಂಬಿಕೆ ಅಲ್ಲ. ಆದರೆ ಸೀತೆ 1 ತಿಂಗಳ ಅವಧಿಯನ್ನು ಕೊಟ್ಟಂತಹ ರಾವಣ ಆ 1 ತಿಂಗಳೊಳಗೆ ತ್ರಿಜಟೆ ಹೇಳಿದ ಅಷ್ಟೂ ನಡೆಯಬೇಕು. ಹನುಮಂತ ಅಂತ ಗೊತ್ತಿಲ್ಲ, ಒಬ್ಬ ವಾನರ ಬರುವುದಂತೆ, ಶುಭ ವಾರ್ತೆಯನ್ನು ತರುವುದಂತೆ, ರಾಮನ ಸೇನೆ ಬರುವುದಂತೆ, ರಾವಣಾದಿಗಳನ್ನು ಕೊಲ್ಲುವುದಂತೆ, ತನ್ನನ್ನು ಪಡೆದು ಹೋಗುವುದಂತೆ. ಬಂದು 11 ತಿಂಗಳಾಗಿದೆ. 11 ತಿಂಗಳಲ್ಲಿ ರಾಮ ಎಂಬ 2 ಅಕ್ಷರವನ್ನೇ ಸೀತೆಗೆ ಕೇಳಲಿಕ್ಕಾಗಲಿಲ್ಲ. ಇರುವ ಇನ್ನೊಂದು ಮಾಸದೊಳಗಾಗಿ ಇಷ್ಟು ನಡೆಯುತ್ತದ? ಹೇಗೆ ಸಾಧ್ಯ? ಆದ್ರಿಂದ ಅಶೋಕ ವೃಕ್ಷದಲ್ಲಿದ್ದ ವೃಕ್ಷರಾಜಿಗಳನ್ನು ಹಿಡಿದು ಒಂದು ಪ್ರಾರ್ಥನೆ ಮಾಡ್ತಾಳೆ. ಕೇಳಿ ವಿನಂತಿಯ ವೃಕ್ಷ ಅಶೋಕ ವೃಕ್ಷವೇ, ನೀವೆಲ್ಲ ವೃಕ್ಷಗಳು ನನ್ನ ಚಿಂತೆಯನ್ನು ದೂರ ಮಾಡಿ, ನೀವೇ ತಳಿರುಗಳೆಂಬ ನೀವು ಬೆಂಕಿ ಆಗುತ್ತಾ ನನ್ನನ್ನು ಸುಟ್ಟು ಬಿಡಿ. ಚಿಂತೆಯಿಂದ ರಾಮನಿಲ್ಲದ ವಿರಹ, ಅದರ ಜೊತೆಯಲ್ಲಿ ಚಿಂತೆ, ಈ 2ರ ಜೊತೆಯಲ್ಲಿ ರಾವಣನ ಕೆಟ್ಟ ಮಾತುಗಳೆಂಬ ಬೆಂಕಿ, ಈ 3 ಬೆಂಕಿಯಲ್ಲಿ ಬೇಯ್ತಾ ಇದ್ದೇನೆ. ನಾನು ಬದುಕೇನು ಪ್ರಯೋಜನ? ನೀವೆಲ್ಲ ಸೇರಿ ನನ್ನನ್ನು ಸುಟ್ಟು ಬಿಡಿ. ಸೀತೆಯ ಕಾಯ ಅಳಿದು ಹೋಯಿತು ಅಂತ ಆದ್ರೆ ಮತ್ತೆ ರಾವಣ ಯಾವುದನ್ನು ಇಷ್ಟಪಡ್ತಾನೆ, ಯಾವುದನ್ನು ಪ್ರೀತಿಸ್ತಾನೆ? ಈ ದೇಹಕ್ಕಾಗಿ ಅಲ್ವ? ಈ ದೇಹವೇ ನಾಶವಾಗಿ ಹೋಗಲಿ, ಸುಟ್ಟು ಬಿಡಿ ನಮ್ಮನ್ನು ಅಂತ ಪ್ರಾರ್ಥಿಸ್ತಾ ಪ್ರಾರ್ಥಿಸ್ತಾ ಹೊರಳಾಡಿದ್ಲಂತೆ, ಬಿದ್ದು ಮಣ್ಣಿನಲ್ಲಿ ಹೊರಳಾಡಿದ್ಲಂತೆ. ರಾಮನನ್ನು ತಂದೆ ಅಂತ ಸ್ವೀಕರಿಸಿದ ಹನುಮಂತನಿಗೆ ಸೀತೆ ತಾಯಿ. ತಾಯಿ ಬರಿಯ ನೆಲದಲ್ಲಿ ಬಿದ್ದು ಕಣ್ಣೀರನ್ನು ಸುರಿಸ್ತಾ ಹೊರಳುವಾಗ ಹನುಮನಿಗೆ ಹೇಗಾಗಿರಬೇಡ, ಅದನ್ನ ಕವಿ ಹೇಳ್ತಾನೆ. ಹನುಮ ಧ್ರುವಜನವನಿಡಿದು ದುಃಖದ ಮನದಿ ನಿಮಿಷವ ಕಲ್ಪದಳು ಕಳೆದು. ಹನುಮ ಧ್ರುವಜನವನಿಡಿದು ದುಃಖದ ಮನದಿ ನಿಮಿಷವ ಕಲ್ಪದಳು ಕಳೆದು. ಅನಗ ಚಿಂತಿಸಿ ರಾಮನುಂಗುರವನ್ನು ತೆಗೆಯುತ್ತಲೇ ಜನತೆಗೆಯ ಬಳಿಗೆ ಸಿಕ್ಕಿದ ನನನೆನ್ನುತ್ತ ಕರೆದುಕೊಂಡಳು. ಅನಲ ಸಿಕ್ಕಿದನೆನ್ನುತ್ತ ಕರೆದುಕೊಂಡಳು. ಮಿನುಗೆ ಥಳ ಥಳ ಥಳಿಸಿ
ಮಾಡಿದ್ದಾರೆ, ದೇಶ ರಾಗವನ್ನು ವಿನಿಯೋಗ ಮಾಡಿದ್ದಾರೆ. ರಾಷ್ಟ್ರಭಕ್ತಿಗೆ ಇರುವ ರಾಗ ಅಂತ, ಭಕ್ತಿ ಮತ್ತು ರಾಷ್ಟ್ರಪ್ರಜ್ಞೆಯನ್ನು ಉದ್ದೀಪನಗೊಳಿಸುವುದಕ್ಕೆ ಅತ್ಯಂತ ಔಚಿತ್ಯಪೂರ್ಣವಾದ ರಾಗ ದೇಶ ಅಂತ ಸಂಗೀತ ಶಾಸ್ತ್ರಗಳ ಒಂದು ವ್ಯಾಖ್ಯಾನ. ಅದನ್ನು ತುಂಬ ಸೊಗಸಾಗಿ ಇಲ್ಲಿ ಪ್ರಸ್ತುತಪಡಿಸಿದರು. ರಾಮನನ್ನು ಕಾಣುವ ಸನ್ನಿವೇಶ ಒಂದು ರಾಮ ಮತ್ತು ಸೀತೆಯ ಸಮ್ಮಿಲನದ ಒಂದು ಸನ್ನಿವೇಶ. ಇಲ್ಲಿ ತುಳಸಿ ರಾಮಾಯಣಕ್ಕೂ ಇರೋ ವ್ಯತ್ಯಾಸ ಏನು ಅಂದರೆ, ರಾಮಾಯಣದಲ್ಲಿ ಹನುಮಂತ ಕೆಳಗಿಳಿದು ಬಂದು ತಾನ್ಯಾರು ಅಂತ ಪರಿಚಯಿಸಿಕೊಂಡು ಸೀತೆ ನಂಬದೆ ಮತ್ತೆ ನಾನಾ ವಿಧವಾಗಿ ತನ್ನ ಪರಿಚಯವನ್ನು ಹೇಳಿ ತಾನು ರಾಮಭಕ್ತ ಅಂತ ಮುದ್ರೆ ಉಂಗುರವನ್ನು ಕೊಡ್ತಾನೆ ಅಂತ. ಇಲ್ಲಿ ಕವಿ ಅದನ್ನು ರಮಣೀಯವಾಗಿಸುವುದಕ್ಕೆ ಬೇಕಾಗಿ ಸನ್ನಿವೇಶವನ್ನು ಸ್ವಲ್ಪ ಬೇರೆ ರೀತಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸೂಕ್ಷ್ಮ ರೂಪದಿಂದ ವೃಕ್ಷದ ಮೇಲಿದ್ದಂತಹ ಹನುಮಂತ ಸೀತೆಯನ್ನು ಕಂಡು ದುಃಖವಾದಾಗ ಕಣ್ಣಿನಿಂದ ನೀರಿಳಿಯಿತಂತೆ, ದೃಗಜಲ ಇಳಿಯಿತು. ಅಮ್ಮ ನೋಯ್ತಾ ಇದ್ದಾಳೆ. ಅಳ್ತಾ ಇರುವ ಸೀತೆಯ ಕಣ್ಣಿನ ನೀರು ಆನಂದಾಶ್ರುವಾಗಬೇಕು, ಸಂತೋಷದ ಕಣ್ಣೀರಾಗಬೇಕು. ಸೀತೆ ಸಂತೋಷ ಪಡಬೇಕು ಅನ್ನುವ ಭಾವೋದ್ವೇಗದಿಂದ ಈ ಕ್ಷಣವೇ ಸೀತೆ ಸಂತೋಷ ಪಡಬೇಕು ಅಂತಾದ್ರೆ ಸೀತೆ ಬಯಸಿದ್ದು ತಕ್ಷಣ ಸಿಕ್ಕಬೇಕು, ಆಗ ಸೀತೆ ಸಂತುಷ್ಟಳಾಗುತ್ತಾಳೆ ಎನ್ನುವ ಭಾವದಿಂದ ಸೀತೆಗೆ ತಾನು ಅಲ್ಲಿದ್ದೇ ಮುದ್ರೆಯುಂಗರವನ್ನು ತೆಗೆದು ಎಸೆದ ಅನ್ನೋದು ತುಳಸಿ ರಾಮಾಯಣದ ಕಲ್ಪನೆ. ಇದು ಕೂಡ ಒಂದು ಸೊಗಸಾದ ಕಲ್ಪನೆ. ಮೇಲಿಂದ ದೃಗಜಲವನ್ನು ಇಳಿಸ್ತಾ ಇದ್ದ ಹನುಮಂತ ತಾಯಿಯನ್ನು ಸಂತುಷ್ಟಪಡಿಸಬೇಕು ಅಂತ ಮೇಲಿಂದಲೇ ತಾನು ರಾಮ ಕುರುಹಾಗಿ ಕೊಟ್ಟು ಕಳುಹಿಸಿದಂತಹ ರಾಮನ ಮುದ್ರೆಯುಂಗುರವನ್ನ ಮೇಲಿಂದ ಕೆಳಗೆ ಸೀತೆಯ ಮುಂದೆ ಎಸೆದ. ಸೀತೆಯ ಮುಂದೆ ಬಿದ್ದಂತಹ ಉಂಗುರ ಪಳಪಳನೆ ಹೊಳೆದು ಕಾಂತಿಯನ್ನು ತೋರಿಸ್ತಾ ತನ್ನ ಇರವನ್ನು ಪ್ರಕಟಪಡಿಸಿತು. ಉಂಗುರ ಅಲ್ಲುಂಟು ಅಂತ ನೋಡುತ್ತಾ ಇದ್ದ ಸೀತೆ ಅದೇನೋ ಹೊಳೆಯುತ್ತಾ ಇರುವುದು ಅಂತ ಮೊದಲು ಔದಾಸೀನ್ಯ ಮಾಡಿದಳು, ಮತ್ತೆ ಅದರ ಸೊಬಗಿಗೆ ಅದರ ರೂಪಕ್ಕೆ ಆಕರ್ಷಿತಳಾದಳು. ಇದು ಪರಿಚಯವಿದ್ದ ಉಂಗುರ ಇರಬೇಕು ಅಂತ ಹತ್ತಿರಕ್ಕೆ ಬಂದು ಹೊರಳುತ್ತಾ ಇದ್ದ ಸೀತೆ ಆ ಉಂಗುರವನ್ನು ಎತ್ತಿ ತನ್ನ ಕೈಯಲ್ಲಿ ತೆಗೆದುಕೊಂಡ್ಳು. ಆ ಉಂಗುರವನ್ನು ತೆಗೆದುಕೊಳ್ಳಬೇಕು ಅನ್ನುವುದೇ ಹನುಮಂತನ ಲಕ್ಷ್ಯವಾಗಿತ್ತು. ಹನುಮ ಎಣಿಸಿದಂತೆಯೇ ಅಲ್ಲಿಯವರೆಗೆ ಹೊರಳಾಡುತ್ತಾ ಕಣ್ಣೀರಿಳಿಸ್ತಾ ದುಃಖತಪ್ತಳಾದಂತಹ ಸೀತೆ ಉಂಗುರವನ್ನು ಕೈಯಲ್ಲಿ ಹಿಡಿತಾ ಇದ್ದ ಹಾಗೆಯೇ ಸಂತುಷ್ಟಳಾದಳು. ಮುದ್ರೆ ಉಂಗುರವನ್ನು ಹಿಡಿದು ಸೊಗದುಳುಂಗುರವೆಸೆಯ ಕಂಡಳು, ರಘುವರನ ನಾಮವನು ಹೊಂಗುತ ಬಗೆಯ ನರಿಯದೆ ತೆಗೆದು ಕಂಗೊಟ್ಟಿದಳು ಹೊಗರೇರಿಗೆ. ಸೊಗದುಳುಂಗುರವೆಸೆಯ ಕಂಡಳು, ರಘುವರನ ನಾಮವನು ಹೊಂಗುತ ತೆಗೆದು ಕಂಗೊಟ್ಟಿದಳು ಹೊಗರೇರಿಗೆ. ಹಗೆಗಳವನಂ ಜಯಿಸಲಾರ್ಪರೇ ತೆಗೆಯದಿದು ದುರ್ಜಯನ ಮಾಯವು. ಮುಗುದಗೊಳಿಸದು ರಾಮ ಮುದ್ರಿಕೆ ಸಿಗದು ಮನುಜರಿಗೆ. ಉಂಗುರವನ್ನು ಎಸೆದಾಗ ಅದನ್ನು ಎತ್ತಿ ಹಿಡಿದಂತಹ ಸೀತೆ ಸೊಬಗಿನಿಂದ ಉಂಗುರವು ಕಣ್ಗೆಸೆ ಅದನ್ನು ಕೊಂಡು ನೋಡಿದಳು. ರಾಮನುಂಗುರ ಅಂತ ತಿಳಿದ ಕ್ಷಣದಲ್ಲಿ ಇಳಿಯುತ್ತಾ ಇದ್ದ ಕಣ್ಣೀರು ಶೋಕದಿಂದ ಆನಂದಾಶ್ರುವಾಯಿತು. ಹನುಮಂತ ಎಣಿಸಿದ ಹಾಗೆ ಸಂಭ್ರಮದಿಂದ ಅದನ್ನು ನೋಡಿ ಕಣ್ಣಿಗೆ ಒತ್ತಿಕೊಂಡ್ಲು. ರಾಮ ರಾಮ ಅಂತ ಅವಳು ಹಾಡುವುದಕ್ಕೆ ತೊಡಗಿದ್ಲು. ಇಲ್ಲಿ ಅದೇ ಸಂದರ್ಭಕ್ಕೆ ಸರಿಯಾಗಿ ಎಸೆದವ ತಾನೇ ಅಂತ ತನ್ನನ್ನು ತಾನು ತೋರಿಸಿಕೊಳ್ಬೇಕಾದ ಹನುಮಂತನಿಗೂ ಅನಿವಾರ್ಯ ಇತ್ತು. ಆದ್ರಿಂದ ಹನುಮಂತ ಸೂಕ್ಷ್ಮ ರೂಪದಲ್ಲಿದ್ದರೂ ಕೂಡ ಮೇಲಿದ್ದ ವೃಕ್ಷ ಮಧ್ಯದಲ್ಲಿದ್ದ ಹನುಮಂತನು ಸೀತೆಯ ಜೊತೆಯಲ್ಲಿ ರಾಮ 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 ಅಂತ ರಾಮನಾಮ ಹಾಡುವುದಕ್ಕೆ ತೊಡಗಿದ. ಸೀತೆ ಉಂಗುರ ಕಂಡು ರಾಮನನ್ನು ನೆನಪಿಸಿಕೊಂಡು ರಾಮ ರಾಮ ಅಂತ ಹೇಳುವುದು. ಹನುಮಂತ ಅಂತೂ ಸೀತೆಗೆ ರಾಮನ ಮುದ್ರೆ ಉಂಗುರ ಸಿಕ್ಕಿತು, ಸೀತಾರಾಮರು ಒಟ್ಟಾದ್ರಲ್ಲ ಅಂತ ರಾಮ 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 ಅಂತ ಹೇಳುವುದು. ಇಲ್ಲಿ ಸೀತೆ ರಾಮ ಅಂತ ಹೇಳಿದಾಗ ಅಲ್ಲಿ ಹನುಮ ರಾಮ ಅಂತ ಹೇಳುವುದು. ಸೀತೆ ಒಮ್ಮೆ ಕಿವಿ ಅರಳಿಸಿ ಎಲ್ಲಿಂದೋ ರಾಮಧ್ಯಾನ ಕೇಳುತ್ತದೆ ಅಂತ, ಲಂಕೆಯಲ್ಲಿ ರಾಮಧ್ಯಾನವೇ ಇರಲಿಲ್ಲ. ಮತ್ತೆ ಇಲ್ಲ ಇದು ನನ್ನ ಮನಸ್ಸಿರಬೇಕು ಅಂತ ಉಂಗುರವನ್ನು ಹಿಡಿಯುವಾಗ ಮತ್ತೆ ರಾಮಧ್ಯಾನ ಕೇಳುವುದು. ಹೀಗೆ ಒಮ್ಮೆ ಉಂಗುರವನ್ನು ಒಮ್ಮೆ ರಾಮಧ್ಯಾನವನ್ನು, ಒಮ್ಮೆ ಉಂಗುರವನ್ನು ಒಮ್ಮೆ ರಾಮಧ್ಯಾನವನ್ನು ಕೇಳುತ್ತಾ ನೋಡುತ್ತಾ ನೋಡುತ್ತಾ ಕೇಳುತ್ತಾ ನೋಡುತ್ತಾ ಸೀತೆ ಮನಸೋತು ಇಲ್ಲ ಯಾರೋ ಒಬ್ಬ ಬಂದಿದ್ದಾನೆ, ಅವನೇ ಈ ಉಂಗುರವನ್ನು ತಂದಿದ್ದಾನೆ, ಅವನೇ ರಾಮರಾಮ ಅಂತ ಹೇಳ್ತಾ ಇದ್ದಾನೆ ಅಂತ ಅವನನ್ನು ನೋಡಬೇಕು ಅನ್ನೋ ಉತ್ಸಾಹದಿಂದ ಮೇಲೆ ವೃಕ್ಷವನ್ನೇ ನೋಡುತ್ತಾ ಹೇಳ್ತಾಳೆ, ಎನಗೆ ಕರ್ಣಾಮೃತವನುರಿದ ಆ ವಿನಯಮತಿ ಮೈದೂರನೆ ಕೇಯನೆ. ಎನಗೆ ಕರ್ಣಾಮೃತ
ಮನದ ಭಯಗಳ ಕಳೆದ ಪವನದ ಇನಕುಲಾಧಿಪದೂತ ನಾನು, ಇನಕುಲಾಧಿಪದೂತ ನಾನು, ಅಂಜನೆಯ ಮಗ ಸುಗ್ರೀವ ಸಚಿವನು ರಾಮ ಪದದಾಣೆ, ರಾಮ ಪದದಾಣೆ ಪವನದ ನಾನಿನ ಕುಲಾಧಿಪದೂತ ನಾನು. ನನ್ನ ಕಿವಿಗಳಿಗೆ ಅಮೃತ ಸದೃಶವಾದ ರಾಮ ರಾಮ ಎಂಬ 2 ಅಕ್ಷರವನ್ನು, ಮಂತ್ರವನ್ನು, ನನ್ನ ಮೈಮನವನ್ನು ಪುಳಕಗೊಳಿಸುವಂತಹ ದಿವ್ಯಾಮೃತ ವರ್ಷವನ್ನು ಗರೆದ ನೀನು ಯಾಕೆ ನನಗೆ ಮೈ ತೋರಿಸ್ತಾ ಇಲ್ಲ? ಒಮ್ಮೆ ನೀನು ಯಾರು ಅಂತ ನಿನ್ನ ಮುಖ ತೋರಿಸು, ನಿನ್ನ ಮೈಯನ್ನು ತೋರಿಸು, ನೀ ಕೆಳಗಿಳಿದು ಬಾ. ನೀ ಬಾರದೆ ನಾನಿದನ್ನು ಕೇಳಿದೆ ಕೇವಲ ಕಿವಿಗಳಿಗಷ್ಟೇ ರಮ್ಯವಾಗುತ್ತದೆ, ರಮಣೀಯವಾಗುತ್ತದೆ. ನಿನ್ನನ್ನು ಕಂಡ್ರೆ ಕಣ್ಗಳು ತಣಿಯುತ್ತದೆ, ನಿನ್ನಲ್ಲಿ ಮಾತಾಡಿದ್ರೆ ರಾಮನನ್ನು ಕಂಡಷ್ಟು ಆನಂದವಾಗುತ್ತದೆ. ನೀನು ಯಾರು ಅಂತ ಮುಖ ತೋರಿಸು ಅಂತ ಸೀತೆ ಪ್ರಾರ್ಥಿಸ್ತಾಳೆ. ಸೀತೆಯನ್ನು ಪರೀಕ್ಷಿಸಬೇಕು ಅಂತ ಹನುಮಂತ ಮೇಲಿದ್ದದ್ದಲ್ಲ, ತಾನು ಕೆಳಗಿಳಿದ್ರೆ ಸೀತೆ ಭಯಗೊಂಡಾಳು. ಕ್ಷಣ ಮೊದಲು ರಾವಣನಿಗೆ ಮೂಢ ಹೆಂಗಳ್ಳ ಹೇಡಿ ಕೋಡಿ ಅಂತ ಜರೆದವಳು ಮುಂಭಾಗದಲ್ಲಿ ಕಪಿಯಾದ ಹನುಮಂತ ಹೋಗಿ ನಿತ್ರೆ ಸೀತೆ ಹೇಗೆ ಸ್ವೀಕರಿಸಿಯಾಳ? ಆದ್ರಿಂದಲೇ ಅವ ಸೂಕ್ಷ್ಮನಾಗಿ ಅಲ್ಲೇ ಉಳಿದ. ಸೀತೆಯೇ ಭರವಸೆ ಕೊಟ್ಟು ಕೆಳಗೆ ಬಾ ಅಂತ ಹೇಳುವಾಗ ಕೆಳಗಿಳಿದು ಬಂದು ಸೀತೆಯ ಪದತಳದಲ್ಲಿ ನಮಸ್ಕರಿಸ್ತಾ ಪಾದದಲ್ಲಿ ಬಿದ್ದು ತನ್ನನ್ನು ತಾನು ಪರಿಚಯಿಸಿಕೊಳ್ತಾನೆ. ನಾನು ಪವನಜ ಇನಕುಲಾಧಿಪನ ದೂತ. ಇಲ್ಲಿಗೂ ಅದನ್ನು ಹೇಳು, ದಾಸೋಹಂ ಕೋಸಲೇಂದ್ರಸ್ಯ. ನಾನು ಇನಕುಲಾಧಿಪನಾದ ರಾಮಚಂದ್ರನಿಗೆ ದೂತ, ದಾಸನಿದ್ದೇನೆ. ರಾಮ ಕಾರ್ಯವನ್ನು ಮಾಡುವುದಕ್ಕೆ ಬಂದವ. ನನಗೆ ಬೇರೆ ಬೇರೆ ನೆಲೆ ಉಂಟು. ನಾನು ಅಂಜನೆಯ ಮಗನಾದ್ರಿಂದ ಆಂಜನೇಯ, ವಾನರನಾದ್ರಿಂದ ನಾ ವಾನರ, ಸುಗ್ರೀವನೆಂಬ ವಾನರ ಸೇನೆಯನ್ನು ನಡೆಸುವ ನಾಯಕನಿಗೆ ನಾ ಸಚಿವ, ಸುಗ್ರೀವ ಸಚಿವ. ಪವನಜ ಅಂತ ನನಗೆ ಬಹಳ ಪ್ರೀತಿಯಿಂದ ಎಲ್ಲರೂ ಕರೆಯುತ್ತಾರೆ. ನಾನು ವಾಯು ನಂದನನಿದ್ದೇನೆ, ಗಾಳಿಯ ಮಗ ನಾನು. ಆದರೆ ಇದೆಲ್ಲಕ್ಕಿಂತ ಹೆಚ್ಚು ನಾನು ಸ್ವಾಮಿ ರಾಮನಿಗೆ ದಾಸನಿದ್ದೇನೆ, ದೂತನಿದ್ದೇನೆ. ಇದಿಷ್ಟು ಸತ್ಯ ತಾಯಿ, ನೀ ನಂಬಬೇಕು. ರಾಮನ ಪದದಾಣೆ ಸತ್ಯ. ಈ ಉಂಗುರವನ್ನು ನಾನೇ ತಂದದ್ದು. ಈ ಉಂಗುರವನ್ನು ನಿನಗೆ ಕುರುಹಾಗಿ, ಸಾಕ್ಷಿಯಾಗಿ, ರಾಮನ ಕಡೆಯಿಂದ ಬಂದವನಂದ್ರೆ ನೀ ನಂಬುವುದಿಲ್ಲ, ನಂಬುವುದಕ್ಕೆ ಬೇಕಾಗಿ ಸಾಕ್ಷಿಯಾಗಿ ನಿನಗೆ ಈ ಉಂಗುರವನ್ನು ತಂದಿದ್ದೇನೆ ಅಂತ ಹನುಮಂತ ನಡೆದಷ್ಟು ಪ್ರಕರಣವನ್ನು ಹೇಳುತ್ತಾನೆ. ಹನುಮ ಹೇಳಿದ ಮಾತಿನಿಂದ ಪುಳಕಿತಳಾದ ಸೀತೆ ಉಂಗುರವನ್ನು ಮತ್ತೆ ಮತ್ತೆ ಹಿಡಿದು ಕಣ್ಗೊತ್ತಿಕೊಳ್ಳುತ್ತಾ ಇದನ್ನು ತಂದದ್ದು ಯಾವುದಕ್ಕಾಗಿ ಅಂತ ಪ್ರಶ್ನಿಸ್ತಾ, ಇದನ್ನು ಕುರುಹಾಗಿ ತಂದೆಯೋ ಅಂತ ಕೇಳ್ತಾನೆ. ನಿನಗೆ ಕುರುಹಾಗಲ್ಕೆ ಮುದ್ರಿಕೆಯನು ರಘುತ್ತಮನಿತ್ತನು, ಇದನು ಜನನಿ ತಂದೆನು ಬರದಿ ಕಪಿಗೆಂತು ಮೈತ್ರಿಯನೇ. ಹನುಮನ ಚರಿತೆಗಳನ್ನು ನುರೆಯುತ ಜನಕದಿಗೆ ವಿಶ್ವಾಸ ಪುಟ್ಟಿಸಿ ಮನೋರಮಾದ ಸಂಗತಿಯ ನುರೆದ ಭಕ್ತಿಯಲಿ. ರಾಮ ಕಳುಹಿಸಿದ್ದಾನೆ ಅಂತ ಹೇಳಿದ್ರೆ ಸಾಕಾಗುತ್ತದ? ರಾಮನ ಒಂದು ಸಾಕ್ಷಿಯನ್ನು ಕೊಟ್ಟರೆ ಸಾಕಾಗುತ್ತದ? ಸೀತೆ ರಾಮನ ನಗಲಿ 11 ತಿಂಗಳುಗಳ ಮೇಲಾಗಿದೆ. ಅಲ್ಲಿಂದ ಇಲ್ಲಿವರೆಗೆ ಆದದ್ದನ್ನು ಹೇಳಬೇಡುವ? ಹನುಮ ರಾಮನ ಚರಿತೆಗಳನ್ನೆಲ್ಲ ಹೇಳಿದ. ಸೀತಾಪಹರಣದವರೆಗೆ ಸೀತೆಗೆ ಗೊತ್ತು, ಅಲ್ಲಿಂದ ಮುಂದೆ ಏನಾಯಿತು ಅಂತ ಗೊತ್ತಿಲ್ಲ. ಉಂಗುರವನ್ನು ನಿನಗೆ ಕುರುಹಾಗಿ ಕಳುಹಿಸಿದ ಮುದ್ರಿಕೆಯನ್ನು ರಾಮದಾಸನಾದ ನನ್ನಲ್ಲಿ ರಾಮ ಎಲ್ಲ ಹೇಳಬೇಕು ಅಂತ ಹೇಳಿದ್ದಾನೆ. ರಾಮನಿಗೆ ನಾ ಮಗನಂತೆ, ಆದ್ರಿಂದ ನಿನಗೂ ನಾ ಮಗನಂತೆ. ನನ್ನಲ್ಲಿ ನೀ ಮಾತಾಡಿದ್ರೆ ಪರಪುರುಷನಲ್ಲಿ ಮಾತಾಡಿದ ದೋಷ ನಿನಗೆ ಬರುವುದಿಲ್ಲ, ಮಗನಲ್ಲಿ ಮಾತಾಡಿದ ಹಾಗಾಗುತ್ತದೆ. ಶಾಸ್ತ್ರಗಳನ್ನು ಹೇಳುತ್ತಾನೆ. ಹನುಮಂತ ತುಂಬ ಶಾಸ್ತ್ರಜ್ಞ, ವೈಯಾಕರಣಿ, ವ್ಯಾಕರಣಬದ್ಧವಾಗಿ ಮಾತಾಡುವವ. ಯಾಕಂದ್ರೆ ತೃಣವನ್ನು ಹಿಡಿದು ರಾವಣನಲ್ಲಿ ಮಾತಾಡಿದ ಸೀತೆಯಲ್ಲಿ ಒಬ್ಬ ಕಪಿಯಲ್ಲಿ ಸೀತೆ ಹಾಗೆ ಮಾತಾಡುವುದಿಲ್ಲ ಅಂತ ಹನುಮಂತನಿಗೂ ಗೊತ್ತು. ಆದ್ರಿಂದಲೇ ನಾನು ಮಗ ಅಮ್ಮ ಅಂತ ಹೇಳಿ ಅಮ್ಮ ಅಂತಲೇ ಸಂಬೋಧಿಸ್ತಾ ಸೀತಾಪಹರಣವಾದ ಮೇಲಿನ ಕಥೆಯನ್ನು ಹೇಳ್ತಾಳೆ. ದಕ್ಷಿಣಾಪಥವನ್ನು ಹಿಡಿದು ಬಂದದ್ದು, ಅಲ್ಲಿಂದ ಮುಂದೆ ಬರ್ತಾ ಬರ್ತಾ ಕಬಂಧಾದಿಗಳನ್ನು ಸಂದರ್ಶಿಸಿದ್ದು, ಶಬರಿಗೆ ಮೋಕ್ಷವನ್ನು ಕೊಟ್ಟದ್ದು, ಸುಗ್ರೀವ ಸಖ್ಯವನ್ನು ಮಾಡಿದ್ದು, ವಾಲಿ ನಿಗ್ರಹವನ್ನು ಮಾಡಿದ್ದು, ಅದಾದ ಮೇಲೆ ವರ್ಷ ಋತುವನ್ನು ಕಳೆದದ್ದು, ಮತ್ತೆ ಲಂಕೆಯಲ್ಲಿದೆ ಅಂತ ಅರಸ್ತಾ ದಕ್ಷಿಣಾಭಿಮುಖವಾಗಿ ಬಂದು ಸಮುದ್ರದವರೆಗೆ ಸಾಗಿ ಬಂದದ್ದು,
ಸಂಪಾತಿಯ ಸಂದರ್ಶನದಿಂದ ಸತ್ಯ ತಿಳಿದದ್ದು, ಅಲ್ಲಿಂದ ಜಾಂಬವಾದಿಗಳ ನಿರೂಪದಂತೆ ಇವನು ನೆಗೆದದ್ದು, ಸಮುದ್ರವನ್ನು ಉತ್ತರಿಸಿ ಬಂದದ್ದು, ಲಂಕಾಲಕ್ಷ್ಮಿಯಾದ ಲಂಕಿಣಿಯನ್ನು ಕೊಂದದ್ದು, ಅದಾದ ಮೇಲೆ ನಿನ್ನನ್ನು ಕಂಡದ್ದು ಅಂತ ಇಡೀ ಅಲ್ಲಿಂದ ಮುಂದಿನ ಕಥೆಯನ್ನ ತುಂಬ ರಮಣೀಯವಾಗಿ, ನಾವು ಹೇಳಿದ್ದೇನೂ ಅಲ್ಲ, ತುಂಬ ರಮಣೀಯವಾಗಿ, ತುಂಬ ಸೊಗಸಾಗಿ ಹನುಮಂತ ರಾಮಾಯಣವನ್ನೇ ಸೀತೆಗೆ ಹೇಳಿದ. ಸೀತೆ ಅದಷ್ಟನ್ನು ಕೇಳಿದ ಮೇಲೆ ರಾಮಾಯಣದ ಕಥೆಯ ಬಗ್ಗೆ ಸ್ವಾರಸ್ಯ ಅವಳಿಗಲ್ಲ, ಹನುಮಂತ ಲಂಕೆಗೆ ಸಮುದ್ರವನ್ನು ಹಾರಿ ಬಂದ ಬಗ್ಗೆಯೂ ಅವಳಿಗೆ ಕುತೂಹಲ ಅಲ್ಲ. ಅವಳಿಗಿರುವ ಕುತೂಹಲವೋ, ಅವಳಿಗಿರುವ ಚಿಂತೆಯೋ, ಅವಳಿಗಿರುವ ಪ್ರಶ್ನೆಯೋ ಒಂದೇ, ರಾಮ ಹೇಗಿದ್ದಾನೆ ಅಂತ. ಅದನ್ನೇ ಕೇಳ್ತಾಳೆ. ಅನುಜ ಸಹಿತ ಖರಾರಿ ಕುಶಲನೇ ಹನುಮನೇ, ಅನುಜ ಸಹಿತ ಖರಾರಿ ಕುಶಲನೇ ಆರಗುರುನು ಕೋಮಲಮನನು ಕರುಣಾಮಯನು ನಿಷ್ಠುರವನೇಕೆ ತಾಳಿದನು ಅನಗ ಸುಖದಾಯಕನು ಸೀತೆಯ ನೆನವನೇನು ಎನಗಾಗಿ ಮರುಗನೇ ವನದ ಪದಯುಗಳನ್ ಎಂದು ನೋಡುವೆ, ವನದ ಪದಯುಗಳನ್ ಎಂದು ನೋಡುವೆ ಹನುಮ ಹರಿಯ ಬರವೆಂದು, ವನದ ಪದಯುಗಳನ್ ಎಂದು ನೋಡುವೆ ಎಂದಳು. ಆಹಾ, ಪ್ರಾಯಶಃ ಇದಕ್ಕೆ ವ್ಯಾಖ್ಯಾನ ಬೇಡ, ಅಷ್ಟು ಸೊಗಸಾಗಿ ದೃಶ್ಯವನ್ನು ಕಟ್ಟಿಕೊಟ್ಟಿದ್ದೀರಿ. ಅನುಜ ಸಹಿತ ಕರಾರಿ ಕ್ಷೇಮವೇ, ಅಲ್ಲಿಯೂ ಎಷ್ಟು ಸೊಗಸಾಗಿ ಕವಿ ಬಳಸ್ತಾನೆ ಶಬ್ದವನ್ನು. ಅಂದ್ರೆ ಅನುಜ ಅಂದ್ರೆ ಲಕ್ಷ್ಮಣ, ಲಕ್ಷ್ಮಣ ಸಹಿತ ಕರಾರಿ ಕ್ಷೇಮವೇ, ನನ್ನ ಗಂಡ ಕ್ಷೇಮವೇ ಅಂತ ಕೇಳಲಿಲ್ಲ ಸೀತೆ. ನಾವೆಲ್ಲಾದ್ರೆ ಹಾಗೆ ಸಂಬಂಧದಿಂದ ಕೇಳುವುದಲ್ವ, ಮಾವ ಕ್ಷೇಮವೋ, ಭಾವ ಕ್ಷೇಮವೋ, ಅಕ್ಕ ಕ್ಷೇಮವೋ, ಗಂಡ ಕ್ಷೇಮವೋ, ಮಕ್ಕಳು ಕ್ಷೇಮವೋ ಅಂತ. ಅವಳು ಹಾಗೆ ಕೇಳಲಿಲ್ಲ, ಕರಾರಿ ಕ್ಷೇಮವೇ. ಕರ ಅಂದ್ರೆ ಒಬ್ಬ ರಾಕ್ಷಸ, ಕರದೂಷಣ ತ್ರಿಶುರಾದಿ 14,000 ರಾಕ್ಷಸರನ್ನು ರಾಮ ಒಂದೇ ನಿಲುವಿನಲ್ಲಿ ಬಾಣಗಳನ್ನು ಪ್ರಯೋಗಿಸಿ ಕೊಂದ ಮೇಲೆ ಬೆವರುಗಳನ್ನು ಒರೆಸಿಕೊಂಡಿದ್ದಂತೆ, ಅಂತ ವಿಕ್ರಮಿ ರಾಮ. ಕರನೆಂಬ ರಾಕ್ಷಸ ರಾವಣನ ಅಂಕೆಯಲ್ಲಿದ್ದವ, ರಾವಣನ ಪಕ್ಷದ ಮೊದಲ ಬಲಿಯಾಗಿ ಮಾರೀಚ ತಾಟಕಿ ಪ್ರಕರಣದ ನಂತರ ವನವಾಸಕ್ಕೆ ಬಂದ ಮೇಲೆ ಕರದೂಷಣರ ವಧೆ. ಕರಾರಿ ಅಂದ್ರೆ ಕರನಿಗೆ ವಿರೋಧವನ್ನವಾಗಿ ನಿತ್ತವನು, ಕರನನ್ನು ಕೊಂದವನು. ಅಂದ್ರೆ ರಾವಣನ ಪಕ್ಷವನ್ನು, ರಾವಣನನ್ನೂ ಲೋಕದಲ್ಲಿದ್ದ ರಾಕ್ಷಸರನ್ನೂ ಕೊಲ್ಲುವ ರಾಮ ಕ್ಷೇಮವೇ ಅಂತ. ರಾಮ ಇರುವಲ್ಲಿಯವರೆಗೆ ರಾಕ್ಷಸರು ಇರುವುದಿಲ್ಲ ಅಂತ. ರಾಕ್ಷಸರನ್ನು ಸಂಹಾರ ಮಾಡುವ ರಾಮ ಕ್ಷೇಮವೇ ಅಂತ ಕೇಳ್ತಾ, ಕುಶಲವೇ ಅಂತ ಕೇಳ್ತಾ ಎಷ್ಟು ಭಾವಪೂರ್ಣವಾಗಿ ಹನುಮಂತನಲ್ಲಿ ಕೇಳ್ತಾಳೆ, ನನಗಾಗಿ ರಾಮ ಬರ್ತಾನಲ್ವ ಹನುಮಂತ ಅಂತ. ಒಂದು ಸಣ್ಣ ಶಂಕೆ, ಯಾಕೆ ಅಂದ್ರೆ ಅವಳಿಗೆ ಬೇಡ ಜಿಂಕೆ ನಿನಗೆ, ಅದು ರಾಕ್ಷಸರು, ಕಾಂಚನ ಜಿಂಕೆಗಾಗಿ ಮನಸೋಲು ಬೇಡ ಸೀತೆ ಅಂತ ಹೇಳಿದ್ರೆ ಏನು ಬಂದ್ರೂ ನೋಡಿಕೊಳ್ತೇನೆ, ಜಿಂಕೆ ಬೇಕು ನನಗೆ ತಂದು ಕೊಡಿ, ನೀವು ಗಂಡ ಅಲ್ವೋ ಅಂತ ಕಳಿಸಿದ ಸಾಮಾನ್ಯ ಹೆಣ್ಣಿನ ಹಾಗೆ ವರ್ತಿಸಿದ ಸೀತೆ. ಹಾಗೆ ತಪ್ಪು ಮಾಡಿ ರಾವಣನ ಬಲೆಯೊಳಗೆ ಸಿಕ್ಕಿದವಳಾದ್ರಿಂದ ತಪ್ಪಿತಸ್ಥಳು, ನಿಜವಾಗಿ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದೇನೆ ಲಂಕೆಯಲ್ಲಿ, ನನಗಾಗಿ ರಾಮ ಬಂದಾನೋ ಅಂತ ಒಂದು ಸಣ್ಣ ಶಂಕೆ ಅವಳಿಗೆ. ಅದು ಸಾತ್ವಿಕವಾದ ಶಂಕೆ. ಅದರ ಜೊತೆಗೆ ಹೇಳ್ತಾಳೆ, ರಾಮನ ವನಜ ಪಾದವನ್ನು, ಅವನ ಕಾಲೆಂಬ ಕಮಲವನ್ನು, ಚರಣ ಕಮಲಗಳನ್ನು ನೋಡುವುದಕ್ಕೆ ಕಾಯ್ತಾ ಇದ್ದೇನೆ, ಯಾವಾಗ ನೋಡ್ತೇನೆ ಅಂತ ಗೊತ್ತಿಲ್ಲ, ರಾಮನಿಲ್ಲದೆ ಬದುಕುವುದಕ್ಕೆ ಸಾಧ್ಯ ಇಲ್ಲ, ರಾಮನನ್ನು ನೋಡಬಹುದು ಅಂತ ಉಂಗುರವನ್ನೊಮ್ಮೆ ನೋಡುತ್ತಾ, ಹನುಮಂತನನ್ನೊಮ್ಮೆ ನೋಡುತ್ತಾ ಕಣ್ಗಳಲ್ಲಿ ಕಂಬನಿಗಳು ಉಕ್ಕಿದವು. ಉಕ್ಕಿ ಬಹ ದುಃಖದಲ್ಲಿ ನುಡಿದಳು, ಸಿಕ್ಕಿ ಗದ್ಗದ ಕಂಠ ಉಬ್ಬಲು, ಬಿಕ್ಕುತ್ತಲೇ ಹೇನಾಥ ಮರೆವರೆ ಸತಿಯ ನಿನ್ನೆವರ, ಹೇನಾಥ ಸತಿಯ ನಿನ್ನೆವರ ಮರೆವರೆ, ತಕ್ಕುದೇ ಕರುಣಾಲ ಬಾಲಂಗೆ ಅಕ್ಕರಿಲ್ಲವೇ, ಕರುಣಾಲ ಬಾಲ
ಕಪಿಮೈ ಇಕ್ಕಿ ಚರಣದಿ ಪೇಳ್ದ ರಾಮಕ್ಷೇಮ ಲಾಭಗಳ ಉಕ್ಕಿಬಹ ಕಂಬನಿಗಳ ಇಷ್ಟು ಕೇಳುವಾಗಲೇ ಕಣ್ಣೀರು ಹರಿಯುವುದಕ್ಕೆ ತೊಡಗಿತು. ಹೆಣ್ಣು ಮಕ್ಕಳಿಗೆ ಅದು ಅಲಂಕಾರ ಅಂತೆ, ಗಂಡು ಮಕ್ಕಳ ಹತ್ರ ಗಂಡಸರ ಹತ್ರ ಅದು ದೋಷ ಅಂತ ಪ್ರಪಂಚ ಹೇಳುತ್ತದೆ. ಬಾಯಿ ಬಿಟ್ಟು ನಗುವ ಹೆಣ್ಣನ್ನು, ಗಟ್ಟಿಯಾಗಿ ಅಳುವ ಗಂಡನ್ನು ಇಬ್ಬರನ್ನೂ ಪ್ರಪಂಚದಲ್ಲಿ ನಂಬಬಾರದು ಅಂತ ಶಾಸ್ತ್ರ ಹೇಳುತ್ತದೆ. ಆದ್ರಿಂದ ಹೆಣ್ಣು ಮಕ್ಕಳ ನಗು ಯಾವಾಗಲೂ ಮೃದುವಾಗಿರ್ತದೆ, ಗಂಡಿನ ದುಃಖ ಪ್ರಪಂಚಕ್ಕೆ ಬಾಹ್ಯವಾಗಿ ಕಾಣುವುದಿಲ್ಲ ಅಂತ. ಸೀತೆ ಗಟ್ಟಿಯಾಗಿ ಕಣ್ಣೀರನ್ನು ಇಳಿಸ್ತಾ ಗದ್ಗದವಾದ ಮಾತು, ಕೊರಳು ಸೆರೆ ಹಿಗ್ಗುತ್ತಾ ಮಾತಾಡುವುದಕ್ಕಾಗದೆ ಗದ್ಗದಿಸ್ತಾ ರಾಮ ಹೇಗಿದ್ದಾನೆ ಅಂತ ಕೇಳುತ್ತಾ ಒಂದೆರಡು ವಾಕ್ಯವನ್ನು ಸೇರಿಸಿದ್ದು. ಅದು ರಾಮನ ಹೆಂಡತಿ ಆದ್ರಿಂದ ಎಲ್ಲ ಹೆಂಡತಿಗಿರುವ ಸ್ವಾತಂತ್ರ್ಯ, ಗಂಡನನ್ನ ಪ್ರಶ್ನಿಸುವ ಮತ್ತು ಗಂಡನನ್ನ ಹೀಗೆ ಅಂತ ವರ್ಣಿಸುವ ಎರಡು ಸ್ವಾತಂತ್ರ್ಯ ಹೆಣ್ಣಿಗೆ ಹೆಂಡತಿಗಿದ್ದೇ ಇರ್ತದೆ. ಕರುಣಾಕರನಾದಂತಹ ಒಬ್ಬ ಯಾವಾಗಾದರೂ ಕೂಡ ಕಾರುಣ್ಯವನ್ನು ಮರೆತು ಬಿಡ್ತಾನ. ಅವ ಕರುಣಾಕರನೇ ಹೌದು ಅಂತಾದ್ರೆ ಅವನಿಗೆ ಕರುಣೆಗಿಂತ ಅತೀತವಾದ್ದು ಬೇರೆ ಏನುಂಟು? ಕರುಣಾಕರನಾದ ರಾಮ ಕಾರುಣ್ಯವನ್ನು ಬಿಟ್ಟಾನೆ. ಪುರುಷನಾದಂತಹ ಒಬ್ಬ ಪುರುಷ ವಿಕ್ರಮಿ ಸತಿಯರನ್ನು ಮರೆಯಬಲ್ಲನೆ. ಒಂದು ಯಾರಾದರೂ ಗಂಡ ಹೆಂಡತಿಯನ್ನು ಮರೆಯುವುದಕ್ಕೆ ಸಾಧ್ಯವ? ರಾಮನಂತವರು ಮರ್ತಾರ ಅಂದ್ರೆ ಅದರ ಹಿನ್ನೆಲೆಯಲ್ಲಿರುವುದು ಸಕಾರಾತ್ಮಕವಾದ್ದು. ರಾಮ ಮರೀಲಿಲ್ಲ, ಕರುಣಾಕರನಾದ ರಾಮನ ಕಾರುಣ್ಯ ಬತ್ತಲಿಲ್ಲ. ಅದನ್ನು ಗಟ್ಟಿಯಾಗಿ ಹೇಳುತ್ತಾ, ಯಾವಾಗ ಬರ್ತಾನೋ ಏನೋ, ಇಷ್ಟು ಕಾಲ ಕರುಣೆ ಇದ್ದ ರಾಮ ಕಾರುಣ್ಯ ತೋರದೆ ಯಾಕೆ ಹೀಗೆ ಕಠಿಣನಾದ? ನಾನೇನು ತಪ್ಪು ಮಾಡಿದ್ದೇನೆ? ಒಂದು ಜಿಂಕೆಗೆ ಆಸೆ ಪಟ್ಟದ್ದು ದೊಡ್ಡ ತಪ್ಪ ಅಂತ ಹೊಯ್ಲನ್ನು ಎಬ್ಬಿಸ್ತಾ ಬೊಬ್ಬೆ ಇಡ್ತಾಳೆ. ಇದನ್ನು ಕಂಡ ಹನುಮಂತನಿಗೆ ಇನ್ನೂ ಇವಳು ಹೀಗೆ ಅಳುವುದಕ್ಕೆ ಬಿಡಬಾರದು, ರಾಮನ ವಾರ್ತೆಗಳನ್ನು ಕುಶಲವನ್ನು ಹೇಳಬೇಕು ಅಂತ ಯೋಚಿಸಿ ಹನುಮ ರಾಮನ ಲಾಭವನ್ನು ಕ್ಷೇಮ ಲಾಭಗಳನ್ನು ಹೇಳಿದ ಅಂತ ಕವಿ ಹೇಳ್ತಾನೆ. ಅಂದ್ರೆ ರಾಮನ ಕ್ಷೇಮವನ್ನು ಜೊತೆಗೆ ರಾಮ ಸಂಪಾದಿಸಿದ್ದನ್ನು, ಅಂದ್ರೆ ಹನುಮಂತಾದಿಗಳು ರಾಮನ ಸಂಪಾದನೆ, ಅದೆರಡನ್ನೂ ಸೇರಿಸಿ ಅವಳು ಕೇಳಿದ್ದ ಹಾಗೆ ಅನುಜ ಸಹಿತ ಕರಾರಿ ಕ್ಷೇಮವೇ ಅಂತ. ಲಕ್ಷ್ಮಣನು ಕ್ಷೇಮವಾಗಿದ್ದಾನೋ ರಾಮಕ್ಷೇಮವೋ ಅಂತ. ಅದಕ್ಕೆ ಹನುಮಂತ ಬಹಳ ಬುದ್ಧಿವಂತ, ಅವಳು ಕೇಳಿದ ಪ್ರಶ್ನೆಗೆ ಅದೇ ರೀತಿ ಉತ್ತರ ಕೊಟ್ಟ. ಅನುಜ ಸಹಿತ ಆರಾಮ ಕುಶಲನು ಜನನೀ, ಅನುಜ ಸಹಿತ ಆರಾಮ ಕುಶಲನು ನಿನ್ನನು ನೆನೆದು ನೋಯುವನು, ಅನವರತ ವಿರಹಾಗ್ನಿಯಲಿ ಬೇವನು, ಬಹನು ಬಿಡು ಚಿಂತೆಗೆ ಮನದಿ ಧೈರ್ಯವ ತಾಳು, ರಘುವರ ನಿನಗೊರದ ಸಂದೇಶವಿದೆ ಕೋಯನುತ್ತಾಗ, ಮನದಿ ಧೈರ್ಯವ ತಾಳು, ರಘುವರ ನಿನಗೊರದ ಸಂದೇಶವಿದೆ ಕೋಯನುತ, ಗಗ್ಗದ ಕಂಠನಾದನು ಕರಗಿ ಹನುಮಂತ ಕರಗಿ ಗದ್ಗದ ಕಂಠನಾದನು. ಬಹಳ ವಿಸ್ತಾರವಾದ ವ್ಯಾಖ್ಯಾನವನ್ನು ಇದು ಅಪೇಕ್ಷಿಸುವುದಿಲ್ಲ. ಯಾಕಂದ್ರೆ ಕೇಳಿದ ಹಾಗೆ ಉತ್ತರ ಕೊಟ್ಟದ್ದು ಹನುಮಂತ. ಅನುಜ ಸಹಿತ ಕರಾರಿ ಕುಶಲವೇ ಕ್ಷೇಮವೇ ಅಂತ ಕೇಳಿದ್ಲು, ಇವನು ಅದನ್ನೇ ಹೇಳಿದ, ಅನುಜ ಸಹಿತ ಆರಾಮ ಕುಶಲನು ಅಂತ ಕೇಳಿದ ಹಾಗೆ ಉತ್ತರ ಕೊಟ್ಟದ್ದು. ಲಕ್ಷ್ಮಣನೂ ಕ್ಷೇಮವಾಗಿದ್ದಾನೆ, ರಾಮನೂ ಕ್ಷೇಮವಾಗಿದ್ದಾನೆ. ಎಲ್ಲರೂ ಈಗ ಸದ್ಯ ಸಮುದ್ರದ ಆಚೆ ಬೀಡು ಬಿಟ್ಟಿದ್ದಾರೆ. ನಿನಗಾಗಿಯೇ ರಾಮ ಹಂಬಲಿಸಿ ನಿನ್ನನ್ನು ಅರಸುವುದಕ್ಕಾಗಿಯೇ ನನ್ನನ್ನು ಕಳುಹಿಸಿದ್ದಾನೆ. ಕುರು ಹಾಗೆ ನಿನಗೆ ಮುದ್ರೆ ಉಂಗುರವನ್ನು ಕೊಟ್ಟಿದ್ದಾನೆ. ನಿನಗಾಗಿಯೇ ರಾಮ ಸಂದೇಶವನ್ನು ಕೊಟ್ಟು ಮರಳಿ ಧೈರ್ಯವ ತಾಳು ಜನಕಜೆ ಅಂತ ಹೇಳಿದ್ದಾನೆ. ಇದು ರಾಮನ ವಾಕ್ಯ. ಈವರೆಗೆ ಅರ್ಥದ್ದಾಯ್ತಲ್ಲ, ಈಗ ಮರಳಿ ಧೈರ್ಯವನ್ನು ತಾಳು. ನೀನೀಗ ದುಃಖವನ್ನೆಲ್ಲ ಮರೆತು ಧೈರ್ಯವನ್ನು ಸದ್ದೈರ್ಯವನ್ನು ತಾಳು. ನಿನ್ನ ರಕ್ಷಣೆಗೆ ನಿನ್ನ ಗಂಡ ನಾನಿದ್ದೇನೆ ಎನ್ನುವ ಸದ್ದೈರ್ಯದ ಮಾತುಗಳನ್ನು ರಾಮ ಹೇಳಿದ್ದಾನೆ ಅಂತ ಹನುಮಂತ ಧೈರ್ಯದ ವಾಕ್ಯವನ್ನು ಹೇಳಿದ ಮೇಲೆ ಸೀತೆ ಭಯಗೊಳ್ತಾ ಇರುವುದು ಯಾವುದು ಅಂತ ಹನುಮಂತನಿಗೆ ಗೊತ್ತು. ಪರಂಗಿ ತಜ್ಞನಾದ ಹನುಮಂತ, ಸೀತೆಯ ಸುತ್ತ ಇರುವುದು ರಾಕ್ಷಸರು, ಸೀತೆಯನ್ನು ಹಿಂಸಿಸುವುದು ರಾಕ್ಷಸರಿಗೆ ಅಧಿಪತಿಯಾದವನು ಮಹಾರಾಕ್ಷಸನಾದಂತಹ ರಾವಣ.
ಆದ್ರಿಂದ ಈ ಧನುಜರ ಕುರಿತಾಗಿ ಅವಳಿಗೆ ಭೀತಿ ಉಂಟು ಅಂತ ತಿಳಿದ ಹನುಮಂತ ಒಂದು ಧೈರ್ಯದ ವಾಕ್ಯವನ್ನು ರಾಮನ ಮುಖೇನವಾಗಿ ಅವ ಹೇಳಿ ಕಳಿಸಿದ್ದನ್ನ ಇವಳಿಗೆ ಹೇಳ್ತಾನೆ. ಧನುಜ ನಿಖರವನ್ನು ಧನುಜ ನಿಖರ ಪತಂಗರ ಮಲಕಣಿಯ ಪಾವಕನು, ಧನುಜ ನಿಖರ ಪತಂಗರ ಮಲಕಣಿಯ ಪಾವಕನು, ಇದನರಿದು ಸೈರಣೆಯದುಂಬುದು ನಮ್ಮ ಶತ್ರುಗಳಡಿವರಿಲ್ಲೇನು, ಅನಗ ತಡುವದೆ ಬಂದು ರಕ್ಕಸವನು ತರುವನು, ರಾಮನ ರವಿಧನುಜ ತನವನ್ನಪಹರಿಸಿ ಸುಖವೀವ ಜಗಕ್ಕಿಂದ, ರಕ್ಕಸವನುವ ತರಿವನು ರಾಮ ಶರರವಿ ಧನುಜ ತನವನ್ನಪಹರಿಸಿ ದುಃಖ ಕಳೆದು ಸುಖವೀವ ಜಗಕ್ಕಿಂದ, ಸುಖವೀವ ಜಗಕ್ಕಿಂದ. ತುಂಬ ಸೊಗಸಾಗಿ ಕವಿ ವರ್ಣಿಸಿದ್ದಾನೆ. ರಾಮನೆಂಬಂತಹ ಧನುಜ ನಿಖರ ಪತಂಗ, ಧನುಜರೆನ್ನುವಂತಹ ಪತಂಗಗಳ ಮಧ್ಯದಲ್ಲಿ ರಾಮನೆಂಬ ಕಣೆಯ ಒಂದು ಅಗ್ನಿ, ಹೇಗೆ ಒಂದು ಬೆಂಕಿಯ ದೀಪದ ಒಂದು ಜ್ವಾಲೆ ಎಲ್ಲ ಪತಂಗಗಳನ್ನು ಸುಟ್ಟು ಕಳೆಯುತ್ತದೋ ಹಾಗೆ ರಾಮನ ಒಂದು ಬಾಣವೆಂಬಂತಹ ಬೆಂಕಿಯ ಜ್ವಾಲೆಗೆ ಪತಂಗಗಳು ಉರುಳಿ ಬಿದ್ದ ಹಾಗೆ ರಾಕ್ಷಸರು ಸಾಯ್ತಾರೆ. ವರ್ಣಿಸ್ತಾ ವರ್ಣಿಸ್ತಾ ಹೇಳಿದ ಸೊಗಸು ಎಷ್ಟು ಅಂದ್ರೆ, ರಾಮನ ಕಣೆ ಎಂಬ ರವಿಯ ಮುಂದೆ ಧನುಜರೆಂಬ ತಮಸ್ಸು ಅಂದ್ರೆ ಕತ್ತಲು ನಾಶವಾಗಿ ಹೋಗುತ್ತದೆ. ರಾಮನೆಂಬ ಒಬ್ಬ ದಾನವರ ಕದಳಿಯನ್ನೇ, ದಾನವರ ವನವನ್ನೇ ನಾಶ ಮಾಡುತ್ತಾನೆ ಅಂತ. ಇದನ್ನೆಲ್ಲ ದಾಸರುಗಳು ಕೂಡ ಅದನ್ನೇ ಹೇಳ್ತಾರೆ. ದಾನವ ಕದಳಿಯ ಕಾನನ ಮುರಿಯುತ್ತ ಆನೆ ಬಂತು ಅಂತ ದೇವರನ್ನ ವರ್ಣಿಸುವುದು ಹಾಗೆ. ದಾನವರೆಂಬ ವನವನ್ನು ನಾಶ ಮಾಡುವುದಕ್ಕೆ ಬಂದಿಳಿದಂತಹ ದೇವರು ಅಂತ. ಇದರಲ್ಲಿ ತುಂಬ ಸೊಗಸಾಧ್ಯ ಯಾವುದು ಅಂದ್ರೆ, ಕೊನೆಯ ಮಾತು ಹನುಮಂತ ಹೇಳುವುದು, ಜಗಕ್ಕೆ ಸುಖವನ್ನು ನೀಡುತ್ತಾನೆ ಅಂತ. ಸುಖವ ನೀಡುವ ಜಗಕ್ಕೆ, ನಿನಗೆ ಅಂತ ಹೇಳಲಿಲ್ಲ. ಸೀತೆಗೆ ಸುಖ ಕೊಡುವುದಕ್ಕೆ ರಾಮ ಬರ್ತಾನೆ ಅಂತ ಹೇಳಲಿಲ್ಲ. ಜಗತ್ತಿಗೆ ಸುಖ ಕೊಡುವುದಕ್ಕೆ ರಾಮ ಬರ್ತಾನೆ. ರಮತೇತೇನ ರಾಮ. ರಾಮ ಕೇವಲ ಸೀತೆಗೆ ರಮಣೀಯಕನಾದ ರಮಣನಲ್ಲ, ಅವನು ಜಗದ ರಮಣ, ಜಗನ್ನಾಟಕ ಸೂತ್ರಧಾರಿ. ಅದರಿಂದ ಜಗತ್ತಿಗೆ ಆನಂದವನ್ನು ಕೊಡುವುದಕ್ಕೆ ರಾಕ್ಷಸರನ್ನು ಕೊಲ್ಲುತ್ತಾನೆ ಅಂತ ಹೇಳಿ ಕೊನೆಯ ವಾಕ್ಯವನ್ನು ಹೇಳ್ತಾನೆ. ನಾವು ಮುಕ್ತಾಯಕ್ಕೆ ಬಂದಿದ್ದೇವೆ. ಕೊನೆಯ ವಾಕ್ಯವನ್ನು ಹೇಳ್ತಾನೆ. ಇಷ್ಟೊತ್ತು ಎಲ್ಲ ಮಾತಾಡಿದ ಹೌದಮ್ಮ, ಇಲ್ಲೇ ಇದ್ರೆ ದಾನವರ ತಲೆ ಹೋಗುತ್ತದೆ. ಮರಳುವೆನು ಮಜ್ಜನನಿ, ನನಗೆ ಅಪ್ಪಣೆಯನ್ನು ಕೊಡಬೇಕು ನೀನು, ನಿನ್ನಿಂದ ಅಪ್ಪಣೆಯನ್ನು ಪಡೆದು ನಾನು ಹೊರಡುತ್ತೇನೆ. ಕುರು ಹಾಗೆ ಏನನ್ನಾದ್ರೂ ಕೊಡಬೇಕು ಅಂತ ಕೇಳುವಾಗ ಸೀತೆ ತನ್ನಲ್ಲಿದ್ದ ಚೂಡಾಮಣಿಯನ್ನು ತೆಗೆದು ಹನುಮಂತನಿಗೆ ಕೊಡ್ತಾಳೆ. ಅದು ಜನಕ ವಂಶಕ್ಕೆ ತಲತಲಾಂತರದಿಂದ ಪರಂಪರೆಯಿಂದ ಬಂದದ್ದು. ಮದುವೆಯಲ್ಲಿ ಬಳುವಳಿಯಾಗಿ ಸೀತೆಗದನ್ನು, ಅಳಿಯನಾದ ರಾಮನಿಗದನ್ನು ಜನಕ ಕೊಡ್ತಾನೆ, ರಾಜರ್ಷಿಯಾದವ. ರಾಮ ತವರು ಮನೆಯಿಂದ ಬಂದದ್ದು ನಿನ್ನ ತಲೆಯಲ್ಲಿಯೇ ಇರಲಿ ಅಂತ ರಾಮನಿಗೆ ಬಂದದ್ದನ್ನು ಸೀತೆಯ ನೆತ್ತಿಯಲ್ಲಿ ಮುಡಿಸ್ತಾನೆ. ಅದು ಚೂಡಾಮಣಿ, ಚೂಡಾರತ್ನ, ಅದು ನೆತ್ತಿಯಲ್ಲಿ ಧರಿಸುವ ರತ್ನ. ಅದು ಸೀತೆಯಲ್ಲದೆ ಬೇರೆಯವರಲ್ಲಿ ಇಲ್ಲ. ಆದ್ರಿಂದ ಹನುಮಂತ ಹೇಗೆ ರಾಮನ ಮುದ್ರೆ ಉಂಗುರವನ್ನು ಕೊಟ್ಟನೋ ಹಾಗೆ ಸೀತೆ ತನ್ನ ಮುದ್ರೆಯಂತೆ ಚೂಡಾರತ್ನವನ್ನು ಕೊಟ್ಲು. ಚೂಡಾರತ್ನವನ್ನು ಹಿಡಿದು ಹನುಮಂತ ಹೊರಡುವಾಗ ಒಂದು ಸೂಚನೆಯನ್ನು ಸೀತೆಯೂ ಕೊಡುತ್ತಾಳೆ. ಬಂದು ಸೇರಿದ್ದು ರಾಕ್ಷಸರ ಮಧ್ಯದಲ್ಲಿ, ಈ ರಾಕ್ಷಸರೆಲ್ಲ ನಿನ್ನನ್ನು ಹಿಂಸಿಸಿ ಯಾರು, ಲಂಕೆಗೆ ಬರುವುದು ಸುಲಭ, ಹೋಗುವುದು ಕಷ್ಟ, ಬಂದ ಮೇಲೆ ಹಿಂದೆ ಹೋದವರಿಲ್ಲ ಅಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾಳೆ. ಸೀತೆಗೆ ಧೈರ್ಯವನ್ನು ಅರುವುದಕ್ಕೆ ಬೇಕಾಗಿ ಹನುಮಂತ ಹೇಳ್ತಾನೆ, ನಾವು ಶಾಖಾಮೃಗಗಳು. ಮರಳುವೆಲು ಮಜ್ಜನನಿ ರಾಮನು ಕರಡಿ ಕಪಿಗೈವರಸಿ ಬರುವ ತ್ವರದಿ, ಕತಿಪಯ ದಿನಕ್ಕೆ ರಾಘವನಾಣೆ ಸತ್ಯವಿದು, ತರಿದು ರಕ್ಕಸಲಿಕರಮನ್ನು ಆ ಪರಮ ಪುರುಷನು ನಿನ್ನ ಪಡೆವನು, ಸೆರೆಯ ಹರಿವನು ತಾಯೇ ದುಃಖವ ಮರೆದು ಕಳೆಯಂದಾಗ.
ಮತಿ ಬಲವೆನಿತು ರಘುಪತಿ ಕೃಪೆಯ ಬಲದಿಂದೆನಗೆ ಲಕ್ಷವೇ ಧನುಜಗಿಣಿಜರು ಗರುಡನ ಎಳೆ ಸರ್ಪತಿನಲಹುದು ಕರುಣೆಯಿರೆಯನುತ ರಘುಪತಿ ಕರುಣೆಯಿರೆ ಗರುಡನ ಎಳೆ ಸರ್ಪತಿನಲಹುದು ಎನುತ ಜನಕ ಜಯ ಸಂತವಿಸಿ ರಾಮನ ವನಜ ಪದಗುಣ ನೆನೆಯುತ್ತ ರಾಮನ ವನದ ಪದಗುಣ ನೆನೆಯುತ್ತಿದ್ದನು ಹರಿಶಮನನಾಗಿ ನಾವು ಮುಕ್ತಾಯದ ಕೊನೆಯ ಪದ್ಯಕ್ಕೆ ಬಂದಿದ್ದೇವೆ. ಮರಳುವೆನು ಮಜ್ಜನನಿ ಅಂತ ಹೇಳಿ ನಾವು ಶಾಖಾಮೃಗಗಳಾದಂತಹ ಅಂದರೆ ಮರದಿಂದ ಮರಕ್ಕೆ ಹಾರಿ ಸಸ್ಯಗಳನ್ನೇ ಫಲಗಳನ್ನೇ ತಿನ್ನುವ ನಮಗೇ ಇಷ್ಟು ಬಲ ಬರ್ತದೆ ಅಂತಾದರೆ ರಾಮನ ನಾಮಸ್ಮರಣೆಯಿಂದ ಇನ್ನೀ ರಾಕ್ಷಸ ವಧೆಗೆ ಬೇಕಾಗಿ ರಾಮನೇ ಬಂದರೆ ಇನ್ನೇನಾದೀತು ತಾಯಿ, ಧೈರ್ಯವನ್ನು ತಳೆಯಿರಿ. ರಾಮ ಲಂಕೆಗೆ ಬರ್ತಾನೆ, ರಾಕ್ಷಸ ನಿಗ್ರಹವನ್ನೆಲ್ಲ ತರೀತಾನೆ. ರಾಮನ ಬಲ ಎಷ್ಟು ಅಂತ ಕೇಳಿದರೆ, ರಾಮನ ನಾಮವನ್ನು ಉಚ್ಚರಿಸಿದ ಎಳೆಯ ಮರಿ ಸರ್ಪ ಅಂದರೆ ಈಗ ತಾನೇ ಹುಟ್ಟಿದ ಒಂದು ಸರ್ಪದ ಮರಿ ಗರುಡವನ್ನು ತಿನ್ನುವುದಕ್ಕೆ ಸಾಧ್ಯ ಆಗ್ತದೆ. ನಿಜವಾಗಿ ಗರುಡ ಸರ್ಪವನ್ನು ತಿಂತದೆ, ಸರ್ಪ ಗರುಡದ ಆಹಾರ. ಎಳೆ ಮರಿ ಸರ್ಪವು ಗರುಡವನ್ನು ತಿನ್ನುವಷ್ಟು ತ್ರಾಣ ರಾಮನಾಮವನ್ನು ಉಚ್ಚರಿಸುವುದರಿಂದ ಬರ್ತದೆ. ನನಗೆ ಸಮುದ್ರವನ್ನು ಉತ್ತರಿಸಿ ಬರುವಷ್ಟು ಶಕ್ತಿ ರಾಮನಾಮದಿಂದ ಬಂದಿದೆ ಅಂತ ಆದರೆ ಈ ರಾಕ್ಷಸರನ್ನು ತರೆಯುವ ಶಕ್ತಿ ರಾಮನಾಮದಿಂದ ಬಾರದೆ ಉಳಿಯುವುದಿಲ್ಲ. ಆದ್ದರಿಂದ ಆದಷ್ಟು ಶೀಘ್ರವಾಗಿ ಯೋಚಿಸಬೇಡಿ ಅಮ್ಮ, ಕೆಲವೇ ದಿನಗಳೊಳಗಾಗಿ ರಾಮ ಇಲ್ಲಿಗೆ ಬರ್ತಾನೆ, ನಾವೆಲ್ಲ ಮತ್ತೆ ಬರ್ತೇವೆ. ಬಂದು ಈ ಎಲ್ಲ ರಾಕ್ಷಸರನ್ನು ಕೊಂದು ನಿನ್ನನ್ನು ಮರಳಿ ರಾಮ ಕರೆದೊಯ್ತಾನೆ. ಅಲ್ಲಿಯವರೆಗೆ ಒಂದು ಪ್ರಾರ್ಥನೆ ತಾಯಿ, ಯಾವ ಕಾರಣಕ್ಕೂ ನಾ ಬರುವಾಗ ಆಡಿದಂತೆ ಪ್ರಾಣ ಬಿಡುತ್ತೇನೆ, ದೇಹ ಬಿಡುತ್ತೇನೆ, ನಾ ರಾಮನಿಲ್ಲದೆ ಬದುಕುವುದಿಲ್ಲ ಅಂತ ಬೇರೆ ಯೋಚನೆ ಮಾಡಬೇಡಿ. ರಾಮನನ್ನು ಬರುವಲ್ಲಿಯವರೆಗೆ ರಾಮನ ಪ್ರತೀಕ್ಷೆಯಿಂದ ರಾಮನಾಮವನ್ನು ಉಚ್ಚರಿಸ್ತಾ ಇರಿ. ನಾನು ಆದಷ್ಟು ಬೇಗ ಮರಳಿ ಹೋಗಿ ರಾಮನಿಗೆ ವರ್ತಮಾನವನ್ನು ತಿಳಿಸಿ ರಾಮನನ್ನು ಕರೆದುಕೊಂಡು ರಾಮನ ಜೊತೆಯಾಗಿ ಬರ್ತೇನೆ ಅಂತ ಸೀತೆಗೆ ಧೈರ್ಯವನ್ನು ಅರಗುತ್ತಾನೆ. ಇದು ನಾವು ಇವತ್ತು ಕಿಷ್ಕಿಂಧ ಕಾಂಡದಿಂದ ತೊಡಗಿ ಸುಂದರ ಕಾಂಡದವರೆಗೆ ಒಂದು ಹಂತಕ್ಕೆ ಮುಗಿಸಿದ್ದೇವೆ. ಇನ್ನು ಉಳಿದಿರುವಂಥದ್ದು ಮುಂದಿನ ಭಾಗದಲ್ಲಿ ನಾವು ರಾವಣ ವಧೆಯವರೆಗೆ ಸಾಗುತ್ತೇವೆ. ಶ್ರಾವಣ ಮಾಸ ಆಷಾಢ ಮಾಸದಲ್ಲಿ ಸುಂದರಕಾಂಡವನ್ನು ಕೇಳಿದರೆ ಅನೇಕ ಲಾಭಗಳಾಗುತ್ತದೆ ಅಂತ ರಾಮಾಯಣವೇ ಹೇಳ್ತದೆ. ಮನೆಯಲ್ಲಿ ಸುಂದರಕಾಂಡದ ಪಾರಾಯಣವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ನೀವೆಲ್ಲ ಎಷ್ಟು ಪುಣ್ಯಪುರುಷರು, ಪೂರ್ವಜನ್ಮದ ಪುಣ್ಯವನ್ನು ಪಡೆದವರು ಅಂದರೆ ನೀವು ಮನೆಯಲ್ಲಿ ಮಾಡಬೇಕಾದ ಸುಂದರಕಾಂಡದ ಪಾರಾಯಣ ಇವತ್ತು ನಿಮಗೆ ದೇವಮಂದಿರದಲ್ಲಿ ಸಿಕ್ಕಿದೆ. ಎರಡೆರಡು ಪುಣ್ಯ, ಒಂದು ಸುಂದರಕಾಂಡದ ಪಾರಾಯಣ, ಎರಡನೆಯದ್ದು ತೀರ್ಥಕ್ಷೇತ್ರದಲ್ಲಿ ಮಾಡುವ ಪ್ರತಿಯೊಂದು ಕರ್ಮಕ್ಕೂ ಮನೆಯಲ್ಲಿ ಮಾಡುವ ಕರ್ಮಕ್ಕಿಂತ 10 ಪಟ್ಟು ಹೆಚ್ಚು ಪುಣ್ಯ ಸಿಗ್ತದೆ ಅಂತ. ನಿಮಗೆ ಪುಣ್ಯಕ್ಷೇತ್ರದಲ್ಲಿ ಪುಣ್ಯ ಸುಂದರಕಾಂಡದ ಪಾರಾಯಣ, ಆ ಪುಣ್ಯವನ್ನು ಒದಗಿಸಿಕೊಟ್ಟಂತಹ ತಾಯಿ ದುರ್ಗಾ ಪರಮೇಶ್ವರಿ ಅವರ ಸದ್ಭಕ್ತರಿಗೆ ನಾವು ಸದಾ ಋಣಿಯಾಗಿರಬೇಕು. ಈ ಕಾಂಡವನ್ನು ಸುಂದರಕಾಂಡ ಅಂತ ಗುರುತಿಸುವುದಕ್ಕೆ ಆಡಿದ ಒಂದು ಮಾತನ್ನು ಹೇಳಿ ನನ್ನ ಕಥಾಸರಣಿಯನ್ನು ಮುಗಿಸ್ತೇವೆ. ವ್ಯಾಖ್ಯಾನವನ್ನು: ಸುಂದರೋ ಸುಂದರ ರಾಮ, ಸುಂದರರಲ್ಲಿ ಅತ್ಯಂತ ಸುಂದರನಾದವನು ರಾಮ. ಸುಂದರೇ ಸುಂದರ ಕಪಿ, ಸುಂದರವಾದಂತಹ ಕಪಿಗಳಲ್ಲಿ ಅತ್ಯಂತ ಸುಂದರವಾದ ಕಪಿ ಹನುಮಂತ. ಸುಂದರೇ ಸುಂದರಿ ಸೀತಾ, ಸುಂದರಿಯರಲ್ಲಿ ಅತ್ಯಂತ ಸುಂದರಿಯಾದವಳು ಸೀತೆ. ಸುಂದರರಲ್ಲಿ ಸುಂದರನಾದ ರಾಮ, ಸುಂದರಿಯರಲ್ಲಿ ಸುಂದರಿಯಾದ ಸೀತೆ, ಸುಂದರ ಕಪಿಗಳಲ್ಲಿ ಸುಂದರವಾದ ಹನುಮಂತನಿರುವ ಕಾಂಡವಾದ್ರಿಂದ ಸುಂದರೇ ಕಾಂಡ ಸುಂದರ. ಕಾಂಡಗಳಲ್ಲಿ ರಾಮಾಯಣದ ಅಷ್ಟೂ ಕಾಂಡಗಳಲ್ಲಿ ಸುಂದರಕಾಂಡ ಅತ್ಯಂತ ಸುಂದರವಾದದ್ದು ಅಂತ ಒಂದು ವ್ಯಾಖ್ಯಾನ. ಅಂತಹ ಸುಂದರಕಾಂಡವನ್ನು ಕೇಳಿದ ನಮ್ಮ ಬದುಕು ಮಂಗಳವಾಗಲಿ, ಪಾವನವಾಗಲಿ, ಬದುಕಿನ ಇಷ್ಟಿ ಪುಷ್ಟಿಗಳನ್ನು ಹೃಷ್ಟಪುಷ್ಟವಾಗಿ ಭಗವತಿ ಅನುಗ್ರಹಿಸಲಿ ಅಂತ ನಮ್ಮ ಈ ಕಥಾಶ್ರವಣವನ್ನು ತಾಯಿ ದುರ್ಗಾ ಪರಮೇಶ್ವರಿಯ ಪಾದ ಪದ್ಮಗಳಿಗೂ ಸೀತಾರಾಮಚಂದ್ರ ಮೂರ್ತಿಯ ಪಾದಗಳಿಗೂ ಅರ್ಪಿಸಿಕೊಳ್ಳುತ್ತಾ ವ್ಯಾಖ್ಯಾನವನ್ನು ಇಂದಿಗೆ ಸಮರ್ಪಿಸಿಕೊಳ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಳಂ. ಸಪ್ತಕಾಂಡಗಳಲ್ಲಿ ಬಹಳ ಸುಂದರವಾದದ್ದು ಸುಂದರಕಾಂಡ.
ಕಿಷ್ಕಿಂಧಾಕಾಂಡ ಮತ್ತು ಸುಂದರಕಾಂಡ ಎರಡು ಕಾಂಡಗಳನ್ನು ಇವತ್ತು ನಾವು ನೋಡಿದ್ದೇವೆ. ಇಬ್ಬರು ಅಧ್ಯಾಪಕರು ಬಹಳ ಚೆನ್ನಾಗಿ ಅದನ್ನು ನಮಗೆ ಪ್ರಸ್ತುತಗೊಳಿಸಿದ್ದಾರೆ. ಹನುಮಂತನಿಗೆ ಒಂದು ಹೆಸರುಂಟು, ಪವನ ಅಂತೇಳಿ. ಸುಂದರಕಾಂಡವನ್ನು ಸುಂದರವಾಗಿ ಪ್ರಸ್ತುತಗೊಳಿಸಿದ ಸುಂದರನ ಪ್ರತಿರೂಪವಾದಂತಹ ಇವತ್ತಿನ ಪವನ್ ಕುಮಾರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಬಹಳ ಹೆಮ್ಮೆ ಆಗ್ತದೆ ಬಂಧುಗಳೇ. ಯಾಕಂದರೆ ಇವತ್ತು ಇಬ್ಬರು ಕೂಡ ಇವತ್ತಿನ ವ್ಯಾಖ್ಯಾನ ಪ್ರವಚನ ಮಾಡಲಿಕ್ಕೆ ಬಂದಿರುವವರು ಬಹಳ ಆದರ್ಶಪ್ರಾಯರು ಮತ್ತು ಬಹಳ ಪ್ರಬುದ್ಧರು ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ಸುರೇಶ್ ರಾವ್ ಅತ್ತೂರು ಇವರು ಶಾರದಾ ವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿದ್ದಾರೆ. ಅದರ ಜೊತೆಯಲ್ಲಿ ಈ ಗಮಕ ವಾಚನ ಎನ್ನುವಂತಹ ಈ ಒಂದು ವಿಭಾಗ ಏನಿದೆ, ಇದರಲ್ಲಿ ಅಪ್ರತಿಮವಾಗಿ ಅವರೊಂದು ದುಡಿಮೆಯನ್ನು ಮಾಡ್ತಾ ಇರುವವರು. ಜನರಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಬೆಳೆಸುವುದಕ್ಕೆ ಬೇಕಾಗಿ ತುಂಬ ಶ್ರಮವಹಿಸ್ತಾ ಇದ್ದಾರೆ. ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ನಾವು ಕೊಡಲೇಬೇಕು. ಸತತವಾಗಿ ಅಧಿಕ ಫಲಂ ಎನ್ನುವಂತಹ ಹೆಸರಿನಲ್ಲಿ ಕಳೆದ ಈ ವರ್ಷ ಒಂದು ಅಧಿಕ ಮಾಸ ಅಂತ ಬಂತು. ಈ ಅಧಿಕ ಮಾಸದ ಒಂದು ತಿಂಗಳನ್ನು 4 ದೇವಸ್ಥಾನಗಳಲ್ಲಿ 4 ಸಪ್ತಾಹಗಳನ್ನಾಗಿ ಮಾಡಿ, ಅದು ನಮ್ಮ ಸೆರವ ದೇವಸ್ಥಾನದಲ್ಲಿ, ಮತ್ತೊಂದು ಮಂಗಳದೇವಿ ದೇವಸ್ಥಾನದಲ್ಲಿ, ಕುರುಪು ದೇವಸ್ಥಾನದಲ್ಲಿ, ಮತ್ತೊಂದು ಕಟೀಲು ದೇವಸ್ಥಾನದಲ್ಲಿ ನಾವೆಲ್ಲದರಲ್ಲಿ ಪಾಲ್ಗೊಂಡಿದ್ದೇವೆ. ಅಷ್ಟು ಕಷ್ಟಪಟ್ಟು ಅವರ ಅಧ್ಯಾಪನ ವೃತ್ತಿಯ ಜೊತೆಯಲ್ಲಿ ಅವರದನ್ನು ಮಾಡಿಕೊಂಡು ಈ ಒಂದು ನಮ್ಮ ಧರ್ಮದ ಪ್ರಜ್ಞೆ ಬೆಳೆಸುವಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದವರು. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆಯ ಗಮಕಿ ಈ ವಾಚನ ಮಾಡುವಾಗ ನಮಗೆ ಅದು 6 ಬಗೆಯ ಷಡ್ಪದಿಗಳಿಂದ ಕೂಡಿರುವಂತಹದ್ದು. ಅದು ಭಾಮಿನಿ, ಭೋಗ, ವರ್ಧಕ, ಕುಸುಮ, ಶರ, ಹೀಗೆ ಈ ಬಗೆಯ ಷಡ್ಪದಿಗಳನ್ನು ಓದಬೇಕು ಅಂತ ಇದ್ದರೆ ಅದಕ್ಕೆ ಸಂಗೀತ ಜ್ಞಾನ ಬೇಕು. ಅದು ಗೊತ್ತಿದ್ದವರನ್ನು ಗಮಕಗಳು ಅಂತ ನಾವು ಕರೆಯುವುದು. ಇವತ್ತು ಕರ್ನಾಟಕ ಗಮಕ ಕಲಾ ಪರಿಷತ್ ಅಂತ ಹೇಳುವ ಒಂದು ಪರಿಷತ್ ಇದೆ. ಅದರ ಮಂಗಳೂರು ಘಟಕದಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿ ಇದ್ದುಕೊಂಡು ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸುರೇಶ್ ಅವರಿಗೆ ತುಂಬ ಹೃದಯದ ಧನ್ಯವಾದ ನಮ್ಮ ದೇವಸ್ಥಾನಕ್ಕೆ ಬಂದು ಕಾರ್ಯಕ್ರಮ ಮಾಡಿಕೊಟ್ಟದ್ದಕ್ಕಾಗಿ. ನಮ್ಮ ಪವನಮ್ಮನ ಬಗ್ಗೆ ನಾನೀಗ ಹೇಳಿದ್ದೇನೆ. ತೀರ್ಥಹಳ್ಳಿ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಅದು ಮಲೆನಾಡು. ನಾವು ಕುವೆಂಪುರವರನ್ನು ನೆನಪಿಸುವುದು ಆ ಮಲೆನಾಡಿನ ಸೊಬಗಿನಿಂದ. ರಾಮಾಯಣದ ಬಗ್ಗೆ ಆ ಒಂದು ಪ್ರದೇಶದಿಂದ ಬಂದವರು ಅಂತ ಹೇಳಿದ ಮೇಲೆ ಮತ್ತೆ ನಾವು ಹೇಳಲಿಕ್ಕೆ ಇಲ್ಲ. ಯಾಕಂದರೆ ಅದ್ಭುತವಾದ ರಾಮಾಯಣ ಕುವೆಂಪುರವರು ಬರೆದಿದ್ದರೆ ಅದಕ್ಕೆ ಮಲೆನಾಡಿನ ಪ್ರಭಾವ ಇದೆ. ಅಂತಹ ಪರಿಸರದಿಂದ ಬಂದವರು. ಹೆಮ್ಮೆ ಆಗ್ತಾ ಇದೆ. ಆ ತೀರ್ಥಹಳ್ಳಿ ತಾಲೂಕಿನ ಪಟೇಲ ಮನೆತನದಿಂದ ಬಂದಂತಹ ಒಂದು ಶ್ರೇಷ್ಠ ವ್ಯಕ್ತಿತ್ವ ಇವರದ್ದು. ಆ ಊರಿನಲ್ಲಿ ಬಹಳ ದೊಡ್ಡ ಗೌರವ ಇದೆ ಅವರ ಮನೆತನಕ್ಕೆ. ಅದರ ಜೊತೆಯಲ್ಲಿ ಇವರು ಕೂಡ ಹಾಗೆ ಒಬ್ಬ ಒಳ್ಳೆಯ ಸಂಘಟಕ, ಒಬ್ಬ ಒಳ್ಳೆಯ ಕಲಾವಿದ, ಅದೇ ರೀತಿಯಲ್ಲಿ ಒಳ್ಳೆಯ ಅಧ್ಯಾಪಕ ಮತ್ತು ಬಹುಶ್ರುತ ವಿದ್ವಾಂಸ. ಇಷ್ಟನ್ನು ನಾನು ಹೇಳಬಲ್ಲೆ. ಬಹಳ ಮುಖ್ಯವಾಗಿ ಅವರದ್ದೇ ಆದ ಕಿರಣಕೆರೆ ಪ್ರತಿಷ್ಠಾನ ಅಂತ ಹೇಳಿ ಪ್ರತಿಷ್ಠಾನವನ್ನು ಸ್ಥಾಪಿಸಿಕೊಂಡು ಶೃಂಗೇರಿ ಮತ್ತು ಕಪ್ಪ ಪರಿಸರದಲ್ಲಿ ಅವರು ಕೂಡ ಸಪ್ತಾಹದ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಯಕ್ಷಗಾನದಲ್ಲಿ ಅವರಿಗೆ ಒಂದು ದೊಡ್ಡ ಸಪ್ತಾಹವನ್ನು ಕೊಡಲೇಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಬಂಧುಗಳೇ, ಪ್ರಸಂಗಕರ್ತರು. ಅದ್ಭುತವಾದಂತಹ ಪ್ರಸಂಗವನ್ನು ಅವರು ಯಕ್ಷಗಾನ ಲೋಕಕ್ಕೆ ಕೊಟ್ಟಂತಹ ಒಬ್ಬ ಮಹಾಕವಿಯಾಗಿದ್ದಾರೆ. ಸಣ್ಣ ಪ್ರಾಯದಲ್ಲಿ ದೊಡ್ಡ ಸಾಧನೆ ಅವರದ್ದು. ಬಹಳ ಮುಖ್ಯವಾಗಿ ನಾವು ಕಾಣುವಂತಹ ಕಳೆದ ವರ್ಷ ನಮ್ಮ ಇಡೀ ಬಾಕಿ ಮಾರುಗದ್ದೆಯಲ್ಲಿ ನಮ್ಮ ಸುರೇಶ್ ಭಂಡಾರಿ ಅವರು ಆಯೋಜಿಸುವಂತಹ ಪ್ರಸಂಗ ಧರ್ಮ ಸಿಂಹಾಸನ, ಆ ಪ್ರಸಂಗ ಬರೆದವರು ಪವನ್ ಕಿರಣಿಕೆಯವರು. ಈ ಬಾರಿ ಪಂಗರ ಪಕ್ಷಿ ಅಂತ ಹೇಳುವಂತಹ ಒಂದು ಪ್ರಸಂಗ, ಅದು ಪೌರಾಣಿಕ ಪ್ರಸಂಗ. ಆದರೆ ಇಡೀ ಯಕ್ಷಗಾನದಲ್ಲಿ ಒಂದು ದೊಡ್ಡ ಕ್ರಾಂತಿ ನಿರ್ಮಾಣ ಮಾಡಿದೆ ಆ ಪ್ರಸಂಗ. ಎಲ್ಲ ಕಡೆ ಅದ್ಭುತ ಪ್ರದರ್ಶನ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಪೌರಾಣಿಕ ಪ್ರಸಂಗ ಒಂದಲ್ಲ ಎರಡಲ್ಲ, ನಾವು ತುಂಬ ಒಟ್ಟು ಕಲಾವಿದರಾಗಿ ದುಡಿದವರು. ಕಾಶ್ಮೀರ ವಿಜಯ ಅಂತ ಹೇಳುವ ಇಡೀ ದೇಶದ ಕಾಶ್ಮೀರದ ಕಥೆ, ಇತಿಹಾಸ, ಪುರಾಣ, ಪ್ರಸ್ತುತ 3 ವಿಭಾಗದಲ್ಲಿ ಅದನ್ನು ನಾವು ಬಹಳ ಚೆನ್ನಾಗಿ ಅಳವಡಿಸಿ ಬೇಕಾದಷ್ಟು ಕಡೆ ಪ್ರಸಂಗ ಆಗಿದೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ನಮ್ಮ ಅದೇ ರೀತಿಯಲ್ಲಿ ದ್ರೌಪದಿಗೆ ಸಂಬಂಧಿಸಿದಂತಹ ಒಂದು ಪ್ರಸಂಗ, ಶ್ರೀಮುಡಿ ಅಂತ ಹೇಳುವಂತಹ ಪ್ರಸಂಗ. ಹೀಗೆ ನನಗೆ ನೆನಪಿಲ್ಲ, ಅಂತೂ ತುಂಬ ಪ್ರಸಂಗ ಬರೆದಿದ್ದಾರೆ. ನನ್ನ ಲೆಕ್ಕದಲ್ಲಿ 50ಕ್ಕಿಂತ ಮೇಲೆ ಪ್ರಸಂಗವನ್ನು ಯಕ್ಷಗಾನಕ್ಕೆ ಕೊಟ್ಟಂತಹ ಒಬ್ಬ
ಒಳ್ಳೆಯ ವಿದ್ವಾಂಸ. ಇವತ್ತು ಚೆನ್ನಾಗಿ ಪ್ರಸ್ತುತಿಗೊಳಿಸಿದ್ದಾರೆ. ನಿರರ್ಗಳತೆ ಬರಬೇಕಿದ್ರೆ ಅದರಲ್ಲಿ ನಿರಂತರತೆ ಇದ್ದರೆ ಮಾತ್ರ ಸಾಧ್ಯ. ಮುಂದಿನ ವಾರಕ್ಕೂ ನಿಮಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮವನ್ನು ಸುಂದರಗೊಳಿಸಿದ್ದು ಆ ದೇವಿಯ ಆಶೀರ್ವಾದ ಮಳೆ ಕೂಡ ಬಂತು. ಕಾರ್ಯಕ್ರಮ ಮುಗಿಯುವಾಗಲೇ ದೇವರ ಅನುಗ್ರಹ ಆಗಲಿ. ಶ್ರವಣಂ ಕೀರ್ತನ ಅಂತ ಹೇಳಿ ಆ ನವವಿಧ ಭಕ್ತಿಯಲ್ಲಿ ಶ್ರವಣಕ್ಕೆ ಮೊದಲ ಪ್ರಾಧಾನ್ಯತೆ. ಯಾರು ಕೇಳ್ತಾರೋ ಅವರ ಭವಬಂಧನ ದೂರ ಆಗ್ತದೆ, ದೋಷ ದೂರ ಆಗ್ತದೆ. ಎಲ್ಲರೂ ಯಾವ ಯಾವ ಅಭೀಷ್ಟಗಳನ್ನು ಇರಿಸಿಕೊಂಡಿದ್ದೀರೋ ಈ ಶ್ರವಣದ ಮೂಲಕವಾಗಿ ಅದು ಫಲಿಸುವ ಹಾಗಾಗಲಿ ಅಂತ ಹೇಳಿ ಈ ಕಥಾಮೃತವನ್ನು ದೇವಿಯ ಚರಣಕ್ಕೆ ಅರ್ಪಿಸ್ತಾ ಕಾರ್ಯಕ್ರಮವನ್ನು ಅನುವು ಮಾಡಿಕೊಟ್ಟಂತಹ ಕ್ಷೇತ್ರದ ಆಡಳಿತ ಸಮಿತಿ ಎಲ್ಲ ಸದಸ್ಯರು, ಅರ್ಚಕವೃಂದ, ಸಿಬ್ಬಂದಿ ವೃಂದ ಎಲ್ಲರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದ. ಕೇಳಿದಂತಹ ನಿಮಗೆ ಮತ್ತೊಮ್ಮೆ ಧನ್ಯವಾದ. ಇದನ್ನು ಪ್ರಸಾರ ಮಾಡ್ತಾ ಇರುವಂತಹ ನಮ್ಮ ಪ್ರೀತಿಯ ವಿದ್ಯಾಧರನ್ನ ಪುಸ್ತಕಗಳ ಚಾನಲ್ ಅವರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಮಂಗಳಾರವನ್ನು ಹಾಡುವುದಕ್ಕೆ ಅಪ್ಪಣೆ ಕೇಳ್ತಾ ಇದ್ದೆ. ರಾಮ ಜಗದ ವಿರಾಮ ದುರಿತ ವಿರಾಮ ಸದ್ಗುಣಧಾಮ ತಾರಕ ನಾಮ ಮೇಘ ಶ್ಯಾಮ ಶ್ರೀ ರಘುರಾಮ ಸೀತಾರಾಮ ರಘುರಾಮ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರ ಮಂಗಲಂ ಗರುಡಧ್ವಜ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ.